ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾತನಾಡ್ತಿರುವಂತಹ ವಿಚಾರ ಅದೇ ರೀತಿ ಇದೀಗ ಕರಾವಳಿ ಭಾಗದಲ್ಲಿ ಮಂಗಳೂರಿನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಈ ಹಿಂದೆಯೂ ಕೂಡ ಇತ್ತು, ಈಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ನವೆಂಬರ್ 1ರಿಂದ. ಕಾರಣ ಕೇಂದ್ರ ಸರ್ಕಾರದ ವಿಮಾನ ನಿಲ್ದಾಣಗಳನ್ನ ಖಾಸಗೀಕರಣ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಇದು ಅಧಿಕೃತವಾಗಿ ಇದೀಗ ಮಂಗಳೂರಿನಲ್ಲಿ ನಡೆದಿದೆ. ನಮ್ಮ ಮಂಗಳೂರಿನ ಹೆಮ್ಮೆಯ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ, ಇನ್ನು ಮುಂದಕ್ಕೆ ಆ ಬೋರ್ಡ್ ಪಕ್ಕದಲ್ಲಿ ಇನ್ನೊಂದು ಹೆಸರು ಜಾಯಿನ್ ಆಗಿದೆ, ಇನ್ನೊಂದು ಹೆಸರು ಸೇರಿದೆ. ಆ ಹೆಸರು ಅದಾನಿ ಅನ್ನುವಂಥದ್ದು. ಇನ್ನು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೆಸರು ಹೇಳಬಹುದು, ಜೊತೆಗೆ ಅದಾನಿ ಏರ್ಪೋರ್ಟ್ ಅನ್ನುವಂಥ ಹೆಸರನ್ನು ಕೂಡ ನಾವು ಹೇಳಬೇಕಾಗುತ್ತೆ, ಉಚ್ಚಾರ ಮಾಡಬೇಕಾಗುತ್ತೆ ದೊಡ್ಡ ಮಟ್ಟದಲ್ಲಿ. ಈ ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಒಟ್ನಲ್ಲಿ ಖಾಸಗೀಕರಣ ಮಾಡಬೇಕು, ಪ್ರೈವೇಟೈಸೇಷನ್ ಮಾಡಬೇಕು ಅಂತ ಬಂದಾಗ ಕೇಂದ್ರ ಸರ್ಕಾರದ ಈ ನೀತಿಗೆ ಅನೇಕ ಪರ ವಿರೋಧ ಚರ್ಚೆಗಳು ವ್ಯಕ್ತವಾಗಿದೆ. ಆದರೂ ಕೂಡ ಕರಾವಳಿ ಭಾಗದ ಮಂಗಳೂರು ನಗರದ ಹೆಮ್ಮೆಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೀಗ ಖಾಸಗೀಕರಣವಾಗಿರುವಂತದ್ದು. ಹಲವಾರು ವಿಚಾರಗಳು ಇದರ ಹಿಂದೆ ಬರುವಂತದ್ದು. ಒಟ್ನಲ್ಲಿ ಅದಾನಿ ಗ್ರೂಪ್ ಏನಿದೆ ಖಾಸಗೀಕರಣ ಆಗಿದೆ. ಅದಾನಿ ಗ್ರೂಪ್ ಇನ್ನು ಮುಂದೆ 50 ವರ್ಷಗಳ ಕಾಲ ನಮ್ಮ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ಕಾರ್ಯನಿರ್ವಹಣಾ ಒಂದು ವ್ಯವಸ್ಥಾಪನಾ ಸಮಿತಿ ಏನಿದೆ ಇದರ ಒಂದು ಅಧ್ಯಕ್ಷತನವನ್ನ ಅಥವಾ ಇದನ್ನ ಒಂದು ನಿಭಾಯಿಸುವಂತಹ ಒಂದು ಸಾಮರ್ಥ್ಯವನ್ನ ಹೊಂದಿದೆ ಅನ್ನುವಂತಹ ಮಾತುಗಳು ಎಲ್ಲವೂ ಕೂಡ ನಾವು ಮಾತನಾಡ್ತಾ ಇದ್ದೇವೆ. ಅದಾನೀಕರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಲ್ಲೇ ಮೀರಿದಂತಹ ಲೆಫ್ಟ್ ವರ್ಸಸ್ ರೈಟ್ 69 ವರ್ಷಗಳ ಕಾಲ ಸರ್ಕಾರಿ ಸ್ವಾಮ್ಯದಲ್ಲಿತ್ತು, ಇದೀಗ ಪ್ರೈವೇಟೈಸೇಷನ್ ಆಗಿದೆ, ಖಾಸಗೀಕರಣ ಆಗಿದೆ, ಅದಾನಿ ಗ್ರೂಪ್ ಆಗಿದೆ. ದೊಡ್ಡ ಬೋರ್ಡ್ ಕಾಣುತ್ತೆ ಇನ್ನು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅನ್ನುವಂಥ ಹೆಸರಿನಿದೆ. ಇದರ ಪಕ್ಕದಲ್ಲಿ ಅದಾನಿ ಏರ್ಪೋರ್ಟ್ ಅನ್ನುವಂತಹ ದೊಡ್ಡ ಮಟ್ಟದ ಹೆಸರು. ಅದೇ ರೀತಿ ಅನೇಕ ವಿಚಾರಗಳು ಬರುತ್ತೆ. ಈ ಒಂದು ಅದಾನಿಯ ಪ್ರೈವೇಟೈಸೇಷನ್ ಬಗ್ಗೆ ಅಥವಾ ಅದಾನಿ ಗ್ರೂಪ್ ಒಡೆತನದ ಒಂದು ಸಂಸ್ಥೆ ಏನಿದೆ ಇದಕ್ಕೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಖಾಸಗೀಕರಣದ ಜವಾಬ್ದಾರಿಯನ್ನ ಕೊಟ್ಟಿದೆ. ಈ ವಿಚಾರದ ಬಗ್ಗೆ ನೇರವಾಗಿ ಮಾತನಾಡ್ತೇನೆ. ಕಂಪ್ಲೀಟ್ ಆಗಿರುವಂತದ್ದು ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಮಂಗಳೂರು ವಿಮಾನ ನಿಲ್ದಾಣ ಅದಾನಿ ಗ್ರೂಪ್ಗೆ ಹಸ್ತಾಂತರ. 69 ವರ್ಷಗಳಿಂದ ಸರ್ಕಾರಿ ಸ್ವಾಮ್ಯದಲ್ಲಿದ್ದ ವಿಮಾನ ನಿಲ್ದಾಣ ಕೇಂದ್ರ ಸರ್ಕಾರದ ವಿಮಾನ ನಿಲ್ದಾಣ ಖಾಸಗೀಕರಣ ಮಾಡುವ ಪ್ರಕ್ರಿಯೆ ಅಧಿಕೃತವಾಗಿ ಜಾರಿಯಾಗಿದೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಅದಾನಿ ಸಮೂಹ ಸಂಸ್ಥೆಗೆ ಹಸ್ತಾಂತರ ಮಾಡಲಾಗಿದೆ. ಮಂಗಳೂರು ವಿಮಾನ ನಿಲ್ದಾಣದ ನಿರ್ದೇಶಕ ವಿ ರಾವ್ ಶುಕ್ರವಾರ ರಾತ್ರಿ 12 ಗಂಟೆಗೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಅದಾನಿ ಗ್ರೂಪ್ಗೆ ಹಸ್ತಾಂತರ ಮಾಡಿದ್ರು. ವಿಮಾನಗಳ ಹಾರಾಟವನ್ನು ಹೊರತುಪಡಿಸಿ ಉಳಿದೆಲ್ಲ ರೀತಿಯ ನಿರ್ವಹಣೆಯ ಹೊಣೆ ಅದಾನಿ ಸಂಸ್ಥೆಯ ಪಾಲಾಗಿದೆ. ವಿಮಾನ ನಿಲ್ದಾಣ ಹಸ್ತಾಂತರಕ್ಕೆ ಸಂಬಂಧಿಸಿದ ಒಡಂಬಡಿಕೆ ಪತ್ರವನ್ನ ಅದಾನಿ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಸಿಇಒ ಅಶುತೋಷ್ ಚಂದ್ರ ಮತ್ತು ಅದಾನಿ ಏರ್ಪೋರ್ಟ್ಗಳ ಸಿಇಒ ಬೆಹೆಡ್ ಜಂಡಿ ಅವರಿಗೆ ಹಸ್ತಾಂತರ ಮಾಡಲಾಗಿದೆ. 50 ವರ್ಷಗಳ ಕಾಲ ಅದಾನಿ ಕೈಯಲ್ಲಿ ಮಂಗಳೂರು ಏರ್ಪೋರ್ಟ್. ಉದ್ಯೋಗಿಗಳು ಯಥಾಸ್ಥಿತಿಯಲ್ಲಿ ಕಾರ್ಯನಿರ್ವಹಣೆ ಮಾಡಲಿದ್ದಾರೆ. ಮಂಗಳೂರು ವಿಮಾನ ನಿಲ್ದಾಣದ ಹೆಸರನ್ನ ಅದಾನಿ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಂದು ಬದಲಾವಣೆ ಮಾಡಲಾಗಿದೆ. 50 ವರ್ಷಗಳ ಕಾಲ ವಿಮಾನ ನಿಲ್ದಾಣದ ನಿರ್ವಹಣೆಯನ್ನ ಅದಾನಿ ಸಂಸ್ಥೆ ನೋಡಿಕೊಳ್ಳಲಿದೆ. ಪ್ರಯಾಣಿಕರಿಗೆ ಸಿಹಿ ಹಂಚಿಕೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಅದಾನಿ ಸಮೂಹ ಸಂಸ್ಥೆಗೆ ಹಸ್ತಾಂತರ ಮಾಡಲಾಯಿತು. ಬಳಿಕ ವಿಮಾನ ನಿಲ್ದಾಣದಿಂದ ಹೊರಟ ಮೊದಲ ವಿಮಾನದ ಎಲ್ಲಾ ಪ್ರಯಾಣಿಕರಿಗೆ ಅದಾನಿ ಸಮೂಹ ಸಂಸ್ಥೆ ಸಿಹಿಯನ್ನ ಹಂಚಿಕೆ ಮಾಡಿತು. ನಾಮಫಲಕ ಹಾಕಲಾಗಿದೆ. ಮಂಗಳೂರು ವಿಮಾನ ನಿಲ್ದಾಣದ ಒಳಗೆ ಮತ್ತು ಹೊರಗೆ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳಿಗೆ ಅದಾನಿ ಏರ್ಪೋರ್ಟ್ ಎಂಬ ಫಲಕವನ್ನ ಹಾಕಲಾಗಿದೆ. ಇನ್ಮುಂದೆ ಮಂಗಳೂರು ವಿಮಾನ ನಿಲ್ದಾಣದ ಹೆಸರು ಅದಾನಿ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಂದು ಬದಲಾಗಿದೆ. ಐವತ್ತು ವರ್ಷಗಳ ನಿರ್ವಹಣೆ. ಅದಾನಿ ಸಂಸ್ಥೆ 50 ವರ್ಷಗಳ ಕಾಲ ವಿಮಾನ ನಿಲ್ದಾಣ ನಿರ್ವಹಣೆ ಮಾಡಲು ಗುತ್ತಿಗೆಯನ್ನ ಪಡೆದಿದೆ. 1 ವರ್ಷದ ಅವಧಿಗೆ ವಿಮಾನ ನಿಲ್ದಾಣ ಪ್ರಾಧಿಕಾರ ಮತ್ತು ಅದಾನಿ ಸಂಸ್ಥೆಗಳು ಸಮಾನಾಂತರವಾಗಿ ಕಾರ್ಯವನ್ನ ನಿರ್ವಹಣೆ ಮಾಡಲಿದೆ. ಬಳಿಕ ಸಂಪೂರ್ಣ ನಿರ್ವಹಣೆ ಅದಾನಿ ಸಂಸ್ಥೆಯ ಪಾಲಾಗಿದೆ. ಮಂಗಳೂರು ಏರ್ಪೋರ್ಟ್ ಟ್ವೀಟ್.
ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಅದಾನಿ ಸಮೂಹ ಸಂಸ್ಥೆಗೆ ಹಸ್ತಾಂತರ ಮಾಡಿದ ಕುರಿತು ಮಂಗಳೂರು ವಿಮಾನ ನಿಲ್ದಾಣ ಟ್ವೀಟ್ ಮಾಡಿದೆ. ಇದು ಮಂಗಳೂರಿನ ಹೆಮ್ಮೆಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಅದಾನಿ ಗ್ರೂಪ್ ಪಾಲಾಗಿದೆ, ಅದಾನೀಕರಣ ಆಗಿದೆ ಅನ್ನುವಂಥದ್ದು. ಗುಣಮಟ್ಟ ಮತ್ತು ದಕ್ಷತೆಯ ಒಂದು ಗುಣಮಟ್ಟ ಏನಿದೆ ಇದನ್ನ ಹೆಚ್ಚಿಸಬೇಕು. ಹೀಗಾಗಿ ಕೇಂದ್ರ ಸರ್ಕಾರದ ಈ ಒಂದು ಪ್ರೈವೇಟೈಸೇಷನ್ ಖಾಸಗೀಕರಣದ ಹೊಸ ಯೋಜನೆ ಪರ ವಿರೋಧವಾಗಿರುವಂತಹ ಚರ್ಚೆ ಈ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇದೆ ಖಾಸಗೀಕರಣ ವಿಚಾರದ ಬಗ್ಗೆ. ಅದೇ ರೀತಿ ಒಟ್ನಲ್ಲಿ ನಮ್ಮ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದಾನಿ ಏರ್ಪೋರ್ಟ್ ಆಗಿದೆ. ಈ ವಿಚಾರದ ಬಗ್ಗೆ ನೇರವಾಗಿ ಮಾತನಾಡಬೇಕು. ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಮೊದಲಾಗಿ ವಾಸುದೇವ್ ರಾವ್ ಅವರು ಮಂಗಳೂರು ವಿಮಾನ ನಿಲ್ದಾಣದ ಮಾಜಿ ನಿರ್ದೇಶಕರು ಸ್ವಲ್ಪ ಹೊತ್ತಲ್ಲಿ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ಲಿಕ್ಕಿದ್ದಾರೆ. ಅದೇ ರೀತಿ ಡಿವೈಎಫ್ಐ ರಾಜ್ಯಾಧ್ಯಕ್ಷರು ಮುನೀರ್ ಕಾಟಿಪಾಳ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮುನೀರ್ ಕಾಟಿಪಾಳ ಅವರಿಗೆ. ಅದೇ ರೀತಿ ದಿಲ್ರಾಜ್ ಆಳ್ವ ಅವರು ಸಾಮಾಜಿಕ ಕಾರ್ಯಕರ್ತರು, ಅದೇ ರೀತಿ ಸಿಟಿ ಬಸ್ ಮಾಲಕರ ಸಂಘದ ಅಧ್ಯಕ್ಷರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ದಿಲ್ರಾಜ್ ಆಳ್ವ, ಅದೇ ರೀತಿ ಮುನೀರ್ ಕಾಟಿಪಾಳ ಅವರು, ಅದೇ ರೀತಿ ವಾಸುದೇವ್ ರಾವ್ ಅವರು ಮಂಗಳೂರಿನ ವಿಮಾನ ನಿಲ್ದಾಣದ ಮಾಜಿ ನಿರ್ದೇಶಕರು ಸ್ವಲ್ಪ ಹೊತ್ತಲ್ಲಿ ಜಾಯಿನ್ ಆಗ್ಲಿಕ್ಕಿದ್ದಾರೆ. ಅನೇಕ ವಿಚಾರಗಳು ಬರುತ್ತೆ. ಭಾವನಾತ್ಮಕವಾಗಿಯೂ ಕೂಡ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕರಾವಳಿ ಭಾಗದ ಜನರಲ್ಲಿ ಇರುವಂತದ್ದು ಅನೇಕ ವಿಚಾರಗಳು, ಹೆಸರಿನ ನಾಮಫಲಕದ ವಿಚಾರದ ಬಗ್ಗೆ, ನಾಮಕರಣದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳು ಆಗಿತ್ತು. ಆದ್ರೆ ಇದೀಗ ಖಾಸಗೀಕರಣದ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದ ಚರ್ಚೆಗಳಾಗಿತ್ತು. ಆದ್ರೆ ಒಟ್ನಲ್ಲಿ ಖಾಸಗೀಕರಣ ಆಗಿದೆ, ಪ್ರೈವೇಟೈಸೇಷನ್ ಇದೀಗ ಆಗಿದೆ. ಅದೇ ರೀತಿ ಹಸ್ತಾಂತರ ಮಾಡುವಂತಹ ಕೆಲಸವೂ ಕೂಡ ಆಗಿದೆ. ನವೆಂಬರ್ 1ರಿಂದ ಇದೀಗ ಅದಾನಿ ಗ್ರೂಪ್ ಅನ್ನುವಂಥದ್ದು ದೊಡ್ಡ ಮಟ್ಟದ ಬೋರ್ಡ್ ಕಾಣಲಿಕ್ಕೆ ಸಿಗುತ್ತೆ. ಎಲ್ಲ ವಿಚಾರದ ಬಗ್ಗೆ ನಾನು ಮಾತನಾಡ್ತೇನೆ. ನೇರವಾಗಿ ಫಸ್ಟ್ ರಿಯಾಕ್ಷನ್ ತಗೊಳ್ಬೇಕು. ಮುನೀರ್ ಕಾಟಿಪಾಳ ಏನ್ ಹೇಳ್ತೀರಾ ಸರ್? ಮೊದಲನೇದಾಗಿ ಫಸ್ಟ್ ರಿಯಾಕ್ಷನ್, ಇದೀಗ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದಾನಿ ಏರ್ಪೋರ್ಟ್ಸ್ ನನಗೆ ಬಹಳ ಖೇದ ಅನಿಸ್ತದೆ. ಎಸ್, ಮಂಗಳೂರಿನ ಈ ಒಂದು ವಿಮಾನ ನಿಲ್ದಾಣ ಪ್ರಥಮ ಸಾರ್ವತ್ರಿಕ ಚುನಾವಣೆಗಿಂತಲೂ ಮುಂಚೆ ಸ್ಥಾಪನೆ ಆಗಿತ್ತು 1951ರಲ್ಲಿ. ಅದನ್ನ ಈಗ ಏಕಾಏಕಿಯಾಗಿ ಅದಾನಿ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ. ಇದು ಕೇವಲ ಒಂದು ಹೆಸರಿನ ಬದಲಾವಣೆ ಮಾತ್ರ ಅಲ್ಲ. ಈಗ ಅದಾನಿ ಏರ್ಪೋರ್ಟ್ ಅಂತ ಹಾಕಿದ್ದಾರೆ, ಅದು ಸರಿಯೋ ತಪ್ಪೋ ಅನ್ನುವಂತ ಚರ್ಚೆ ಒಂದು ಕಡೆ ಇದೆ. ಮತ್ತೆ ಏರ್ಪೋರ್ಟಿಗೆ ಸ್ಥಳೀಯ ನಮ್ಮ ಐಕಾನ್ಗಳ ಹೆಸರಿಡಬೇಕು ಅನ್ನುವಂತ ಇನ್ನೊಂದು ಚರ್ಚೆ ಇದೆ. ಬಹಳ ಪ್ರಧಾನವಾಗಿ ನಾವು ಬಹಳ ಕಷ್ಟಪಟ್ಟು ನಮ್ಮ ಜನರ ನೆಲವನ್ನ ಕೊಟ್ಟು ಕಟ್ಟಿದಂತ ವಿಮಾನ ನಿಲ್ದಾಣ ರಾತ್ರೋರಾತ್ರಿ 12 ಗಂಟೆಗೆ ಅದಾನಿ ಅನ್ನುವಂತ ಒಬ್ಬ ಉದ್ಯಮೆಯ ಪಾಲಾಯ್ತಲ್ಲ, ಅದರ ಬಗ್ಗೆ ನನಗೆ ಬಹಳ ಬೇಸರ ಇದೆ. ನಮ್ಮೆಲ್ಲರ ವಿರೋಧದ ಆಚೆಗೂ ಕೂಡ 50 ವರ್ಷ ಅಂದ್ರೆ ನಾವ್ಯಾರು ಕೂಡ ಬದುಕಿರೋದಿಲ್ಲ ಆ ಅವಧಿಗೆ, ಈ ಗುತ್ತಿಗೆ ಮುಗಿಯುವವರೆಗೆ. ಅಷ್ಟೊಂದು ದೀರ್ಘ ಕಾಲಕ್ಕೆ ಅಂದ್ರೆ ನೇರವಾಗಿ ಅದಾನಿಗೆ ಇದನ್ನ ಹಸ್ತಾಂತರ ಮಾಡಿದ್ದಾರೆ, ಮಾರಾಟವನ್ನೇ ಮಾಡಿದ್ದಾರೆ. ಇದ್ರ ಬಹಳ ವಿರೋಧ ಇದೆ. ಅದರಿಂದಾಗಿ ಇದು ಅದಾನಿ ಏರ್ಪೋರ್ಟ್ ಅಂತ ಏನೋ ಮಾಡಿದ್ರ ಬಗ್ಗೆ ಇವತ್ತು ಬಹಳ ದೊಡ್ಡ ರೀತಿಯ ಚರ್ಚೆ ಆಗ್ಬೇಕಾಗಿದೆ ಅಂತ ನನ್ನ ಅಭಿಪ್ರಾಯ. ಓಕೆ, ಅದಾನಿ ಏರ್ಪೋರ್ಟ್ ಇನ್ನು ಮುಂದೆ ಏನ್ ಹೇಳ್ತೀರಾ ದಿಲ್ರಾಜ್ ಆಳ್ವ ಅವರು? ನಿತಿನ್ ಅವರೇ, ಇದು ಈ ಚರ್ಚೆ 3 ಭಾಗ ಆಗಿ ನಾನು ವಿಂಗಡಿಸಲಿಕ್ಕೆ ಬಯಸ್ತೇನೆ. ಒಂದು ಪ್ರೈವೇಟೈಸೇಷನ್, ಇನ್ನೊಂದು ಅದಾನಿ ಅವರ ಏನು ಮಾಲಕತ್ವ, ಇನ್ನೊಂದು ಹೆಸರು. ಓಕೆ, ರೈಟ್ ಸರ್, ಬರ್ತೇನೆ. ದಿಲ್ರಾಜ್ ಆಳ್ವ ಅವರು, ಎಸ್, ಸಿಟಿ ಬಸ್ ಮಾಲಕರ ಸಂಘದ ಅಧ್ಯಕ್ಷರು, ಅದೇ ರೀತಿ ಸಾಮಾಜಿಕ ಕಾರ್ಯಕರ್ತರು, ಅನೇಕ ವಿಚಾರಧಾರೆಗಳ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ತಾ ಇರ್ತಾರೆ, ಹಾಕ್ತಾ ಇರ್ತಾರೆ ಅವರ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ. ಸೊ ಅದೇ ರೀತಿ ದಿಲ್ರಾಜ್ ಆಳ್ವ ಅವರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ತಾನೇ ಒಂದು ದೊಡ್ಡ ಮಟ್ಟದ ಒಂದು ಸ್ಟೇಟಸ್ ಹಾಕಿದ್ರು, ದೊಡ್ಡ ಮಟ್ಟದ ಬರಹವನ್ನ ಹಾಕಿದ್ರು, ಆರ್ಟಿಕಲ್ ಹಾಕಿದ್ರು. ಆ ಆರ್ಟಿಕಲ್ ವೈರಲ್ ಆಗ್ತಾ ಇದೆ. ಯಾವ ಆರ್ಟಿಕಲ್ ಅಂತ ಹೇಳಿದ್ರೆ, ಎಸ್, ನೋಡ್ಕೊಂಡು ಬನ್ನಿ, ಒಂದ್ಸಲ ಬರ್ತಾ ಇದೆ ಟಿವಿ ಸ್ಕ್ರೀನ್ ಮೇಲೆ. ಓಕೆ, ಇದು ದಿಲ್ರಾಜ್ ಆಳ್ವ ಅವರು ಬರೆದಂತಹ ಒಂದು ಆರ್ಟಿಕಲ್ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಈ ಒಂದು ಖಾಸಗೀಕರಣ ಏನಿದೆ, ಪ್ರೈವೇಟೈಸೇಷನ್ ಏನಿದೆ, ಹೆಸರು ಇಟ್ಟಿರುವಂತಹ ವಿಚಾರ ಏನಿದೆ ಅದಾನಿ ಏರ್ಪೋರ್ಟ್ ಅನ್ನುವಂಥದ್ದು, ಈ ವಿಚಾರವನ್ನು ಅದೇ ರೀತಿ ಕನ್ನಡದಲ್ಲಿ ಒಂದು ಚಲನಚಿತ್ರ ಬಂದಿತ್ತು, ತುಂಬಾನೇ ಹೆಸರುವಾಸಿ, ಅದೇ ರೀತಿ ಸೂಪರ್ ಹಿಟ್ ಆಗಿರುವಂತಹ ಚಲನಚಿತ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಈ ಒಂದು ಚಿತ್ರ, ಅದೇ ರೀತಿ ಮಂಗಳೂರಿನ ಅದಾನಿ ಏರ್ಪೋರ್ಟ್ ಏನಿದೆ, ಈ ಒಂದು ಎರಡು ವಿಚಾರಗಳನ್ನ ಹೋಲುವಂತಹ ಅಥವಾ ಇದನ್ನ ಕಂಪ್ಯಾರಿಸನ್ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಬರೆದಿದ್ರು. ಇದು ಭಾವನಾತ್ಮಕವಾಗಿ ಕರಾವಳಿ ಭಾಗದ ಜನರ ಮನಸ್ಸಿಗೆ ತಟ್ಟಿರುವಂತಹ ವಿಚಾರ. ಹಾಗಾಗಿ ದಿಲ್ರಾಜ್ ಆಳ್ವ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು. ದಿಲ್ರಾಜ್ ಆಳ್ವ ಅವರು ಈ ಒಂದು ವಿಚಾರಧಾರೆ, ಈ ಒಂದು ಭಾವನಾತ್ಮಕವಾಗಿರುವಂತಹ ಒಂದು ಆರ್ಟಿಕಲ್ ಏನ್ ಬರೆದಿದ್ದಾರೆ, ಈ ಒಂದು ವಿಚಾರದ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ಹೌದು ಅನ್ನುವಂಥದ್ದು ಕರಾವಳಿ ಭಾಗದ ಜನರು ಹೇಳ್ತಾ ಇದ್ದಾರೆ. ಏನ್ ಕತೆ ಎಲ್ಲವೂ ಕೂಡ ಕೇಳಬೇಕು. ಎಸ್, ಥ್ಯಾಂಕ್ ಯು. ಓಕೆ, ದಿಲ್ರಾಜ್ ಆಳ್ವ ಅವರು ಸರ್. ಅದೇ, ಈಗ ಫಸ್ಟ್ ಆಫ್ ಆಲ್ ಪ್ರೈವೇಟೈಸೇಷನ್ ಬಗ್ಗೆ ನೀವು ಪ್ರೈವೇಟೈಸೇಷನ್ ಮಾಡ್ಬೇಕಂತ ಕೇಳಿದ್ರೆ ನನ್ನ ಅನಿಸಿಕೆ, ಈಗಿನ ಪರಿಸ್ಥಿತಿಯಲ್ಲಿ ಈಗ ಸರ್ಕಾರ ಯಾವುದೇ ಅದು ಏರ್ಪೋರ್ಟ್ ಆಗಿರ್ಲಿ, ಟ್ರಾನ್ಸ್ಪೋರ್ಟ್ ಆಗಿರ್ಲಿ ಅಥವಾ ವಾಟರ್ ಯಾವುದೇ ಇರಲಿ, ಎಲ್ಲವನ್ನು ಪ್ರೈವೇಟೈಸೇಷನ್ ಮಾಡ್ತಾ ಇದೆ. ಒಂದು ನನ್ನ ಪರ್ಸನಲ್ ಅನಿಸಿಕೆ ಏನಂತ ಹೇಳಿದ್ರೆ, ಸರ್ಕಾರದ ಮಟ್ಟದಲ್ಲಿ ಯಾವುದೇ ಆಪರೇಷನ್ಸ್ ಅನ್ನು ಇಟ್ಕೊಳ್ಬಾರ್ದು.
ಅದು ಪ್ರೈವೇಟೈಸೇಷನ್ ಮಾಡಿ ರೆಗ್ಯುಲೇಷನ್ ಮಾಡಿ ಮಾಡಬೇಕಾಗಿರುವಂತ ನನ್ನ ಪರ್ಸನಲ್ ಅನಿಸಿಕೆ. ಯಾಕಂತ ಹೇಳಿದ್ರೆ ಈಗ ಏವಿಯೇಷನ್ ಪ್ರೈವೇಟೈಸೇಷನ್ ಆಗಿದೆ. ಪ್ರೈವೇಟೈಸೇಷನ್ ಇಂದ ತಮ್ಗೆ ಗೊತ್ತಿದೆ ಹಲವಾರು ಕಂಪನಿಗಳು ಬಂದು ಜನರಿಗೆ ಅದರದಾದಂತ ಸೌಕರ್ಯಗಳು ಬಂದಿದೆ. ಇದು ನಾನು ಪ್ರೈವೇಟೈಸೇಷನ್ ಪರವಾಗಿದ್ದೇನೆ, ಆದ್ರೆ ಇಲ್ಲಿ ನನ್ನ ಒಂದು ಏನು ಬರ ಇದೆ ಅದು ಹೆಸರಿನ ಮೇಲೆ. ಯಾಕಂತ ಹೇಳಿದ್ರೆ ಇಲ್ಲಿ ಹೆಸರು ಮಂಗಳೂರು ಏರ್ಪೋರ್ಟ್ ಯಾಕೆ ಇತ್ತು ಅಂತ ಹೇಳಿದ್ರೆ ಇಲ್ಲಿ US ಮಲ್ಯರವರ ಕೊಡುಗೆ ಇದೆ. ಅದಾದ್ಮೇಲೆ ಬಂದಂತ ಎಲ್ಲಾ ಎಂಪಿಗಳ ಕೊಡುಗೆ ಇದೆ. ನಮ್ಮ ಜನಾರ್ದನ್ ಪೂಜಾರಿ ಅವರ ಕೊಡುಗೆ ಇದೆ. ಈಗಿನ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರ ಕೂಡ ಇದರ ಪಾತ್ರ ಇದೆ. ಸೊ ಅದಾದ ಅಷ್ಟೇ ಅಲ್ಲ, ನಮ್ಮ ಜನರ ಜಾಗ ಹೋಗಿದೆ, ನಮ್ಮ ಜನರ ಕೆಲಸ ಹೋಗಿದೆ, ನಮ್ಮ ಮನೆ ಹೋಗಿದೆ. ಅದನ್ನೆಲ್ಲ ಕೊಟ್ಟು ಅಷ್ಟು ದೊಡ್ಡ ಏರಿಯಾವನ್ನು ನಮ್ಮ ತುಳುನಾಡಿನ ಜನತೆ ಏರ್ಪೋರ್ಟಿಗೋಸ್ಕರ ತ್ಯಾಗವನ್ನು ಮಾಡಿದ್ದಾರೆ. ತಾವು ಏಕಾಏಕಿ ಖಾಸಗೀಕರಣ ಮಾಡಿದಾಗ ಆ ಹೆಸರನ್ನೇ ಬದಲಾವಣೆ ಮಾಡಿ ಈಗ ಮಂಗಳೂರು ಏರ್ಪೋರ್ಟ್ ಇದ್ದದನ್ನು ನೀವು ಅದಾನಿ ಏರ್ಪೋರ್ಟ್ ಮಂಗಳೂರು ಅಂತ ಹೇಳುವಾಗ ಎಷ್ಟು ಬೇಸರ ಆಗ್ತದೆ. ನಾನಿಲ್ಲಿ ಖಾಸಗೀಕರಣದ ಪರ ವಿರುದ್ಧ ಅಲ್ಲ, ಆದ್ರೆ ಇದು ಜನರ ಭಾವನೆಯ ಲೋಕಲ್ ಸೆಂಟಿಮೆಂಟ್ ಅಂತ ಹೇಳ್ತೇವೆ. ಈ ಲೋಕಲ್ ಸೆಂಟಿಮೆಂಟ್ ಅನ್ನು ಕಂಪನಿಯವರು ಇದನ್ನು ಫಸ್ಟ್ ಆಗಿ ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನೀವು ಆ ಹಾಕಿದಂತ ಏನ್ ಬೋರ್ಡ್ ಹಾಕಿದಿರಿ, ಆ ಏನು ಸೈಜ್ ಇದೆ ಅದರದ್ದು, ಮಂಗಳೂರು ಏರ್ಪೋರ್ಟ್ ಅನ್ನು ಚಿಕ್ಕದಾಗಿ ಬರ್ತಿದ್ರಿ, ಅದಾನಿ ಏರ್ಪೋರ್ಟ್ ಅನ್ನು ದೊಡ್ಡದಾಗಿ ಬರ್ತಿದ್ರಿ. ಈ ನಾನು ಯಾಕೆ ಆ ಪಿಕ್ಚರ್ ನ ಒಂದು ಫಿಲ್ಮ್ ಅನ್ನು ಹೋಲಿಸಿದೆ ಅಂತ ಹೇಳಿದ್ರೆ ಅಲ್ಲಿ ಮಕ್ಕಳಿಗೆ ಏನಾಗ್ತದೆ, ಆ ಬೋರ್ಡ್ ಅಲ್ಲಿ ಬರ್ದಾಗ ಆ ಫಿಲ್ಮ್ ಅಲ್ಲಿ ನಮ್ಮ ಅವರೇ ಕೊಡುಗೆ ಕೊಟ್ಟದ್ದು, ನಮ್ಮ ರಾಮಣ್ಣ ರೈ ಅವರೇ ಆ ಇಡೀ ಶಾಲೆಯನ್ನೇ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂತ ಹೇಳುವ ಒಂದು ಭಾವನೆ ಮಕ್ಕಳಲ್ಲಿ ಇರ್ತದೆ. ಬಟ್ ಆ ಫಿಲ್ಮ್ ಎಂಡ್ ಅಲ್ಲಿ ಗೊತ್ತಾಗ್ತದೆ ಅವ್ರ ಖಾಲಿ ಬೋರ್ಡ್ ಮಾತ್ರ ಕೊಟ್ಟದಂತೇಳಿ. ಈಗಿರುವಂತದ್ದು 10-15 ವರ್ಷ ಆದ್ಮೇಲೆ 10 ವರ್ಷ ಆದ್ಮೇಲೆ ಜನರು ಏನ್ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ಇದು ಅದಾನಿಯವರೇ ಮಂಗಳೂರಿಗಾಗಿ ಕಟ್ಟಿಸಿಕೊಟ್ಟಂತ ಒಂದು ಏರ್ಪೋರ್ಟ್. US ಮಲ್ಯರವರ ಕೊಡುಗೆ ಮಾಯ ಆಗ್ತದೆ, ನಮ್ಮ ಜನಾರ್ದನ್ ಪೂಜಾರಿ ಅವರ ಒಂದು ಕೊಡುಗೆ ಮಾಯ ಆಗ್ತದೆ, ನಮ್ಮ ಈಗಿನ ಸಂಸದರ ಏನು ಅವರು ಆ ರನ್ವೇ ಆಗಿರ್ಬೋದು ಅಥವಾ ಯಾವುದೇ ಒಂದು ಫೆಸಿಲಿಟಿ ಎಲ್ಲವೂ ಮಾಯ ಆಗ್ತದೆ. ಖಾಲಿ ಅದಾನಿ ಅವರ ಹೆಸರು ಮಾತ್ರ ಉಳಿತದೆ. ಅದಕ್ಕೆ ನನ್ನ ವಿರೋಧ. ನಾನು ಹೇಳ್ತಾ ಇರೋದು ನೀವು ಮಂಗಳೂರು ಏರ್ಪೋರ್ಟ್ ಅಂತ ಹೆಸರಿಡಿ, ಈಗ ಏನಿದೆ ಅದನ್ನ ಇಡಿ, ನೀವು ಬ್ರ್ಯಾಂಡಿಂಗ್ ಮಾಡಿ ಬೇಕಿದ್ರೆ. ಈಗ ಮುಂಬೈಯಲ್ಲಿ ಕೂಡ GVK ಅವರು ಪ್ರೈವೇಟೈಸೇಷನ್ ಆಗಿದೆ. ಅಲ್ಲಿ ಏನ್ ಮಾಡಿದ್ದಾರೆ, ಛತ್ರಪತಿ ಶಿವಾಜಿ ಏರ್ಪೋರ್ಟ್ ಅಂತ ಹೇಳಿ ಬರ್ತಿದ್ದಾರೆ. ಬಟ್ GVK ಇನ್ನೊಂದ್ ಸೈಡ್ ಅಲ್ಲಿ ಬರ್ತಾರೆ. GVK ಏರ್ಪೋರ್ಟ್ ಛತ್ರಪತಿ ಶಿವಾಜಿ ಅಂತ ಹೇಳ್ತಾ ಇಲ್ಲ. ನೀವು ಫ್ಲೈಟ್ ಲ್ಯಾಂಡ್ ಆಗುವಾಗ ಅಥವಾ ಡಿಪಾರ್ಚರ್ ಇದಾಗ ಕೂಡ ಲ್ಯಾಂಡ್ ಆಗುವಾಗ ಕೂಡ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಆ ಅನೌನ್ಸ್ಮೆಂಟ್ ನಾವು ಮಂಗಳೂರಿಗೆ ಬರುವಾಗ ಮಂಗಳೂರು ಏರ್ಪೋರ್ಟ್ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡುವಾಗ ಒಂದು ಏನೋ ಒಂದು ಭಾವನಾತ್ಮಕ ಒಂದು. ಈಗ ನೆಕ್ಸ್ಟ್ ಏನಾಗ್ತದೆ, ವೆಲ್ಕಮ್ ಟು ಅದಾನಿ ಏರ್ಪೋರ್ಟ್ ಮಂಗಳೂರು. ಮಂಗಳೂರು ಚಿಕ್ಕದಲ್ಲಿ ಕಾಣುತ್ತೆ, ಅದಾನಿ ಏರ್ಪೋರ್ಟ್ ದೊಡ್ಡದಲ್ಲಿ ಕಾಣುತ್ತೆ. ನಾನು ಹೇಳ್ತಾ ಇರೋದು ಆ ಹೆಸರಿನ ಮೇಲೆ ನನ್ನ ಒಬ್ಜೆಕ್ಷನ್ಸ್ ಇದೆ. ಮತ್ತೆ ಇದಕ್ಕೆ ಯಾವುದೇ ಒಂದು ಪಾರ್ಲಿಮೆಂಟಿಗೆ ಹೋಗ್ಬೇಕು ಅದೇನಿಲ್ಲ. ಈಗ ನಾಳೆ ಮನಸ್ಸು ಮಾಡಿದ್ರು ಕೂಡ ಈ ಕಂಪನಿಯವರು ಸ್ಥಳೀಯವಾದ ಒಂದು ಸೆಂಟಿಮೆಂಟ್ ಭಾವನೆಯನ್ನು ಗೌರವಿಸಿ ನಾಳೆ ಕೂಡ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬಹುದು, ಮಾಡಲೇಬೇಕು. ರೈಟ್ ಸರ್, ಬರ್ತೇನೆ. ಎಲ್ಲ ಒಂದ್ ಕಡೆ ಹೆಸರಿನ ಬಗ್ಗೆ ನಾಮಫಲಕ ಅಳವಡಿಸುವ ವಿಚಾರದ ಬಗ್ಗೆ ಆಕ್ಷೇಪ ಇದೆ ಅನ್ನೋದು ದಿಲ್ರಾಜ್ ಅವರು ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡ ಚಲನಚಿತ್ರ ಏನಿದೆ, ಅದೇ ರೀತಿ ಈ ಒಂದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅದಾನೀಕರಣದ ಬಗ್ಗೆ ಅವರು ಕಂಪ್ಯಾರಿಸನ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಆರ್ಟಿಕಲ್ ಬರೆದಿದ್ರು. ಸೊ ಇದು ಭಾವನಾತ್ಮಕವಾಗಿರುವಂತಹ ವಿಚಾರ ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಸೊ ಮಾತಾಡಬೇಕು, ನೇರವಾಗಿ ನಮ್ಮ ಜೊತೆ ಇದ್ದಾರೆ ಮಂಗಳೂರು ವಿಮಾನ ನಿಲ್ದಾಣದ ಮಾಜಿ ನಿರ್ದೇಶಕರು ವಾಸುದೇವ್ ರಾವ್ ಅವರು. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ಈ ಹಿಂದೆಯೂ ಕೂಡ ನಾನು ನಿಮ್ಮ ಜೊತೆ ಮಾತನಾಡಿದ್ದೆ ಈ ಒಂದು ಖಾಸಗೀಕರಣದ ಬಗ್ಗೆ. ಏನ್ ಹೇಳ್ತೀರಾ ಸರ್, ಇದೀಗ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಹೆಮ್ಮೆಯ ಮಂಗಳೂರಿಗರ ವಿಮಾನ ನಿಲ್ದಾಣ ಅದಾನಿ ಏರ್ಪೋರ್ಟ್ ಆಗಿದೆ. ಏನ್ ಹೇಳ್ತೀರಾ ಸರ್, ಫಸ್ಟ್ ರಿಯಾಕ್ಷನ್? ಖಾಸಗೀಕರಣ ನಾವು ಇದನ್ನ ಈಗ ಒಪ್ಕೊಳ್ತಾ ಬರ್ತಾ ಇದ್ದೇವೆ. ಹಿಂದಿನ ಗವರ್ಮೆಂಟ್ ಸಹ ಇದನ್ನ ಮಾಡ್ತಾ ಬಂದಿತ್ತು, ಈಗಿನ ಸರ್ಕಾರನು ಅದನ್ನ ಮಾಡ್ತಾ ಇದೆ. ಟೆಂಡರ್ ಪ್ರೋಸೆಸ್ ನಲ್ಲಿ ಇದನ್ನ ಸರ್ಕಾರ ಅದಾನಿ ಗ್ರೂಪ್ಗೆ ಕೊಟ್ಟಿದೆ, 50 ವರ್ಷದ ಲೀಸ್ ಕೊಟ್ಟಿದೆ. ನಾವು ಅವರಿಗೆ ಏನು ಬೇರೆ ನಮ್ಮ ಏನು ಅಬ್ಜೆಕ್ಷನ್ಸ್ ಇಲ್ಲ, ಯಾಕೆಂದ್ರೆ ಇದೆಲ್ಲ ಒಂದು ಡ್ಯೂ ಪ್ರೋಸೆಸ್ ನಲ್ಲಿ ನಡೆದಿರ್ತಕ್ಕಂತ ಕೆಲಸ. ಯಾವುದೇ ಏರ್ಪೋರ್ಟ್ ಅನ್ನು ಯಾವುದೇ ಒಂದು ಕಂಪನಿ ತಕೊಂಡ್ರು ಅವ್ರ ಉದ್ದೇಶ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಮೀಟ್ ಮಾಡ್ತಕ್ಕಂಥದ್ದು. ಅವರು ಮೀಟ್ ಮಾಡ್ತಾರೆ ಅಂತಕ್ಕಂತ ಒಂದು ಸದುದ್ದೇಶ ಏನ್ ಇಟ್ಕೊಂಡಿದ್ದಾರೆ, ಆ ಒಂದು ಉದ್ದೇಶವನ್ನು ನಾವು ಗೌರವಿಸ್ತಾ ಅದಾನಿ ಏರ್ಪೋರ್ಟ್ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅವರ ಒಂದು ಕಂಪನಿಗೆ ನಾವು ಸ್ವಾಗತ ಕೊಡ್ತೀವಿ ಮಂಗಳೂರಿನವರು. ಯಾಕೆಂತಂದ್ರೆ ಯಾವುದೇ ಏರ್ಪೋರ್ಟ್ ಆಗ್ಲಿ, ಯಾವುದೇ ಬಸ್ ಸ್ಟ್ಯಾಂಡ್ ಆಗ್ಲಿ, ಯಾವುದೇ ರೈಲ್ವೆ ಸ್ಟೇಷನ್ ಆಗ್ಲಿ, ಅಲ್ಲಿನ ಜನಗಳಿಗೆ ಸೌಕರ್ಯಗಳನ್ನ ಕೊಡದೇ ಇದ್ರೆ
ಅವುಗಳಲ್ಲಿದ್ದು ಉಪಯೋಗ ಆಗೋದಿಲ್ಲ. ನಮ್ಮ ಮಂಗಳೂರಿನಲ್ಲಿ ಬೇಕಾದಷ್ಟು ಖಾಸಗಿ ಕಂಪನಿಗಳು ಕೆಲಸ ಮಾಡ್ತಾ ಇದ್ದಾವೆ. ಅವರ ಉದ್ದೇಶಗಳೇ ಎಲ್ಲರನ್ನು ಸರ್ವ್ ಮಾಡಬೇಕು ಅಂತ ಇರತಕ್ಕಂಥದ್ದು. ಅದರಲ್ಲಿ ನಂದು ತಂದು ಅಂತಕ್ಕಂಥ ಯಾರಾದ್ರೂ ಕಂಪನಿ ಖಾಸಗಿ ಕರಣದಲ್ಲಿ ಆ ತರ ಯೋಚನೆ ಮಾಡಿದ್ರೆ ಅವರಿಗೆ ಮ್ಯಾಕ್ಸಿಮಮ್ ಟೈಮ್ ನಲ್ಲಿ ಅವರು ದೂರ ಆಗ್ಬಿಡ್ತಾರೆ ಜನಗಳಿಂದ, ಸಾರ್ವಜನಿಕರಿಂದ. ಹಾಗಾಗಿ ಅವರು ಬಂದಿರೋದು ನಾವು ಅವರಿಗೆ ಸ್ವಾಗತವನ್ನು ಕೋರೋಣ. ಅವರಿಗೆ ಯಾವುದೇ ತರಹದ ನಮ್ಮ ಕಡೆಯಿಂದ ನಾವು ಯಾವುದೇ ಅಬ್ಜೆಕ್ಷನ್ಗಳನ್ನ ಹೇಳೋದಕ್ಕೆ ಹೋಗೋದಿಲ್ಲ. ಇದರಲ್ಲಿ ಬಹಳ ಜನಗಳ ತ್ಯಾಗ ಇದೆ. ಈ ಒಂದು ಏರ್ಪೋರ್ಟ್ ಏನೊಂದು ಬಂತು 1951ರಿಂದ ಈಗ 2020-21 ಏನ್ ಬಂದಿದೆ, ಈ ಒಂದು ಇತಿಹಾಸ ಇದು ಅಳಿಸೋದಕ್ಕೆ ಆಗೋದಿಲ್ಲ. ಎಷ್ಟೆಲ್ಲ ಜನ ಕಷ್ಟಪಟ್ರು, ಏನೆಲ್ಲ ರನ್ವೇಗಳನ್ನ ಮಾಡೋದಕ್ಕೆ ಕೆಲಸ ಮಾಡಿದ್ಬೇಕಾಗಿ ಬಂತು, ಏನೆಲ್ಲ ಎಂಪಿಗಳು ಕೆಲಸ ಮಾಡಿದ್ರು, ಅದೆಲ್ಲವೂ ಇದರಲ್ಲಿ ರಿಕಾರ್ಡ್ ಆಗ್ಬೇಕಿತ್ತು. ನಮ್ ಜನಗಳು ಆತರ ರಿಕಾರ್ಡ್ ಮಾಡಕ್ಕೆ ಒಂದು ಇತಿಹಾಸ ರಚನೆ ಮಾಡೋದಕ್ಕೆ ಎಲ್ಲೂ ಒಂದು ಪ್ರಯತ್ನ ಏನೂ ಮಾಡಿಲ್ಲ. ಆದ್ರೆ ಕೆಲಸ ಮಾಡಿದ್ದೀವಿ, ಕೆಲಸ ಆಗಿದೆ. ಇವತ್ತಿನ ದಿವಸ ಅದಾನಿ ಗ್ರೂಪ್ ಮಂಗಳೂರು ಏರ್ಪೋರ್ಟ್ ಅನ್ನ ಆ ಒಂದು ರೀತಿನಲ್ಲಿ ತಕೊಂಡು ಅರ್ಥ ಮಾಡ್ಕೊಂಡು ಇವತ್ತು ಇಲ್ಲಿಗೆ ಏನೊಂದು ಟೆಂಡರ್ ಪ್ರೋಸೆಸ್ ನಲ್ಲಿ ಇಲ್ಲಿಗೆ ಅಪ್ಲೈ ಮಾಡಿದ್ರು. ಅದರ ಅರ್ಥ ಮಂಗಳೂರು ಏರ್ಪೋರ್ಟ್ ಬೆಳೆದಿದೆ. ಮಂಗಳೂರು ಏರ್ಪೋರ್ಟ್ ನಲ್ಲಿ ಬೇಕಾದಷ್ಟು ಇವನ್ ಪ್ರಾಫಿಟ್ ಸಹ ಅವರು ಪಡೆಯಬಹುದು ಅಂತಕ್ಕಂಥ ಒಂದು ತಾಕತ್ತು, ಸಾಮರ್ಥ್ಯ ಇವತ್ತು ಮಂಗಳೂರು ಏರ್ಪೋರ್ಟ್ ನಲ್ಲಿ ಬಂದಿದೆ. ಹಾಗಿರುವಾಗ ಅವರು ಇದನ್ನ ಇನ್ನೊಂದು 2ನೇ ರನ್ವೇ ಕೊಡೋದಕ್ಕೆ ಪ್ರಯತ್ನ ಮಾಡೋದು ಇದೆಲ್ಲ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ 100% ವಿ ಆರ್ ಗೋಯಿಂಗ್ ಟು ಮೀಟ್ ದಿ ಕಸ್ಟಮರ್ಸ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಏನ್ ಹೇಳಿದ್ದಾರೆ ಅವುಗಳನ್ನ ಅವರು ಮೀಟ್ ಮಾಡ್ತಾರೆ. ಇಲ್ಲಿಗೆ ಬೇಕಾಗಿರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನ ಅವರು ಡೆವಲಪ್ ಮಾಡ್ತಾರೆ. ಈಗಾಗಲೇ ಅವ್ರಿಗೇನು ರೆಗ್ಯುಲೇಷನ್ ಏನಿದೆ, ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅವರು ಏರ್ ಟ್ರಾಫಿಕ್ ಕಂಟ್ರೋಲ್ ಕೊಡ್ತಾರೆ, ಸರ್ವಿಸಸ್, DGCA ಇದೆ, BCAS ಇದೆ, ಅವ್ರದೆಲ್ಲ ಒಂದು ರೆಗ್ಯುಲೇಷನ್ ಏನೊಂದು ಎನ್ವಿರಾನ್ಮೆಂಟ್ ಇದೆ ಅದು ಬದಲಾಗಿಲ್ಲ. ಬದಲಾಗಿರೋದು ಬರೀ ಒಂದು ಟರ್ಮಿನಲ್ ಬಿಲ್ಡಿಂಗ್ ಸರ್ವಿಸ್, ಅದರೊಳಗಡೆ ಇರ್ತಕ್ಕಂಥ ಒಂದು ಕಮರ್ಷಿಯಲ್ ಫೆಸಿಲಿಟೀಸ್ ಅವುಗಳನ್ನ ಮಾತ್ರ ಅವರು ಈಗ ನಮ್ಮಲ್ಲಿ ಅವರು ಬದಲಾಯಿಸೋದಕ್ಕೆ ಸಾಧ್ಯತೆ ಇರೋದು. ರನ್ವೇ ಇನ್ನೊಂದು ರನ್ವೇ ಕೊಟ್ರೆ ಇನ್ನು ದೊಡ್ಡ ದೊಡ್ಡ ವಿಮಾನಗಳು ಬರೋಂಗಾದ್ರೆ ಅವರಿಗೆ ತುಂಬಾ ಲಾಭ ಆಗತ್ತೆ. ಯಾಕೆಂದ್ರೆ ಇಲ್ಲಿಂದಲೇ ನಾವು ಬೇರೆ ಬೇರೆ ದೇಶಗಳಿಗೆ ಕನೆಕ್ಟ್ ಆಗ್ಬೋದು. ಯಾವುದೇ ಏರ್ಪೋರ್ಟ್ ಇಲ್ಲಿರ್ತಕ್ಕಂಥ ಜನಗಳ ಎಕ್ಸ್ಪೆಕ್ಟೇಷನ್ ಅನ್ನ ಮೀಟ್ ಮಾಡದೇ ಇದ್ರೆ ಅದು ಏರ್ಪೋರ್ಟ್ ಅದು ಸರಿಯಾದ ಏರ್ಪೋರ್ಟ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅದನ್ನ ಪ್ರೈವೇಟ್ ನವರು ಅರ್ಥ ಮಾಡ್ಕೋತಾರೆ. ಯಾವಾಗಲೂ ನನಗೆ ಗೊತ್ತಿದೆ, ದೇ ವಿಲ್ ಮೀಟ್ ದಿ ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ಪೀಪಲ್ ಆಫ್ ಬ್ಯಾಂಗ್ಳೂರ್ ಸಿಟಿ ಅಂಡ್ ಸರೌಂಡಿಂಗ್ ಹಿಂಟರ್ಲ್ಯಾಂಡ್ ಅಂತ ಅನ್ಕೊಳ್ತಾ ಅವರಿಗೆ ನಾನು ಸ್ವಾಗತ ಕೋರೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಈಗ ತಾವು ಹೇಳಿರುವಂತಹ ಮಾತುಗಳು ನಿಜವಾಗ್ಲೂ ಕೂಡ ದಕ್ಷತೆ ಮತ್ತು ಗುಣಮಟ್ಟವನ್ನ ಹೆಚ್ಚಿಸಲು ಈ ಒಂದು ಖಾಸಗೀಕರಣ ಅನಿವಾರ್ಯವನ್ನಂಥದ್ದು. ಆದ್ರೆ ಇಲ್ಲಿ ತಮ್ಗೆ ಗೊತ್ತಿರುವಂತಹ ವಿಚಾರ ಕೂಡ ಹೌದು. ತಾವು ಈ ಹಿಂದೆ ನಿರ್ದೇಶಕರಾಗಿದ್ದೀರಾ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಬಂದಾಗ ಒಂದು ಹೆಮ್ಮೆ ಇತ್ತು, ಭಾವನಾತ್ಮಕವಾಗಿರುವಂತಹ ಒಂದು ಕನೆಕ್ಟಿವಿಟಿ ಇತ್ತು. ಆದ್ರೆ ಇದೀಗ ಅದಾನಿ ಏರ್ಪೋರ್ಟ್ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಕೇಳಲಿಕ್ಕೆ ಬರ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಇರುವಂತಹ ಬೋರ್ಡ್ಗಳು. ಇದರ ಬಗ್ಗೆ ವಾಸುದೇವರಾವ್ ಅವರು ಗಮನಿಸಿದ್ದೀರಾ ಅಥವಾ ತಮ್ಮ ಒಂದು ಅಭಿಪ್ರಾಯ ಏನು ಈ ವಿಚಾರದ ಬಗ್ಗೆ? ಇದು ಭಾವನಾತ್ಮಕವಾಗಿರುವಂತಹ ವಿಚಾರ. ಎಲ್ಲೋ ಒಂದ್ ಕಡೆ ತಾವು ಈಗಲೇ ಹೇಳಿದಿರಾ, ಅನೇಕ ಜನರ ತ್ಯಾಗ ಇದೆ, ಇದಕ್ಕೆ ಅನೇಕ ಜನರು ಕಷ್ಟಪಟ್ಟಿದ್ದಾರೆ. ಇದೇ ಈ ರೀತಿ ಆದ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ದಿಲ್ರಾಜ್ ಆಳ್ವ ಅವರು ಇದ್ದಾರೆ, ಅವರು ಕೂಡ ಒಂದು ಮಾತು ಹೇಳಿದ್ರು, 50 ವರ್ಷಗಳ ಕಾಲ ಇನ್ನು ಮುಂದಕ್ಕೆ ಗುತ್ತಿಗೆಯ ಒಂದು ಆಧಾರ ಇದೆ ಅವರ ಜೊತೆ. ಸೊ 50 ವರ್ಷಗಳ ಕಾಲ ಅವ್ರು ಮೇಂಟೈನ್ ಮಾಡ್ತಾರೆ ಅಂತ ಬಂದಾಗ 50 ವರ್ಷಗಳಲ್ಲಿ ಈ ಒಂದು ಕಾಲ ಬದಲಾದಾಗ ಈ ಒಂದು ವಿಮಾನ ಏನಿದೆ, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ಏನಿದೆ, ಇದು ಮುಂದಿನ ಪೀಳಿಗೆಗೆ ಅದಾನಿ ಅವರೇ ಕಟ್ಟಿಸಿದ್ದಾರೆ ಅನ್ನುವಂಥ ಒಂದು ಭಾವನೆ ಬರಲ್ವಾ ಅನ್ನುವಂಥ ಪ್ರಶ್ನೆ. ಅಂದ್ರೆ ಅದಾನಿ ಅವರ ಮಾತ್ರ ತ್ಯಾಗ ಕಾಣುತ್ತೆ ಅಲ್ಲಿ, ಉಳಿದವರ ತ್ಯಾಗ ಏನು ಕೂಡ ಕಾಣ್ತಾ ಇಲ್ಲ, ಸೇವೆ ಏನು ಕೂಡ ಕಾಣಲ್ಲ ಅನ್ನುವಂಥದ್ದು ಜನರ ಅಭಿಪ್ರಾಯ. ಏನ್ ಹೇಳ್ತೀರಾ ಸರ್? ಅದ್ರ ಬಗ್ಗೆ ನಾನೇನು ಹೇಳಕ್ಕಾಗಲ್ಲ. ಮಗು ಸಣ್ಣದಾಗಿದ್ದಾಗ ಅಪ್ಪ ಅಮ್ಮ ಅಂದ್ರುಗಳು ಸಹಾಯ ಮಾಡಿರ್ತಾರೆ, ದೊಡ್ಡದಾದಾಗ ದೊಡ್ಡವ್ರು ಬರ್ತಾರೆ, ಎಲ್ಲೋ ಒಂದ್ ಕಡೆ ಕೆಲಸ ಸಿಗುತ್ತೆ, ಅಲ್ಲಿ ಅವ್ರು ದೊಡ್ಡದಾಗಿ ಬೆಳಿತಾರೆ, ಬೇರೆ ಬೇರೆ ಅವ್ರ ಸಹಾಯ ತಗೋತಾರೆ, ಅವ್ರು ಬೆಳೀತಾ ಹೋಗ್ತಾರೆ. ಅವಾಗ ನಾವು ಅಮ್ಮ ಅಪ್ಪನ ಬಗ್ಗೆನೆ ನಾವು ಆಲೋಚನೆ ಮಾಡಿರೋದಿಲ್ಲ. ಎಲ್ಲ ಸಾರ್ವಜನಿಕರುಗಳು ಆ ಒಂದು ಮಗುವಿನ ಡೆವಲಪ್ಮೆಂಟ್ ಗೆ ಎಲ್ಲ ರೀತಿನಲ್ಲೂ ಕೈ ಜೋಡಿಸಿರ್ತಾರೆ ಅನ್ನೋದನ್ನ ಮರೆಯೋದಿಕ್ಕಾಗಲ್ಲ. ಅವ್ರ ಅಪ್ಪ ಅಮ್ಮನ್ ಮರಿಬಾರ್ದು ಅಷ್ಟೇ. ಅಷ್ಟೇ ನಾನು ಹೇಳೋದು. ಅದೇ ತರನೇ ಒಂದು ಏರ್ಪೋರ್ಟ್ ಬೆಳೆಯೋತ್ತಿಗೆ ಒಂದು ಸಣ್ಣ ಏರ್ಪೋರ್ಟ್ ಇತ್ತು, ಒಂದು ಸಣ್ಣ ಏರ್ಕ್ರಾಫ್ಟ್ ಅನ್ನ ಹ್ಯಾಂಡಲ್ ಮಾಡ್ತಾ ಇತ್ತು. ಅದು ಮೇಲನ್ನು ತಗೊಂಡು ಹೋಗು, ಬರೀ ಪೋಸ್ಟ್ ಮೇಲನ್ನು ತಗೊಂಡು ಹೋಗುವಂತ ವಿಮಾನಗಳನ್ನ ಹ್ಯಾಂಡಲ್ ಮಾಡ್ತಾ ಇತ್ತು. ಅದಾದ್ಮೇಲೆ ಬರೀ ದಿನಕ್ಕೆ 2 ವಿಮಾನಗಳು ಬಂದು ಹೋಗ್ತಾ ಇದ್ವು. ಅವುಗಳನ್ನೆಲ್ಲ ನೆನಪಿಸ್ಕೊಂಡಾಗ ಈಗಿನ ವಿಮಾನ ನಿಲ್ದಾಣ ಸುಮಾರು 50ರಿಂದ 60 ವಿಮಾನಗಳನ್ನ ಹ್ಯಾಂಡಲ್ ಮಾಡ್ತಾ ಇದೆ, ಬಂದು ಹೋಗ್ತಾ ಇದ್ದಾರೆ. ಅಲ್ಲಿಂದ ಸುಮಾರು 25 ಲಕ್ಷ ಜನ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಏನು ಪ್ರಯಾಣ ಮಾಡ್ತಾ ಇದ್ದಾರೆ. ಮುಂಚೆ ಇದ್ದಿದ್ದು ಬರೀ ಒಂದು 2 ಲಕ್ಷ ಜನ.
ಒಂದು ವರ್ಷಕ್ಕೆ 2 ಲಕ್ಷ ಜನ ಹೋಗ್ತಿದ್ರು. ಇವಾಗ 25ರಿಂದ 30 ಲಕ್ಷ ಜನ ಹೋಗ್ತಾ ಇದ್ದಾರೆ. ಇದನ್ನ ನಾವಿನ್ನು 60ರಿಂದ 80 ಲಕ್ಷದವರೆಗೆ ತಗೊಂಡು ಹೋಗ್ತೀವಿ ಅಂತ ಹೇಳ್ತಕ್ಕಂಥವ್ರು ಹಿಂದಿಂದನೂ ನೆನ್ಪಿಟ್ಕೊಳ್ಬೇಕು. ಆದ್ರೆ ಅವ್ರು ಮಾಡ್ಬೇಕಾಗಿರೋ ಕೆಲಸ ಬಹಳ ಭರ್ಜರಿ ಇದೆ. ಅದನ್ನು ಸಹ ನಾವು ನೆನ್ಪಿಟ್ಕೊಂಡು ಅವರಿಗೆ ನಾವು ಏನ್ ಸಹಾಯ ಹೆಸರಿನಲ್ಲೂ ಇದೆ. ಆದ್ರೆ ನಾನು ಅದನ್ನ ನನ್ನ ಅಪ್ಪ ಅಮ್ಮನೇ ನನಗೆ ಎಲ್ಲ ಮಾಡಿದ್ರು ಅಂತ ಅನ್ನೋದಕ್ಕಿಂತ ನನಗೆ ಇಡೀ ದೇಶನೇ ಸಹಾಯ ಮಾಡ್ತು ಅಂತನ್ನೋ ಒಂದ್ ರೀತಿನಲ್ಲಿ ನಾವು ಬೆಳಿಬೇಕಾಗುತ್ತೆ. ಏರ್ಪೋರ್ಟ್ ನಲ್ಲಿ ಆ ತರ ಎಲ್ಲ ಭಾವನೆಗಳನ್ನ ಇಟ್ಕೊಳಕ್ ಆಗೋದಿಲ್ಲ ಸರ್. ಯಾಕೆಂದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ಬೇಕಾಗಿದೆ. ಇಲ್ಲಿಗೆ ಬರ್ಬೇಕಾಗಿರೋ ಫೆಸಿಲಿಟೀಸ್ಗೆ ಅವ್ರು ಏನ್ ತರ್ತಾರೆ ಅನ್ನೋದನ್ನ ನೋಡ್ಕೊಳ್ಬೇಕಾಗಿದೆ. ಅದನ್ನ ಮಾಡೋದಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರೆ ಅವರಿಗೆ ನಾವು ಸಂತೋಷ ಪಡೋಣ. ಕಂಗ್ರಾಚುಲೇಟ್ ಸರ್. ಈಗ ಅದನ್ನ ಮಾಡೋದಕ್ಕೆ ಅವ್ರು ಮಾಡದೇ ಇದ್ರೆ ನೀವು ಹೇಳ್ತಕ್ಕಂಥ ಎಲ್ಲಾ ಮಾತುಗಳು ಹೊರಡೆ ಬರ್ತವೆ. ರೈಟ್ ಮುನೀರ್. ಆದ್ರೆ ಅದನ್ನ ಆ ಒಂದು ಸೌಕರ್ಯಗಳನ್ನ ಕೊಡೋದ್ರಲ್ಲಿ ಅವ್ರು ಹಿಂದೆ ಬೀಳ್ಬಾರ್ದು ಅಂತ ಅನ್ನೋದೇ ಒಂದು ಉದ್ದೇಶ. ಓಕೆ ರೈಟ್ ಸರ್. ಈಗ ವಾಸುದೇವರಾವ್ ಅವರು ಅವರ ಪೂರ್ಣವಾದವನ್ನ ಮಂಡಿಸಿದ್ರು. ಬಹುಶಃ ಇನ್ನೇನು ಅವರಿಗೆ ಹೇಳಲಿಕ್ಕೆ ಉಳಿದಿಲ್ಲ. ಮುಂದಕ್ಕೆ ಕೇಳಬೇಕು ವಾಟ್ ನೆಕ್ಸ್ಟ್ ಅನ್ನುವಂಥದ್ದು, ಅಲ್ಲಿಯ ಸಿಬ್ಬಂದಿಗಳ ಕಥೆ ಏನು, ಅಲ್ಲಿಯ ಒಂದು ಅವರ ಆಯಾ ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡಿದ್ರೆ ನಮಗೂ ಒಂದಿಷ್ಟು ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಒಂದು ಬಹಳ ಪ್ರಧಾನವಾಗಿ ಏನಂದ್ರೆ ಇಲ್ಲಿ ದಿಲ್ರಾಜ್ ಅವರು ಒಂದು ವಾದವನ್ನ ಮಂಡಿಸಿದ್ರು. ಖಾಸಗೀಕರಣ ಅನಿವಾರ್ಯ, ಖಾಸಗೀಕರಣದ ಪರವಾಗಿ ನಾನು ಇದ್ದೀನಿ, ಖಾಸಗೀಕರಣದ ಬಿಟ್ಟು ಬೇರೆ ದಾರಿ ಇಲ್ಲ ಅನ್ನೋದನ್ನ ಅವ್ರು ಹೇಳಿದ್ರು. ಸರ್ಕಾರ ಎಲ್ಲವನ್ನೂ ಕೂಡ ಯಾವುದೇ ಈ ಸೇವೆಗಳನ್ನ ತಾನು ಇಟ್ಕೊಳ್ಬಾರ್ದು. ಓಕೆ ಮುನೀರ್ ಸರ್, ಎಸ್ ಬರ್ತೇನೆ. ವಾಸುದೇವರಾವ್ ಅವರು ಸರ್, ಧನ್ಯವಾದಗಳು ಸರ್ ವಾಸುದೇವ್ ಅವರಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್ ಥ್ಯಾಂಕ್ ಯು. ಹೇಳಿದ್ರು. ಮತ್ತೆ ಈಗ ಹೆಸರಾದ್ರೂ ನಮ್ದು ಬೇಕು ಅಂತ, ಲೋಕಲ್ ಸೆಂಟಿಮೆಂಟ್ಸ್, ಹೆಸರು ನಮ್ಗೆ ಬೇಕು ಅಂತ ವಾಸುದೇವರವರು ಹೆಸರನ್ನು ಕೂಡ ಬಿಟ್ರು. ಹೆಸರು ಇಡೀ ನಮ್ಮ ಕೊಡುಗೆ, ನಾವು ಒಂದು ಹೆಲಿಕಾಪ್ಟರ್ ಅಲ್ಲಿ ಇದ್ದವರು ಈಗ 25 ಲಕ್ಷ ಜನರನ್ನ ಮೇಲೆ ಕೆಳಗೆಲ್ಲ ತಗೊಂಡು ಹೋಗ್ತೀವಿ ಅಂತೆಲ್ಲ ಹೇಳಿದ್ರು. ಗೊತ್ತಾಯ್ತಲ್ಲ, ಮಗನನ್ನ ಇಷ್ಟು ಚೆನ್ನಾಗಿ ಕಲಿಸಿ ಓದಿಸಿ ಶ್ರಮ ಹಾಕಿ ಬೆವರು ರಕ್ತ ಎಲ್ಲ ಬಸಿದು ದೊಡ್ಡದ್ ಮಾಡಿದ್ಮೇಲೆ ಯಾವನೇ ಒಬ್ಬನಿಗೆ ಮಗನನ್ನ ಅವನ ಮಗಳಿಗೆ ಮದುವೆ ಮಾಡಿ ಕೊಟ್ಟು ಇನ್ನು ತಂದೆ ತಾಯಿಗೆ ಏನ್ ಕೆಲಸ ಎಲ್ಲ ಇಡೀ ಸಮಾಜದಿಂದ ಕಲಿಸಿದ್ದು ಅನ್ನೋ ರೀತಿಯಲ್ಲಿ ವಿಚಿತ್ರವಾದ ವಾದವನ್ನ ಮಂಡಿಸಿದ್ರು. ಇರ್ಲಿ, ಅವರ ವಾದ ಅದು. ಪೂರ್ಣವಾಗಿ ಖಾಸಗಿರು ದಿಲ್ರಾಜ್ ಅವರು ಹೆಸರನ್ನೆಲ್ಲಾದ್ರೂ ನಮ್ತನವನ್ನು ಉಳಿಸ್ಕೊಳ್ಬೇಕು ಅಂತ ಮಾತನ್ನ ಹೇಳಿದ್ರು. ನಾನಿಲ್ಲಿ ಪ್ರಧಾನವಾಗಿ ಹೇಳೋದು ಅದೇನೀಗ ಕೊಟ್ಟಿರೋದು ಕಸ ಗುಡಿಸೋದು, ಟಿಕೆಟ್ ಕೌಂಟರ್ ಅಲ್ಲಿ ಕೂತ್ಕೊಂಡು ಟಿಕೆಟ್ ನ ದುಡ್ಡು ಕಲೆಕ್ಟ್ ಮಾಡುವಂತ ಮಾಮೂಲಿ ಮೈಂಟೆನೆನ್ಸ್ ಅಲ್ಲ. ಇಡೀ ಏರ್ಪೋರ್ಟ್ ನ ಸಿಗ್ನಲ್ ಕೊಡೋದು, ವಿಮಾನಗಳಿಗೆ ಸಿಗ್ನಲ್ ಕೊಡೋದು ಮತ್ತು ಸೆಕ್ಯೂರಿಟಿ, ಈ ಎರಡನ್ನ ಬಿಟ್ಟು ಇನ್ನೆಲ್ಲವೂ ಕೂಡ ಅದಾನಿಯವರ ಪಾಲಾಗಿದೆ. ಇನ್ನೆಲ್ಲವೂ ಕೂಡ ಅದಾನಿ ಕಂಪನಿಯ ಪಾಲಾಗಿದೆ. ಅದರಲ್ಲಿ ನಮ್ಮ ಭೂಮಿ 50 ವರ್ಷ ಅಂದ್ರೆ ನೀವೇನೋ ಟೋಲ್ ಗೇಟ್ ಕಾಂಟ್ರಾಕ್ಟ್, ಇನ್ನೇನೋ ಮೈಂಟೆನೆನ್ಸ್ ಕಾಂಟ್ರಾಕ್ಟ್ ತರ 1 ವರ್ಷ 2 ವರ್ಷ 3 ವರ್ಷ ಆದ್ರೆ ಸರ್, ಇದು 50 ವರ್ಷ ಅಂದಾಗ ಪೂರ್ಣವಾಗಿ ಅವರಿಗೆ ಹೋಯ್ತು. ನಮ್ಮ ಹತ್ರ ಭೂಮಿ ತಗೊಂಡಿದ್ದೀರಿ, ಅದನ್ನ ಡೆವಲಪ್ ಮಾಡಿದಿರಿ, ಅದ್ರ ಮೇಲೆ ಇಷ್ಟು ದೊಡ್ಡ ಇದನ್ನ ಕಟ್ಟಿದ್ದೀರಿ, ಇಷ್ಟು ದೊಡ್ಡ ಬೆಳೆಸಿದ ಮೇಲೆ ಇವರಿಗೆ ಕೊಟ್ಟಿದ್ದೀರಿ. ಗೊತ್ತಾಯ್ತಲ್ಲ? ಹಾಗಿರುವಾಗ ನಾವಿಲ್ಲಿ ಹೆಸರಿನ ಪ್ರಶ್ನೆಯಲ್ಲಿ ಹೆಸರಿನ ಪ್ರಶ್ನೆ ಕೂಡ ಇದೆ, ಇಲ್ಲ ಅಂತಲ್ಲ. ನಾಡಿದ್ದು ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರು, ಮಂತ್ರಿ ಮಹೋದಯರು ಮಂಗಳೂರಿಗೆ ಬರುವಾಗ ಅವರನ್ನ ಅದಾನಿ ಏರ್ಪೋರ್ಟ್ ಸ್ವಾಗತ ಮಾಡುತ್ತೆ. ಗೊತ್ತಾಯ್ತಲ್ಲ? ಕೊಟ್ಟಿದ್ದು ಮೈಂಟೆನೆನ್ಸ್ ಅಂತ ಹೇಳ್ತಾರೆ. ಆದ್ರೆ ನನ್ನ ಪ್ರಕಾರ ಪೂರ್ಣವಾಗಿ ವಿಮಾನ ನಿಲ್ದಾಣ ಅಲ್ಲಿಯ ಭೂಮಿ ಸೇರ್ಕೊಂಡು, ಯಾಕಂದ್ರೆ ನಾಳೆ ರನ್ವೇ ಡೆವಲಪ್ಮೆಂಟ್ ಕೂಡ ಮಾಡೋದು ಅವರೇ ದುಡ್ಡು ಹಾಕೋದು, ಅವರೇ ಲಾಭ ಪಡ್ಕೊಳ್ಳೋದು. ಇದರಿಂದ ನಾವು ಹೆಸರಿಗಾಗಿ ಈಗ ನಮ್ಮ ಆಸ್ತಿಯನ್ನ ಪೂರ್ಣವಾಗಿ ಯಾರಿಗೋ ಕೊಟ್ಟು ಹೆಸರು ಮಾತ್ರ ನಮ್ಮ ಮನೆಯವ್ರದ್ದು ನಮ್ಮ ತಂದೆಯವ್ರದ್ದು ಇಡಿ ಅಂತ ಹೇಳಿದ್ರೆ ಏನು ಪ್ರಯೋಜನ? ನೋಡುವಾಗ ನಮ್ಮ ಹೆಸರು ಇರ್ತದೆ, ಅದು ನನ್ಗೆ ಅನಿಸ್ತದೆ, ಅದು ನಮ್ಮನ್ನು ಅಣಕಿಸ್ತದೆ ಅಷ್ಟೇ. ಅದರಿಂದ ನನ್ನ ವಾದ ಏನಂದ್ರೆ, ಈ ಖಾಸಗೀಕರಣ ಹೌದು, ಈಗ ಖಾಸಗೀಕರಣದ ಪ್ರಕ್ರಿಯೆಯಲ್ಲಿ ಇದ್ದೀವಿ. ಆದ್ರೆ ಯಾವ್ಯಾವುದು ಎಷ್ಟೆಷ್ಟರ ಮಟ್ಟಿಗೆ ಖಾಸಗೀಕರಣ ಆಗಬೇಕು ಅನ್ನುವಂಥದ್ದು, ಇಡೀ ವಿಮಾನ ನಿಲ್ದಾಣ ಅನ್ನುವಂಥದ್ದು ದೇಶದ ಗಡಿ, ಅದೊಂದು ದೇಶದಕ್ಕೆ ಹೆಬ್ಬಾಗಿಲು. ಅಂತಹ ಒಂದು ಸೂಕ್ಷ್ಮವಾದಂತ ವಲಯದಲ್ಲಿ ಈ ಮಟ್ಟಿಗೆ ಖಾಸಗೀಕರಣ ಬೇಕಾ ಅನ್ನುವಂಥದ್ದು ಒಂದು. ಮತ್ತೆ ಹೆಸರಿನ ಪ್ರಶ್ನೆ ಬಂದಾಗ ಅದಾನಿ ಏರ್ಪೋರ್ಟ್ ಅಂತ ಅವ್ರ ಲೋಗೋವನ್ನು ಅಷ್ಟು ದೊಡ್ಡದಾಗಿ ಹಾಕಿರೋದನ್ನ ಒಪ್ಲಿಕ್ಕೆ ಆಗಲ್ಲ. ಇವರೀಗ ದಿಲ್ರಾಜ್ ಅವರು ಅದಾನಿ ಮಂಗಳೂರು ಏರ್ಪೋರ್ಟ್ ಅಂತ ಕಾಣ್ತದೆ ಅಂತ ಹೇಳಿದ್ರು. ಆದ್ರೆ ಅದಕ್ಕಿಂತ ಕೆಳಗಡೆ ಹಾಕಿದ್ರೆ ಇನ್ನೂ ಕಾಣದ ರೀತಿಯಲ್ಲಿ ವಿಮಾನ ನಿಲ್ದಾಣ, ಇದು ವಿಮಾನ ನಿಲ್ದಾಣ ಪ್ರಾಧಿಕಾರ ಅಂತ ಒಂದು ಸಣ್ಣದಾಗಿ ಹಾಕಿದ್ದಾರೆ. ಹುಡುಕಿದ್ರಷ್ಟೇ ಝೂಮ್ ಮಾಡ್ಕೊಂಡು ನೀವು ಭೂತಕನ್ನಡಿ ಇಟ್ಕೊಂಡು ಹುಡುಕಿದ್ರಷ್ಟೇ ಕಾಣ್ತದೆ. ಇಂತಹ ಪ್ರಶ್ನೆ ಇದೆ. ಒಂದು ಕಡೆ ಅದಾನಿಯವರ ದಾಷ್ಟ್ರ್ಯವನ್ನು ತೋರಿಸ್ತದೆ, ಇನ್ನೊಂದು ಕಡೆ ನಮ್ಮ ಸಂಪತ್ತು ಖಾಸಗಿಯವರ ಪಾಲಾಗಿರೋದನ್ನು ತೋರಿಸ್ತದೆ. ಅದರಿಂದಾಗಿ ನಾನು ಹೇಳುವಂತದ್ದು, ಈ ಖಾಸಗೀಕರಣ ಪ್ರಕ್ರಿಯೆಗೆ ನಾವು ವಿರುದ್ಧ ಇದ್ದೀವಿ. ಈಗ ವಾಸುದೇವರಾವ್ ಅವರು ಹಲವಾರು ವರ್ಷ ಅವರ ಬದುಕು ಕಟ್ಟಿದ್ದೇ ಅವರು ವಿಮಾನ ನಿಲ್ದಾಣ ಪ್ರಾಧಿಕಾರದ ಮೂಲಕ. ಅದನ್ನು ಅವರು ಪ್ರಧಾನವಾಗಿ ವಿರೋಧ ಮಾಡಬೇಕಾಗಿತ್ತು. ಈಗ ಕೆಲಸದವರು 1 ವರ್ಷ ಕೆಲಸ ಮಾಡ್ತಾರೆ, ಬಾಕಿ ಮುಂದಕ್ಕೆ ಅವರು ಅದಾನಿ ತಗೊಂಡ್ರೆ ಅದಾನಿ ಕಂಪನಿಗೆ ಹೋಗ್ತಾರೆ, ಇಲ್ಲ ಅಂದ್ರೆ ಕೆಲಸ ಕಲ್ಕೊಳ್ಬಹುದು ಅಥವಾ ಎಲ್ಲಿಗಾದ್ರೂ ಟ್ರಾನ್ಸ್ಫರ್ ತಗೊಳ್ಬಹುದು, ಇದ್ರೆ ಅವಕಾಶ ಇದ್ರೆ.
ಆದ್ರೆ ಅದರ ಆಚೆಗೆ ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ಮಾಡುವವರು ಇದ್ದಾರೆ ಅಲ್ಲಿ. ಈಗಾಗ್ಲೇ ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ 100ಕ್ಕೂ ಹೆಚ್ಚು ಜನರನ್ನ ಅದಾನಿಯವರಿಗೆ ಏನು ಬಿಡ್ಡಲ್ಲಿ ಗೆದ್ರಲ್ಲ, ಆ ನಂತರದ ಅವಧಿಯಲ್ಲಿ ಅವರನ್ನ ಮನೆ ಕಳಿಸಿದ್ದಾರೆ. ನಮ್ಮ ಲೋಕಲ್ ಹುಡುಗರು, ನಮ್ಮ ಜಿಲ್ಲೆಯ ತುಳುನಾಡಿನ ತುಳುವ ತಾಯಿಯ ಮಕ್ಕಳು ನೂರಾರು ಸಂಖ್ಯೆಯಲ್ಲಿ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರನ್ನೆಲ್ಲರನ್ನು ಅದಾನಿಗೆ ಅಂತ ಹೋದ ತಕ್ಷಣ 2 ತಿಂಗಳ ಹಿಂದೆನೆ ಮನೆ ಕಳಿಸಿದ್ದಾರೆ. ಇದು ಯಾರಿಗಾದ್ರೂ ಗೊತ್ತಿದ್ಯಾ? ಖಾಸಗೀಕರಣದ ಅಪಾಯ ಇರೋದು ಇಲ್ಲಿ. ಅವರಿಗೆ ಯಾವುದೇ ಜವಾಬ್ದಾರಿ ಒಳ್ಳೆ ಅವರೆಲ್ಲರೂ ಕೂಡ ಈಗ ಮನೆಗೆ ಹೋಗಿದ್ದಾರೆ. ಇನ್ನೇನಾದ್ರೂ ಬೇರೆ ಕೆಲಸ ಸಿಕ್ಕಿದ್ರೆ ಮಾಡ್ಬೇಕು, ಬದುಕು ಹೋಯ್ತು ಅವ್ರದ್ದು. ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ವಿಮಾನ ನಿಲ್ದಾಣ ಪ್ರಾಧಿಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೆಮ್ಮೆ ಇತ್ತು. ಭೂಮಿ ಕೊಟ್ಟವರ ಮಕ್ಕಳು ಇದ್ರು, ಆ ಭೂಮಿಯಲ್ಲಿ ಕೃಷಿ ಕೂಲಿಕಾರರಾಗಿ ದುಡಿತಾ ಇದ್ದವರ ಮಕ್ಕಳು ಇತ್ತು. ಅವ್ರದ್ದೆಲ್ಲ ಬೇಕಿದ್ರೆ ಅವ್ರನ್ನ ನಾನು ಬೇಕಾದ್ರೆ ಹುಡುಕಿ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ ನಾನು. ಭೂಮಿ ಕೊಟ್ಟವರು, ಇದರಿಂದ ಉಪಯೋಗ ಪಡೆದುಕೊಂಡವರು ಅವರು ಕೂಡ ಬೀದಿಗೆ ಬಿದ್ದಿದ್ದಾರೆ. ಅದ್ರ ಸುತ್ತಮುತ್ತ ಇದ್ದಂತೆಲ್ಲ ಬಡವರ ಮನೆಯ ಮಕ್ಕಳು ಏನೋ ಕಲ್ತು ಇನ್ನೇನೋ ಕೆಲಸ ಮಾಡ್ತಾ ಇದ್ರು, ಎಲ್ಲ ಕೆಲಸ ಹೋಯ್ತು. ಈಗ ಅವ್ರ ಹತ್ರ ಹೋಗಿ ಅದಾನಿ ಅವರ ಹತ್ರ ಕೇಳಿದ್ರೆ ಉದ್ಯೋಗ ಕೊಡ್ತಾರ? ಒಂದು ಸರ್ಕಾರದ ಅಧೀನದಲ್ಲಿದ್ದಾಗ ನಮ್ಗೆ ಅದೆಲ್ಲವೂ ಅವಕಾಶಗಳಿತ್ತು. ಖಾಸಗೀಕರಣ ಅನ್ನುವಂತಹದ್ದು ಇದು ಕೇವಲ ಸರ್ವಿಸ್ ನ ಪ್ರಶ್ನೆ ಅಲ್ಲ. ಯಾಕೆ ವಾಸ್ತವ್ಯ ಅವರವರು ಅಲ್ಲಿ ನಿರ್ದೇಶಕರಾಗಿದ್ದವರಲ್ವಾ, ಅವರೇನು ಒಳ್ಳೆ ಸೇವೆ ಕೊಟ್ಟಿಲ್ವಾ ಅಥವಾ ಕೊಡ್ಲಿಕ್ಕೆ ಆಗಲ್ವಾ ಸರ್ಕಾರಕ್ಕೆ? 25 ಲಕ್ಷ ಜನರ ಸೇವೆ ಕೊಡ್ತಾ ಇದ್ದಂತಹದ್ದು ಈಗ 80 ಲಕ್ಷ ಮಾಡುವಂತದ್ದು ಸರ್ಕಾರದ ಸಂಸ್ಥೆಗೆ ಆಗೋದಿಲ್ವಾ? ಇಲ್ಲಿ ಒಂದು ಕಡೆ ಹೆಸರಿನ ಪ್ರಶ್ನೆ ಕೂಡ ಇದೆ. ನಮ್ಮ ತುಳುನಾಡಿನ ಮಂಗಳೂರು ನಿಂದ ಹಿಡಿದು ನಮ್ಮ ಇಲ್ಲಿನ ಐಕ್ಯನ ಮಲ್ಯ ಇರಬಹುದು, ಅಥವಾ ಕೋಟಿ ಚೆನ್ನಯ್ಯರ್ ಇರಬಹುದು, ಅಥವಾ ನಾರಾಯಣಗುರುಗಳಿರ್ಬಹುದು, ರಾಣಿ ಹಬ್ಬಕ್ಕ ಇರಬಹುದು, ಇಂಥ ದೊಡ್ಡ ದೊಡ್ಡವರ ಹೆಸರು ಅಲ್ಲಿಗೆ ಬರ್ಲಿ. ಆದ್ರೆ ಬರೋದಿಕ್ಕೆ ಯಾರ್ದೋ ಗುಲಾಮಗಿರಿ ಮಾಡಿ ಅಲ್ಲಿ ಅವರ ಹೆಸರಿಟ್ಟು ಏನ್ ಪ್ರಯೋಜನ? ನಾವು ಅದರಿಂದಾಗಿ ಖಾಸಗೀಕರಣವನ್ನು ವಿರೋಧಿಸ್ತೀವಿ. ಇದು 50 ವರ್ಷ ಅಂದ್ರೆ ನಮ್ಮ ಇಡೀ ಜೀವನದ ಅವಧಿ. ನಾವ್ಯಾರೋ ಅಷ್ಟೊತ್ತಿಗೆ ನಾನಂತೆ ಖಂಡಿತ ಬದುಕಿರೋದಿಲ್ಲ. ಇನ್ನು ನಿಮ್ಗೆಲ್ಲ ದೇವರ ಆಶೀರ್ವಾದ ಇದ್ರೆ ಒಂದು 80 ವರ್ಷ ಬದುಕಿದೆ, ಆವಾಗ ಏನಾಗತ್ತೆ ಅಂತ ನೋಡ್ಬೋದು. ಅದ್ರ ನನ್ನ ಪ್ರಕಾರ ಇನ್ನು ಪರ್ಮನೆಂಟ್ ಆಗಿ ಅದು ಖಾಸಗಿ ಅದಾನಿ ಅಂತವರ ಪಾಲದು, ಇದನ್ನು ವಾಪಸ್ ಬರೋ ಪ್ರಶ್ನೆ ಇಲ್ಲ. ಅದಕ್ಕೆ ನಮ್ಮ ವಿರೋಧ ಇದೆ. ಖಾಸಗೀಕರಣ ಈ ಮಟ್ಟಿಗೆ ಆಗಬಾರ್ದು. ಸರ್ಕಾರ ಇವನ್ನವನ್ನ ನಡೆಸುವಂತ ಸಾಮರ್ಥ್ಯ ಇದೆ. ಮತ್ತೆ 2018 ಒಂದೇ ಇಸವಿಯಲ್ಲಿ ವಿಮಾನ ನಿಲ್ದಾಣ ಪ್ರಾಧಿಕಾರ ವಿಮಾನ ನಿಲ್ದಾಣದ ನಿರ್ವಹಣೆಯಿಂದ ಗಳಿಸಿರುವ ಲಾಭ 2100 ಕೋಟಿ. 2100 ಕೋಟಿ ನಿವ್ವಳ ಲಾಭ ಗಳಿಸಿದೆ, ಖರ್ಚುಗಳನ್ನ ಕಳೆದು. ಇಷ್ಟಿರುವಾಗ ಯಾಕೆ ಖಾಸಗಿಯವರಿಗೆ ಕೊಡಬೇಕು ಅನ್ನೋ ಪ್ರಶ್ನೆಗೂ ನೀವು ಉತ್ತರ ಕೊಡಿ. ಓಕೆ, ರೈಟ್. ಇದು ಮುನೀರ್ ಕಾಟಿಪಾಳ್ ಅವರು ಖಾಸಗೀಕರಣದ ಬಗ್ಗೆ ಜ್ವಲಂತ ಸಮಸ್ಯೆಗಳು ಏನೆಲ್ಲ ಆಗಿದೆ ಈ ವಿಚಾರದ ಬಗ್ಗೆ ಹೇಳಿದ್ರು. ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ, ಸಚಿನ್ ಪಂಪೆಲ್ ಮಾತಾಡುದು. ನಮಸ್ತೆ ಸಚಿನ್ ಪಂಪೆಲ್ ಅವರಿಗೆ. ನಿತಿನ್ ಸಾಲಿನವರೇ, ನಂಗೆ ಗೊತ್ತಿಲ್ಲ, ವಾಸುದೇವ್ ರಾವ್ ಅವರು ಮಂಗಳೂರಿನವರೇನಾ? ಮಂಗಳೂರಿನವರೇ. ನಂಗೆ ಸಂಶಯ ಆಗ್ತಿದೆ. ಅವ್ರು ಹೇಳ್ತಾ ಇದ್ದಾರೆ ಫೀಲಿಂಗ್ಸ್, ಸೆಂಟಿಮೆಂಟ್ಸ್, ಇಮೋಷನ್ಸ್ ಎಲ್ಲ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ನಾನು ಒಂದು ಹೇಳ್ತೇನೆ, ಜೀವನ ಮುಂದೆ ಹೋಗ್ಬೇಕಾದ್ರೆ ಒಂದು ಜಿಲ್ಲೆ ಆಗ್ಲಿ, ರಾಜ್ಯ ಆಗ್ಲಿ, ಅಥವಾ ದೇಶ ಆಗ್ಲಿ ಮುಂದೆ ಹೋಗ್ಬೇಕಾದ್ರೆ ಫೀಲಿಂಗ್, ಸೆಂಟಿಮೆಂಟ್ಸ್, ಇಮೋಷನ್ಸ್ ಇರಲೇಬೇಕು. ಅವರು ಅದೆಲ್ಲ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ನಂಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದು ಹೇಳ್ತಾ ಇದ್ದಾರೆ, ಅವರು ಅಷ್ಟೊಂದು ಅನುಭವಿಸಿದ ಒಂದು ವ್ಯಕ್ತಿ, ಒಂದು ನಮ್ಮ ಏರ್ಪೋರ್ಟ್ ಅಲ್ಲಿ ಒಂದು ನಿರ್ದೇಶಕರಾಗಿರುವಂತ ವ್ಯಕ್ತಿ, ಎಲ್ಲ ಸರ್ಕಾರ ಸವಲತ್ತನ್ನು ಪಡೆದಂತ ವ್ಯಕ್ತಿ, ಈಗಲೂ ಕೂಡ ಪೆನ್ಷನ್ ಆಗ್ಲಿ ಅಥವಾ ಇನ್ಶೂರೆನ್ಸ್ ಆಗ್ಲಿ, ಅಥವಾ ನಿಮ್ಗೆ ಗೊತ್ತಿದೆ ಒಂದು ಖಾಸಗಿಯಲ್ಲಿ ಎಷ್ಟು ಒಂದು ಫೆಸಿಲಿಟೀಸ್ ಇರುತ್ತೆ, ಅಥವಾ ಒಂದು ಸರ್ಕಾರ ಉದ್ಯೋಗದಲ್ಲಿ ಎಷ್ಟು ಫೆಸಿಲಿಟೀಸ್ ಇರುತ್ತೆ ಅಂತ. ಅವರಿಗೆ ಇನ್ಶೂರೆನ್ಸ್ ಆಗ್ಲಿ, ಲೈಫ್ ಇನ್ಶೂರೆನ್ಸ್ ಆಗ್ಲಿ, ಮೆಡಿಕಲ್ ಇನ್ಶೂರೆನ್ಸ್ ಆಗ್ಲಿ, LTC ಆಗ್ಲಿ, ಅದನ್ನೆಲ್ಲ ಪಡೆದುಕೊಂಡು ಅವರು ಈಗ ರಿಟೈರ್ಡ್ ಆಗುವಾಗ ಅವರೊಂದು ಪೆನ್ಷನ್ ಕೂಡ ಅದನ್ನು ಪಡೆದುಕೊಂಡು ಹೋಗುವಂತ ಒಂದು ವ್ಯಕ್ತಿ ಈ ರೀತಿಯಾಗಿ ಒಂದು ಮಾತಾಡ್ತಾರಲ್ಲ ಅಂತ ನಂಗೆ ತುಂಬಾನೇ ಬೇಸರ ಆಗ್ತಾ ಇದೆ. ಅದಾನಿ ಗ್ರೂಪ್ಗೆ ಸೇರ್ಬಹುದು ಸಲಹೆಗಾರರಾಗಿ, ಅವರಿಗೆ ಅದಾನಿ ಜೊತೆ ಸೇರ್ಬಹುದು. ಮತ್ತೆ ಇನ್ನೊಂದು ಹೇಳ್ತಾ ಇದ್ದೇನೆ, ಇದ್ರಲ್ಲಿ ಅದಾನಿಗೇನೆ ಎಲ್ಲ ಕೊಡ್ತಾ ಹೋಗ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೇನೆ, ನಮ್ಮ ಮಾಧ್ಯಮ ದೇವರುಗಳು, ಅದು ನಮ್ದು ದೂರದರ್ಶನದವರಾಗ್ಲಿ ಅಥವಾ ಪತ್ರಿಕಾ ಉದ್ಯಮದವರಾಗ್ಲಿ, ಇದನ್ನು ಬಯಲಿಗೆ ತರಲೇಬೇಕು. ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರು ಅದಾನಿ ಅವರಿಗೆ ಯಾಕೆ ಕೊಡ್ತಾ ಹೋಗ್ತಾ ಇದ್ದಾರೆ? ಒಂದು ರಿಲಯನ್ಸ್ ನವರಿಗೆ, ಮುಖೇಶ್ ಅಂಬಾನಿ ಅವರಿಗೆ ಕೊಡ್ತಾ ಹೋಗ್ತಾ ಇದ್ದಾರೆ, ಮತ್ತೆ ಇನ್ನೊಂದು ಅದಾನಿ ಅವರಿಗೆ ಕೊಡ್ತಾ ಹೋಗ್ತಾ ಇದ್ದಾರೆ. ಉದ್ದೇಶ ಏನು? ಅದರ ಉದ್ದೇಶ ನಾನು ಹೇಳ್ತೇನೆ, 2014 ಎಲೆಕ್ಷನ್ ಇಂದ ಸಚಿನ್ ಪಂಪಲ್ ಅನೇಕ ಕರೆಗಳು ಬರ್ತಾ ಇದೆ, ಅನೇಕ ಜನರು ಮಾತಾಡ್ತಿದ್ದಾರೆ. ಅದೇ ರೀತಿ ದಿಲ್ ರಾಜ್ ಆಳ್ವರು ಸರ್, ಪ್ರೈವೇಟೈಸೇಷನ್, ಖಾಸಗೀಕರಣದ ಕರಾಳ ಮುಖ, ಇನ್ನೊಂದು ಮುಖ ಮುನೀರ್ ಕಾಟಿಪಾಳ್ ಅವರು ಹೇಳ್ತಾ ಇದ್ದಾರೆ. ಎಲ್ಲರೂ ಹೇಳ್ತಾರೆ ದಕ್ಷತೆ, ಗುಣಮಟ್ಟ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ, ಆದ್ರೆ ಇಂತಹ ಒಂದು ಜ್ವಲಂತ ಸಮಸ್ಯೆ ಇಲ್ಲ. ಪ್ರೈವೇಟೈಸೇಷನ್ ಅದರದಾದಂತ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಈಗ ಡಿಸ್ಅಡ್ವಾಂಟೇಜ್ ಬಗ್ಗೆ ಇವರು ನಮ್ಮ ಸಹೋದರಾದ್ರು ಹೇಳಿದ್ರು. ಆದ್ರೆ ನಾನು ಹೇಳ್ತಾ ಇದ್ದೇನೆ, ಜಾಬ್ ಅಪರ್ಚುನಿಟಿ ಕೂಡ ಇದರಲ್ಲಿ ಬರ್ತದೆ. ಈಗ ಪ್ರೈವೇಟೈಸೇಷನ್ ಅಲ್ಲಿ ಈಗ ರನ್ವೇ ಆಗಿರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಫ್ಲೈಟ್ಸ್, ನಾವು ಇಂಟರ್ನ್ಯಾಷನಲ್ ಹೆಸರಿಗೆ ಮಾತ್ರ ಇಂಟರ್ನ್ಯಾಷನಲ್ ಇತ್ತು, ಅಲ್ಲಿ ಖಾಲಿ ದುಬೈ ಫ್ಲೈಟ್ಸ್ ಮತ್ತು ಗಲ್ಫ್ ಕಂಟ್ರಿ ಫ್ಲೈಟ್ ಬಿಟ್ರೆ ನಮ್ದು ಟೂರಿಸಂಗೆ ಅತ್ಯಂತ ಒಂದು ಏನು
ಅವಕಾಶ ಇತ್ತು, ಬಟ್ ನಾವು ಅದನ್ನ ಇಷ್ಟು ವರ್ಷ ಬಳಸಲಿಲ್ಲ. ಸೊ ಇವರೇನಾದ್ರೂ ಅದಾನಿ ಅವರು ಅದನ್ನ ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಕೂಡ ಆಗ್ತದೆ, ಎಲ್ಲದೂ ಆಗ್ತದೆ. ಇಲ್ಲಿ ಸಮಸ್ಯೆ ಇರುವಂತದ್ದು ಈಗ ನಮ್ಮ ವಾಸುದೇವ್ ಅವರು ಹೇಳಿದಾಗೆ ಆ ಖಾಸಗೀಕರಣದಿಂದ ಅವರು ಏನು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನು ಹೇಳಿದ್ರು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ನನ್ನ ಈಗಿನ ಅನಿಸಿಕೆ ನೋಡುವಾಗ ಅವರು ಡೇ 1 ಅವರ ಏನು ಆ ಡಿಸಿಷನ್ ಇಂದಾನೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಅವರು ಫೇಲ್ ಆಗಿದ್ದಾರೆ ಅಂತ ನಾನು ಹೇಳಿಕ್ ಬಯಸ್ತೇನೆ. ಯಾಕಂತ ಹೇಳಿದ್ರೆ ಅವ್ರ ಲೋಕಲ್ ಸೆಂಟಿಮೆಂಟ್ ಅನ್ನೇ ಅವರು ಇಲ್ಲಿ ಪಾಲಿಸಲಿಲ್ಲ. ಪ್ರೈವೇಟೈಸೇಷನ್ ನ ಪರವಾಗಿದ್ದೇನೆ, ಬಟ್ ಹೆಸರಿನ ವಿಷಯ ಬರುವಾಗ ಅವ್ರ ಲೋಕಲ್ ಸೆಂಟಿಮೆಂಟ್ ಅನ್ನು ಕಂಪ್ಲೀಟ್ ಮಾಡ್ತಿದ್ದಾರೆ. ಸೊ ಇವತ್ತು ಅವ್ರು ಏನ್ ಮಾಡ್ಬೇಕಿತ್ತು, ಇಲ್ಲಿಯ ಲೋಕಲ್ MP ಅವರನ್ನು ಬಂದು ಭೇಟಿಯಾಗಿ ಇಲ್ಲಿ ಏನ್ ಮಾಡ್ಬೋದು, ಟೂರಿಸಂ ಸೆಕ್ಟರ್ ಅವ್ರ ಹತ್ರ ಮಾತಾಡಿ, ಅಥವಾ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಇದೆ, ಇಂಥದೆಲ್ಲ ಮಂಗಳೂರಲ್ಲಿ ವ್ಯವಸ್ಥೆ ಇದೆ, ಇದರೆಲ್ಲ ನೋಡಿ ಮಾತಾಡಿ ಮತ್ತೆ ಹೆಸರಿಡುವಂಥದ್ದು ಅಥವಾ ಏನೋ ಆಪರೇಷನ್ಸ್ ಇದೆ ಅದನ್ನು ಮಾಡಬೇಕಾದಂತ ಅಗತ್ಯತೆ ಇತ್ತು. ಅದು ಅವರು ಕಂಪ್ಲೀಟ್ ಆಗಿ ಫೇಲ್ ಆಗಿದ್ದಾರೆ. ಮತ್ತು ನಿಮ್ಮ ಪ್ರೈವೇಟೈಸೇಷನ್ ಅಲ್ಲಿ ಈಗಿನ ಏನು ನಿಮ್ಮ ಸರ್ಕಾರದ ಮಟ್ಟದಲ್ಲಿ ಎಲ್ಲವೂ ಫೆಸಿಲಿಟಿಯನ್ನು ಕೊಟ್ಟು ಸರ್ಕಾರ ಯಾವ ರೀತಿಯಾಗಿ ನಾನು ಅವರನ್ನು ಹೀಯಾಳಿಸ್ತಾ ಇಲ್ಲ, ಬಟ್ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಗೆಲ್ಲ ಗೊತ್ತಿದೆ. ಅದು ಏರ್ಪೋರ್ಟ್ ಆಗಿರ್ಬೋದು ಅಥವಾ ನಿಮ್ಮ BSNL ಆಗಿರ್ಬೋದು, ಪೋಸ್ಟ್ ಆಫೀಸ್ ಆಗಿರ್ಬೋದು, ಇದು ಎಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಅದು ಯಾವ ರೀತಿ ಆಪರೇಷನ್ಸ್ ಇದೆ. ಬ್ಯಾಂಕಿಂಗ್ ಒಂದು ನ್ಯಾಷನಲೈಸ್ ಆಗುವ ಸಂದರ್ಭದಲ್ಲಿ ಅವರ ಒಂದು ಅಪ್ರೋಚ್ ಹೇಗಿತ್ತು ಕಸ್ಟಮರ್ ಅಲ್ಲಿ, ಮತ್ತೆ ಪ್ರೈವೇಟೈಸೇಷನ್ ಆಗುವಾಗ ಮತ್ತೆ ಅಪ್ರೋಚ್ ಹೇಗೆ ಚೇಂಜ್ ಆಯ್ತು. ನಿಮ್ಮ BSNL ಇದು ಅಪ್ರೋಚ್, ಏರ್ಟೆಲ್ ಮತ್ತು ಬೇರೆ ಬೇರೆ ಕಂಪನಿ ಬಂದಾಗ BSNL ಅವ್ರದ್ದು ಒಂದು ಅಪ್ರೋಚ್ ಹೇಗೆ ಚೇಂಜ್ ಆಯ್ತು. ಇದು ಎರಡೂ ಇದ್ರೂ ಕೂಡ ಸ್ವಾಗತ, ಅದಕ್ಕೇನು ಇದಿಲ್ಲ. ಬಟ್ ಎಲ್ಲಾ ಫೆಸಿಲಿಟಿಯನ್ನು ತಕೊಂಡು ನೀವು ಕೆಲಸ ಮಾಡುದಿಲ್ಲ ಅಂತ ಹೇಳಿದ್ರೆ, ಸರ್ಕಾರಕ್ಕೆ ನೀವು ನಷ್ಟ ಮಾಡ್ತೀರಾ ಅಂತ ಹೇಳಿದ್ರೆ, ನನ್ನ ಅನ್ಸ್ಕಿದೆ ನನ್ನ ವೈಯಕ್ತಿಕ ನಾನು ಹೇಳಿದಲ್ಲ, ಆಪರೇಷನ್ಸ್ ವಿಷಯದಲ್ಲಿ ಯಾವಾಗ್ಲೂ ಸರ್ಕಾರ ಡಿಸಿಷನ್ ಮೇಕಿಂಗ್ ಅಲ್ಲಿ ಇರಬೇಕು, ನಾವು ಆಪರೇಷನ್ಸ್ ಕೈ ಹಾಕಬಾರ್ದು. ನಾನು ನಮ್ಮ ಡೆಲ್ಲಿಯ ನಮ್ಮ ಚೀಫ್ ಮಿನಿಸ್ಟರ್ ಆದ ಕೇಜ್ರಿವಾಲ್ ಅವರು ಒಂದು ಮಾತು ಹೇಳಿದ್ರು, ಗವರ್ಮೆಂಟ್ ಇಸ್ ನಾಟ್ ದೇರ್ ಟು ರನ್ ಬಸ್ಸಸ್ ಅಂತ ಹೇಳಿದ್ರು. ನೀವು ಎಲ್ಲವನ್ನು ಬಸ್ಸು ಕೂಡ ನೀವೇ ಓಡಿಸ್ತೀರ ಅಂತ ಹೇಳಿದ್ರೆ, ಮತ್ತು ನಮ್ಮ ಜನರಿಗೆ ನೀವು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತಾ ಇಲ್ಲ, ಸರ್ಕಾರದಲ್ಲಿ ನಮ್ಗೆ ಕೆಲಸ ಕೊಡ್ತಾ ಇಲ್ಲ ನೀವು. ಇದು ಖಾಲಿ ಏರ್ಪೋರ್ಟ್ಗೆ ಮಾತ್ರ. ಈಗ ಕೆಲವರ ವಾದ ಏನಂತ ಹೇಳಿದ್ರೆ, ಖಾಸಗೀಕರಣ ನೀವು ಏರ್ಪೋರ್ಟ್ಗೆ ಮಾಡಿದ್ರೆ ಒಳ್ಳೇದು, ಅಲ್ಲಿ ನಮ್ಮ ಬಸ್ಸಿಗೆ ಬರುವಾಗ ಅವರ ಹೋರಾಟ ಬೇರೆ ಇರ್ತದೆ, KSRTC ಬರಲೇಬೇಕಂತ. ಆ ವಾದವನ್ನು ನಾನು ಮಂಡಿಸುವುದಿಲ್ಲ. ಖಾಸಗೀಕರಣ ಅಂತ ಹೇಳಿದ್ರೆ ಎಲ್ಲದಕ್ಕೂ ಖಾಸಗೀಕರಣ ಆಗ್ಲೇಬೇಕು. ಸೊ ಅಂತ ಮನಸ್ಥಿತಿಯಲ್ಲಿ ನಾನು ಇದ್ದೇನೆ. ಇಲ್ಲಿ ಖಾಲಿ ಏರ್ಪೋರ್ಟಿಗೋಸ್ಕರ ಅಥವಾ ಒಂದು ಸರ್ಕಾರದ ಪರವಾಗಿ ಮಾತಾಡೋದಲ್ಲ. ಇಲ್ಲಿ ಖಾಸಗೀಕರಣ ಇವತ್ತು ದಕ್ಷಿಣ ಕನ್ನಡ ಇಷ್ಟು ಬೆಳೆದಿದೆ ಅಂತ ಹೇಳಿದ್ರೆ ಅದು ಖಾಸಗೀಕರಣ. ಇಲ್ಲಿ ಯಾವುದೇ ಸರ್ಕಾರದ ಯಾವುದೇ ಸೌಲಭ್ಯ ಇಲ್ಲದೆ ಇಷ್ಟೊಂದು ತುಳುನಾಡಿನ ಜನತೆ ಒಂದು ಕೊಡುಗೆ ಇಲ್ಲಿ, ಅದು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ವಿದ್ಯಾ ಕ್ಷೇತ್ರದಲ್ಲಿ ಇರ್ಬೋದು, ಅಥವಾ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಆಗಿರ್ಬೋದು, ಎಲ್ಲವೂ ಇವತ್ತು ಸರ್ಕಾರದಲ್ಲಿ ಇರೋದು ಒಂದು ರೋಡ್ ಮಾತ್ರ, ಅದು ಕೂಡ ನಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ ಖಾಸಗೀಕರಣ ಅನ್ನುವಂತ ಕೆಲಸಗಳು ಸರಿಯಾಗಿ ಗುಣಮಟ್ಟ ಇರುತ್ತೆ. ಓಕೆ, ರೈಟ್. ಇದು ದಿಲ್ರಾಜ್ ಅವರ ಮಾತು. ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಜಯಂತಿ ದಾಮೋದರ್ ಅವರು ವಾಮಂಚೂರಿಂದ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ಜಾಬ್ ಹೊಡಿತದ ಇತ್ತು ಪೂರ ಸಂಬಳ ಪಡೆದು ಇತ್ತು ಪೂರ ಮುಳೆತಿನಾರು ಹಿರಿಯಾರು ತಾಂಗಿ ಅಪ್ಪೆ ಜೋಗ್ಲೆ ನಂಕುವೇರು ಬಾಕಿ ಮಾತಾಡ್ತೇವೆ. ಬಾಕಿದಕ್ಲೆ ಅಪ್ಪೆಗೆ ಸಮಾನ ಅಂಚ ಮತ್ತ ನಾರು ಈತ ಕಲ್ತಿನ ಅಂಚ ಅಂತೀರ. ಇನ್ನು ಅದಾನಿ ನಮ್ಮ ಎಲ್ಲ ಮಂಗ್ಳೂರ್ ಹೋದಿಜ್ಜೆ ಅವು ನನ್ನ ದಾಲ ಇಜ್ಜಂದಿಲ್ಲ ಮಲ್ತು ಬಿಡ್ಪೇರು. ಅದಾನಿ ಇದೀ ಪೂರಲ ಮಾಡ್ದು ನಮ್ಮ ಇತ್ತೆಂದು ಉಂಡು ಜಾಗದ DC ಆಫೀಸ್ ಪೂರ ನಮ್ಮ ಮಲ್ತೇರು. DC ಆಫೀಸ್ ಬಕ್ಕ ಎಲ್ಲ ಓಕೆ ಮೇಡಮ್, ಸರಿ ಮೇಡಮ್. ಪೂರ ಗವರ್ನಮೆಂಟ್ ಬಿಟ್ಟು ಪ್ರೈವೇಟೇ ಮಲ್ಪಾಡು. ಓಕೆ ಸರಿ ಮೇಡಮ್, ಸರಿ. ಗವರ್ನಮೆಂಟ್ ದಿವನ್ನ ಕೈಟ್ ಕಮ್ಮಿ ಬೆನ್ಪೇರ ಪುಡದೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಜಯಂತಿ ದಾಮೋದರ್ ಅವರ ಮಾತುಗಳು. ಎಸ್, ಮುನೀರ್ ಕಾಟಿಪಾಳ್ ಅವರ ಖಾಸಗೀಕರಣದಿಂದ ಲಾಭ ಇದೆ, ಆದ್ರೆ ಏಕಾಏಕಿ ಸುಮ್ನೆ ಗೂಬೆ ಕುರಿಸುವಂತ ಕೆಲಸ ಆಗ್ತಾ ಇದೆ. ನೋಡಿ, ಖಾಸಗೀಕರಣ ಅನ್ನುವಂಥದ್ದು ನಾನು ಪೂರ್ಣವಾಗಿ ಯಾವುದು ಖಾಸಗಿಯವ್ರದ್ದು ಇರಬಾರ್ದು ಅಂತ ಹೇಳಲ್ಲ. ಎಲ್ಲದರಲ್ಲಿಯೂ ಕೂಡ ಖಾಸಗಿಯವರು ಇರ್ತಾರೆ, ಅದೇ ರೀತಿಯಲ್ಲಿ ಸಾರ್ವಜನಿಕ ರಂಗ ಕೂಡ ಇರ್ತದೆ. ಈ ಭಾರತ ದೇಶ ಈ ವಿಚಾರ ಯಾಕೆ ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾಗಳು ಕಾರ್ಯಕ್ರಮ ಹೋಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಮೆಂಟ್ ಬರ್ತಾ ಇದೆ, ಖಾಸಗೀಕರಣದಿಂದ ಉತ್ತಮ ಸೇವೆ ದೊರೆಯುತ್ತದೆ ಅನ್ನುವಂಥದ್ದು ಅನೇಕ ಜನರು ಹೇಳ್ತಾ ಇದ್ದಾರೆ. ಅಂಡ್ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಒಂದು ಗೊಂದಲ ಕೂಡ ಇದೆ ಜನರ ಮನಸ್ಸಿನಲ್ಲಿ, ಪ್ರೈವೇಟೈಸೇಷನ್ ಮತ್ತು ಅದು ತಪ್ಪು. ಖಾಸಗಿಯವರೆಲ್ಲಕ್ಕೂ ಒಳ್ಳೆಯ ಸೇವೆಯನ್ನು ಕೊಡ್ತಾರೆ, ಸಾರ್ವಜನಿಕ ರಂಗದ್ದು ಅಥವಾ ಸರ್ಕಾರಿ ಸೇವೆಗಳು ಕಳಪೆ ಆಗಿದೆ ಅನ್ನುವಂಥ ತಪ್ಪು. ನಾವು ಯಾವುದನ್ನು ಯಾವ
ವಾಸುದೇವರಾವ್ ಹೇಳಿದ್ರು. ಕೆಲಸ ಮಾಡಿದವರೇ ಹೇಳಿದ್ರು. ವಾಸುದೇವರಾವ್ ಹಂಗಾದ್ರೆ ಕಳಪೆ ಸೇವೆಯನ್ನು ನೀಡಿದಾರಂತ ಅವರೇ ಕ್ರಿಟಿಕ್ ಮಾಡ್ತಾರಂದ್ರೆ ನಂದೇನು ತಕರಾರಿಲ್ಲ. ಯಾಕಂದ್ರೆ ನಾನ್ ನೋಡಿದಾಗೆ ವಾಸುದೇವರಾವ್ ಅವರು ಕೂಡ ಒಳ್ಳೆ ಅಧಿಕಾರಿ ಆಗಿದ್ರು. ಅವರು ಡೈರೆಕ್ಟರ್ ಆಗಿದ್ದಾಗ ಒಳ್ಳೆ ಕೆಲಸ ಮಾಡಿದ್ರು. ನಾವು ಕೆಲವು ಹೋರಾಟವನ್ನ ಆ ಸಂದರ್ಭದಲ್ಲಿ ಕೂಡ ನಾವು ಮಾಡಿದೀವಿ, ವಿಸ್ತರಣೆ ಇಲ್ಲ ಅಂತಲ್ಲ, ಇತ್ತು. ಇರ್ಲಿ, ಅವರು ಆ ರೀತಿ ವಾದ ಮಾಡಿದ್ರೆ ಅವ್ರ ಅನುಭವ ಏನಿದೆ ಅಥವಾ ಅವರ ಫೀಲ್ ಏನಿದೆ, ಮುಂದಕ್ಕೆ ಅವರು ಕೂಡ ಇಲ್ಲಿಯ ಅದಾನಿ ಇದಕ್ಕೆ ಸಲಹೆಗಾರರುಗಳು ಬೇಕಾಗ್ತದೆ, ಅವರಿಗೂ ಕೂಡ ಅದರಲ್ಲಿ ಏನು ಅನುಭವ ಇಲ್ಲ, ಅವರು ಅದಕ್ಕೆ ಹೋಗ್ತಾರೋ ಗೊತ್ತಿಲ್ಲ ನನಗೆ. ಇರ್ಲಿ, ಆದ್ರೆ ಎಲ್ಲವೂ ಕೂಡ ಹಾಳು ಅನ್ನುವಂಥದ್ದು ಇದೆಯಲ್ಲ ಸರ್ಕಾರ, ನಾವು ನಮ್ಮನ್ನು ನಾವು ಆ ರೀತಿ ತಪ್ಪಾಗಿ ನಾವು ಬಿಂಬಿಸ್ಕೊಳ್ಬಾರ್ದು. ಸರ್ಕಾರಿ ಅಥವಾ ಸಾರ್ವಜನಿಕ ರಂಗ ಅನ್ನುವಂಥದ್ದು ಬಹಳ ಅತ್ಯುತ್ತಮವಾದದ್ದು. ಈಗ ಒಂದು LIC ಇದೆ, ಇನ್ಸೂರೆನ್ಸ್ ಸೆಕ್ಟರ್ ಅಲ್ಲಿ ಎಷ್ಟು ಅತ್ಯುತ್ತಮವಾದ ಸೇವೆಯನ್ನು ಕೊಟ್ಟಿದ್ದಾರೆ. ಈಗಲೂ ಕೂಡ ಅದು ಬಹಳ ದೊಡ್ಡ ಆಸ್ತಿ ದೇಶದಲ್ಲಿ, ಲಕ್ಷಾಂತರ ಕೋಟಿ ಈಗಲೂ ಕೂಡ ಅದು ಲಾಭದಲ್ಲಿ ಇದೆ, ಗೊತ್ತಾಯ್ತಲ್ಲ. ಅತ್ಯುತ್ತಮ ಸೇವೆಯನ್ನು ಕೊಟ್ಟು ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಮುಂದುವರಿತಾ ಇದೆ. ಅಂತದ್ದು ಎಷ್ಟಿಲ್ಲ ನಮ್ಮಲ್ಲಿ ಸಂಸ್ಥೆಗಳು. ಬ್ಯಾಂಕುಗಳು ಖಾಸಗಿಯಲ್ಲಿ ಇದ್ದಾಗ ಆರಂಭದಲ್ಲಿ ಇಂದಿರಾ ಗಾಂಧಿ ಅವರು ಅದನ್ನ ರಾಷ್ಟ್ರೀಕರಣ ಮಾಡೋಕ್ ಮುಂಚೆ ಬ್ಯಾಂಕುಗಳು ಜನಸಾಮಾನ್ಯರ ಪಾಲಿಗೆ ಅದಕ್ಕೆ ಎಂಟ್ರಿಯೇ ಇರ್ಲಿಲ್ಲ. ಎಲ್ಲವೂ ಶ್ರೀಮಂತರಿಗೆ, ಉದ್ಯಮರಿಗೆ, ಭೂಮಾಲಕರಿಗೆ ಮಾತ್ರ ಸೀಮಿತ ಆಗಿತ್ತು. ಅದನ್ನ ಜನರ ಹತ್ತಿರ ತಂದದ್ದು ಪಬ್ಲಿಕ್ ಸೆಕ್ಟರ್ಗೆ ರಾಷ್ಟ್ರೀಕರಣ ಆದ್ಮೇಲೆ, ಅದು ಸರ್ಕಾರದ ಅಧೀನಕ್ಕೆ ಬಂದ ಮೇಲೆ. ಆದ್ರೆ ಅದರಲ್ಲಿ ಕೆಲವಾರು ನಡವಳಿಕೆಗಳು ಸರಿ ಇಲ್ಲ ಅಂತಲ್ಲಿ ಇರ್ಬೋದು, ಅದನ್ನೆಲ್ಲ ಸರಿಪಡಿಸಬೇಕಾಗಿದ್ದು ಸರ್ಕಾರ. BSNL ಅನ್ನ ಉದ್ದೇಶ ಪೂರ್ವಕವಾಗಿ ಕೊಂದಿರುವಂತದ್ದು ಯಾರಿಗೆ? ಜಿಯೋಗೆ, ರಿಲಯನ್ಸ್ ಅವರ ಜಿಯೋಗೆ ಮುಖೇಶ್ ಅಂಬಾನಿ ಅವರ ಜಿಯೋಗೆ ಅನುಕೂಲ ಆಗ್ಲಿ ಅಂತ BSNL ನ ಕತ್ತನ್ನು ಇಚ್ಚಿಕಿದ್ದು. ಮೊದಲೆಲ್ಲರಿಗೂ ನಮ್ಗೆ ಏರ್ಟೆಲ್, ವೊಡಾಫೋನ್ ಇನ್ನೊಂದೆಲ್ಲ ಬರುವಾಗ ನಮ್ಗೆ ಜಾಸ್ತಿ ನಂಬಿಕೆ ಇದ್ದದ್ದು BSNL ಒಂದು ಸಿಮ್ಮಿಗಾಗಿ ಜನ ತಿಂಗಳಗಟ್ಟಲೆ ಕ್ಯೂ ನಿಂತದ್ದಿದೆ, ನೆನಪಿದೆಯಲ್ಲೋ ಗೊತ್ತಿಲ್ಲ ಆರಂಭದಲ್ಲಿ. ನಾನ್ ತಗೊಂಡವ್ರದ್ದು ನೋಡಿದೀನಿ. ಆದ್ರೆ ನಿಧಾನಕ್ಕೆ ಅಷ್ಟೊಂದು ವಿಶ್ವಾಸ ಇತ್ತು ನಮ್ಗೆ ನಮ್ಮ ಸಂಸ್ಥೆಗಳು ಅನ್ನುವಂಥದ್ದು. ಈಗೇನಾಗಿದೆ, ಖಾಸಗೀಕರಣ ಅನ್ನುವಂಥದ್ದು ಕೇವಲ ಕೆಲವನ್ನಷ್ಟೇ ಕೊಡ್ತಾ ಇರೋದಿಲ್ಲ. ಖಾಸಗೀಕರಣದ ಹಿಂದೆ ಇರುವಂತ ಖರೀದಿ ಮಾಡುವವರು ಯಾರು? ಅದಾನಿ. ಖರೀದಿ ಮಾಡುವವರು ಯಾರು? ಅಂಬಾನಿ. ಈ ರೀತಿಯಾದಂತ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಇದನ್ನ ಹಿಡಿತಕ್ಕೆ ತಗೊಳ್ತಾ ಇದ್ದಾವೆ. ನಾಳೆ ಸರ್ಕಾರದ ರೀತಿಯನ್ನು ರೂಪಿಸೋದು ಅವರು. ಈಗ ಅವರು ದಿಲ್ರಾಜ್ ಅಲ್ವಾ ಅವರು ನಮ್ಮ ಒಳ್ಳೆ ಗೆಳೆಯವರು, ಅವರ ಒಳ್ಳೆ ಮನಸ್ಸಿನ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ. ಆದ್ರೆ ವಿಚಾರಗಳಲ್ಲಿ ನಮ್ಗೆ ಭಿನ್ನತೆ ಇದೆ. ಅವ್ರೇನ್ ಹೇಳಿದ್ರು, ನೀತಿ ನಿರೂಪಣೆ ಮಾತ್ರ ಸರ್ಕಾರ ಮಾಡ್ಬೇಕು, ಇನ್ನೆಲ್ಲವನ್ನು ಕೂಡ ಖಾಸಗಿಯವರಿಗೆ ಬಿಟ್ಕೊಡ್ಬೇಕು ಅಂತ. ನೀತಿ ನಿರೂಪಣೆ ಅಂದ್ರೆ ಸರ್ಕಾರ ಇವತ್ತು ಸಂಸತ್ನಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಾರ? ಮಾಡಲ್ಲ. ಅದಕ್ಕೂ ಕೂಡ ಈ ರೀತಿಯ ಕಾರ್ಪೊರೇಟ್ ಕಂಪನಿಗಳು ತಮ್ಮ ಪರವಾಗಿರುವಂತಹ ನೀತಿಗಳ ರೂಪಿಸುವ ರೀತಿಯಲ್ಲಿ ಈ ರೀತಿಯ ಪೊಲಿಟಿಕಲ್ ಪಾರ್ಟಿಗಳು ಮತ್ತು ಪಾರ್ಲಿಮೆಂಟ್ ನ ಮೇಲೆ ಇವತ್ತು ಪ್ರಭಾವ ಬೀರುವ ಶಕ್ತಿಯನ್ನು ಹೊಂದಿದೆ. ಅಂಬಾನಿ, ಅದಾನಿ ಅಥವಾ ಈ ರೀತಿಯ ವಾಲ್ಮಾರ್ಟ್ ಇಂಥ ದೊಡ್ಡ ದೊಡ್ಡ ಕಂಪನಿಗಳಂದ್ರೆ ತಮಾಷೆ ಅಲ್ಲ. ಅವರಿಗೆ ಬೇಕಾದಂತ ನೀತಿಗಳನ್ನ ರೂಪಿಸ್ತಾರೆ. ಈಗ ಇವರು ಖಾಸಗಿ ಸಾರಿಗೆ ರಂಗದಲ್ಲಿ ಇದ್ದಾರೆ, ಅದರ ಮುಖಂಡರು. ಇವರಿಗೆ ಇರುವಂತಹ ಸಣ್ಣ ಸಣ್ಣ ಬಸ್ಗಳನ್ನು ಹೊಂದಿರುವಂತಹ ಸಣ್ಣ ಸಣ್ಣ ಮಾಲೀಕರು ನಾಳೆ ಇಡೀ ದೇಶದ ಸಾರಿಗೆ ಕ್ಷೇತ್ರ ಖಾಸಗಿ ಆಗ್ಬೇಕು ಅಂತ ಅವರದೇ ವಾದ. ಆವಾಗ ಇಂತಹ ಸಣ್ಣ ಪುಟ್ಟ ಬಸ್ ಮಾಲೀಕರಿಗೆ ಅವಕಾಶ ಇರೋದಿಲ್ಲ. ಸಾವಿರಾರು ಬಸ್ಸುಗಳು, ಲಕ್ಷಗಟ್ಟಲೆ ಬಸ್ಸುಗಳು ಇರುವಂತಹ ಓನರ್ಗಳು. ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಇವತ್ತು ಏನಾಗಿದೆ ಅಂದ್ರೆ, ಇಲ್ಲಿರುವಂತಹ ಒಂದು ಇದಿತ್ತು, ಏನೋ ನಮ್ಮ ಹತ್ತವರದ ಡಿಮಾರ್ಟ್ ಎದುರುಗಡೆ ಒಂದು ಇದ್ದಲ್ಲ ಸರ್, ಈಗ ರಿಲಯನ್ಸ್ ಆಗಿರೋದು. ಅದಕ್ಕಿಂತ ಮುಂಚೆ ನಮ್ಮ ಬಿಗ್ ಬಜಾರ್ ಅನ್ನು ಯಾರು ಪರ್ಚೇಸ್ ಮಾಡಿದ್ರು? ರಿಲಯನ್ಸ್ ಅವ್ರು ಪರ್ಚೇಸ್ ಮಾಡಿದ್ರು ಅಲ್ಲವಾ. ಸಣ್ಣ ಪುಟ್ಟದ್ದು ವಾಟ್ಸಪ್ ಅನ್ನು ಯಾರು ಪರ್ಚೇಸ್ ಮಾಡಿದ್ರು? ಫೇಸ್ಬುಕ್ ನವರು ಪರ್ಚೇಸ್ ಮಾಡಿದ್ರು. ಈ ರೀತಿ ಸಣ್ಣ ಪುಟ್ಟ ಈ ರೀತಿ ಖಾಸಗಿ ರಂಗದಲ್ಲಿ ಇದ್ದವರನ್ನೆಲ್ಲರನ್ನು ಕೂಡ ಒಂದೊಂದು ದೊಡ್ಡ ಕಂಪನಿಗಳು ಸಂಪೂರ್ಣವಾಗಿ ಪರ್ಚೇಸ್ ಮಾಡಿಕೊಂಡು ಅಲ್ಲಿ ತಮ್ಮದೇ ಏಕಪತ್ಯಾಧಿಪತ್ಯವನ್ನ ಸ್ಥಾಪಿಸ್ತಾ ಇದೆ. ನಾಳೆ ಅವರು ಹೇಳಿದ್ದೆ ಅವರಿಗೆ ಕಂಪ್ಯೂಟರ್ಗಳು ಇರಲ್ಲ. ನಾಳೆ ಬಸ್ ಮಾಲೀಕರು 4-5 ಬಸ್ಗಳು ಒಂದು ರೂಟ್ ಅಲ್ಲಿ ಬೇರೆ ಬೇರೆ ಮಾಲೀಕರು ಹೋಗುವಾಗ ನಮ್ಗೆ ಒಂದಿಷ್ಟು ಕಾಂಪಿಟೇಷನ್ ಇದ್ದು ಜನರಿಗೆ ಅನುಕೂಲ ಆಗ್ಬಹುದು. ಎಲ್ಲಾ ಬಸ್ಸುಗಳು ನಾಳೆ ರಿಲಯನ್ಸ್ ಇದ್ದು ಎಲ್ಲಾ ಬಸ್ಸುಗಳು ಅದಾನಿ ಇದ್ದಾದ್ರೆ ಯಾರಿದ್ದಾರೆ ಅಲ್ಲಿ? ಈ ಅಪಾಯಗಳ ಬಗ್ಗೆ ನಾವು ಕೂಡ ಚಿಂತಿಸಬೇಕು. ಖಾಸಗೀಕರಣದ ಪ್ರಶ್ನೆ ಬಂದಾಗ ಈ ಮೊನೋಪೊಲಿಗಳುಂಟಲ್ಲ, ಜನರನ್ನು ಗುಲಾಮರನ್ನಾಗಿಸ್ತದೆ. ಸರ್ಕಾರ ನೀತಿ ನಿರೂಪಣೆ ಮಾಡುವಲ್ಲಿಯೂ ಕೂಡ ಸರ್ಕಾರ ಏನು ನೀತಿ ನಿರೂಪಣೆ ಮಾಡಬೇಕು ಅಂತ ಅದಾನಿ ಹೇಳ್ತಾರೆ, ಅಂಬಾನಿ ಹೇಳ್ತಾರೆ. ಈ ಅಪಾಯಗಳನ್ನು ಇಟ್ಕೊಂಡು ನಾವು ಖಾಸಗೀಕರಣವನ್ನು ನೋಡಿದಾಗ ಇಲ್ಲಿ ಒಳ್ಳೆ ಕ್ವಾಲಿಟಿ ಸೇವೆ ಸಿಗ್ತದೆ ಅನ್ನುವಂಥ ವಾದಕ್ಕೆ ಉರುಳಿರೋದಿಲ್ಲ. ನಾನು ಹೇಳುವಂತದ್ದು, ಇದು ಕೋಟಿ ಜನರ ಹೆಸರೇ ಬರ್ಲಿ, ಅಥವಾ ನಾರಾಯಣ ಗುರುಗಳ ಹೆಸರೇ ಬರ್ಲಿ, ಅಥವಾ ಅಗೋಳಿ ಮಂಜನನ ಹೆಸರು ಬರ್ಲಿ, ಇಂತ ಈ ತುಳುನಾಡಿನ ಐಕಾನ್ಗಳು, ಅಥವಾ ಅಮರಸುಲ್ಯ ದಂಗೆಯಲ್ಲಿ ಪ್ರಾಣಾರ್ಪಣೆ ಮಾಡಿದಂತ ರಾಮಗೌಡರು, ಕೆದಂಬಾಡಿ ರಾಮಗೌಡರ ಹೆಸರು ಬರ್ಲಿ, ಕಲ್ಯಾಣ ಸ್ವಾಮಿ ಹೆಸರು ಬರ್ಲಿ, ನನ್ನ ಬೆಂಬಲ ಇದೆ. ಆದ್ರೆ ಅವರ ಉದ್ದೇಶ ಏನಿತ್ತು, ಅವರ ಆಶಯಗಳೇನಿತ್ತು, ಅವರ ಆದರ್ಶಗಳಿಗೇನಿತ್ತು, ಅದಕ್ಕೂ ಬದ್ಧರಾಗಿರ್ಬೇಕು ಅಂತ ನನ್ನ ವಾದ. ಓಕೆ, ರೈಟ್ ಸರ್. ಮುನೀರ್ ಕಾಟಿಪಾಳ್ ಅವರು, ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ಕಾರ, ನಾನು ಸಿರಾಜ್ ಅಂತ ಹೇಳಿ ಬಜ್ಪೆಯಿಂದ. ಶಿರಾಜ್ ಅವರು ಬಜ್ಪೆಯಿಂದ. ನಮಸ್ತೆ ಶಿರಾಜ್ ಅವರೇ, ಮಾತಾಡಿ ಸರ್. ಹಲೋ ಸರ್, ಕೇಳ್ತಾ ಇದೆಯಲ್ಲ? ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಮಾತಾಡಿ ಸರ್, ಮಾತಾಡಿ. ಸರ್ ನೋಡಿ ಸರ್, ಈ ದೇಶವೇ ಅದಾನೀಕರಣ ಆಗ್ಬಿಟ್ಟಿದೆ. ಇದು ನಮ್ ದೇಶದ ಜನರ ದುರದೃಷ್ಟ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಬೇಸರದ ಸಂಗತಿ ಅಂತ ಹೇಳಿದ್ರೆ, ಒಬ್ರು ಮಾಜಿ ನಿರ್ದೇಶಕರು ಈಗಾಗಲೇ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ, ಖಾಸಗೀಕರಣ ಆದ ತಕ್ಷಣ ನಮ್ಮ ಏನು ಪ್ಯಾಸೆಂಜರ್ಗಳಿಗೆ ಒಂದು
ಕ್ವಾಲಿಟಿ ಆದಂತ ಸೇವೆ ಸಿಗ್ತದೆ ಅನ್ನುವಂಥದ್ದು. ಓಕೆ ಓಕೆ. ಅವರು ಇಷ್ಟು ವರ್ಷದಿಂದ ಈಗಾಗಲೇ ರಿಟೈರ್ಡ್ ಆಗಿದ್ದಾರೆ. ಅದೇ ಸಂಸ್ಥೆಯಲ್ಲಿ ಸತತ ದುಡ್ಕೊಂಡು ಬಂದಿದ್ದಾರೆ. ಅವರೇ ಹೇಳ್ತಾ ಇದ್ದಾರೆ 2 ಲಕ್ಷ ಇದ್ದಂತ ಪ್ಯಾಸೆಂಜರ್ 25 ಲಕ್ಷದವರೆಗೆ ಏರಿಸಿದ್ದೇವೆ ಅಂತ ಹೇಳಿ. ನೋಡಿ, ಸರ್ಕಾರದ ಒಂದು ಅಧೀನದಲ್ಲಿರುವಾಗ ಅವರಿಂದನೇ ಕ್ವಾಲಿಟಿ ಕೊಡ್ಲಿಕ್ಕೆ ಆಗಿದೆ ಅಂತ ಹೇಳಿ ಅದರ ಅರ್ಥ ಅಲ್ವಾ? ಹೀಗಿರ್ಬೇಕಾದ್ರೆ ಅವ್ರು ಎಲ್ಲವನ್ನೂ ಅನುಭವಿಸಿಕೊಂಡು ಅವರಿಗೇನು ಬಿದ್ದೋಗ್ಲಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಆಲ್ರೆಡಿ ರಿಟೈರ್ಡ್ ಆಗಿದ್ದಾರೆ. ರಿಟೈರ್ಮೆಂಟ್ ನ ಪೆನ್ಷನ್ ಕೂಡ ಬರ್ತಾ ಇದೆ ಅವರಿಗೆ ಬೇಕಾದಂತ ಸವಲತ್ತು ಕೂಡ ಸಿಕ್ಕಿದೆ. ಈಗಾಗಲೇ ನಮ್ಮ ಮುನೀರ್ ಕಾಟಿಪಲ್ರವ್ರು ಹೇಳಿದಾಗೆ ಅಲ್ಲಿ ಏನು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಈಗಾಗಲೇ 100-200 ಜನರನ್ನ ಆಲ್ರೆಡಿ ಅದಾನಿ ಸಂಸ್ಥೆಯವರು ಕೈ ಬಿಟ್ಟಿದ್ದಾರೆ. ಅವ್ರ ಕಷ್ಟ ಇವ್ರಿಗೇನ್ ಅರ್ಥ ಆಗ್ಬೇಕು ಹೇಳಿ? ಯಾಕಂದ್ರೆ ಇವರು ಇಷ್ಟುವರೆಗೆ ಅನುಭವಿಸ್ಕೊಂಡು ಬಂದು ಅವರ ಒಂದು ಹಂತ ಮುಗ್ದಿದೆ. ಹಾಗಾಗಿ ಅವರಿಗೆ ಅದರ ನೋವು ಗೊತ್ತಾಗ್ಲಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಇದೇ ರೀತಿ ಪ್ರತಿಯೊಂದು ಈಗ ನಮ್ ದೇಶ ಇರೋದು ಯಾಕೆ? ಜನಪ್ರತಿನಿಧಿಗಳು ಇರೋದು ಯಾಕೆ? MLA MP ಗಳು ಇರೋದು ಯಾಕೆ? ಎಲ್ಲವೂ ಖಾಸಗೀಕರಣ ಆದ್ರೆ ಎಲ್ಲ ಕ್ವಾಲಿಟಿಯಲ್ಲೇ ಸಿಗ್ತದೆ ಅಂತ ಹೇಳಿ ಅರ್ಥವಾ? ಹಾಗಾಗಿರ್ಬೇಕಾದ್ರೆ ಒಂದು ಸರ್ಕಾರ ಯಾವುದೇ ಸಂಸ್ಥೆಯನ್ನು ನಿಭಾಯಿಸುವಾಗ ಎಲ್ಲವೂ ಲಾಭದ ದೃಷ್ಟಿಯಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಕ್ಕೆ ಜನರ ಏನು ಮೂಲಭೂತ ಸೌಕರ್ಯ, ಜನರಿಗೆ ಏನು ಅನುಕೂಲ ಆಗುವ ರೀತಿಯಲ್ಲಿ ಸರ್ಕಾರ ನಡೆದುಕೊಳ್ಬೇಕು. ಅದು ಯಾವುದೇ ಸರ್ಕಾರ ಆಗಲಿ. ಆಗಿರ್ಬೇಕಾದ್ರೆ ಇವತ್ತು ಏನು ಜವಾಬ್ದಾರಿತ ಸ್ಥಾನದಲ್ಲಿ ಕೂತ್ಕೊಂಡಂತ ಎಲ್ರು ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಖಾಸಗೀಕರಣ ಏನಾಗ್ತದೆ ಮುಂದಿನ 50 ವರ್ಷದವರೆಗೆ ಸ್ವಾಮಿ, ಏನೋ ಒಂದು 5-10 ವರ್ಷ ಅಲ್ಲ, 50 ವರ್ಷ ಅಂತ ಹೇಳಿದ್ರೆ ಒಂದು ಅಧ್ಯಾಯ ಮುಗ್ದೋಯ್ತು. ಹೀಗಿರ್ಬೇಕಾದ್ರೆ ಇದನ್ನು ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆ ಅಲ್ಲ, ನಮ್ಮ ದೇಶದಲ್ಲೇ ಇಂಥ ಒಂದು ಖಾಸಗೀಕರಣಕ್ಕೆ ಖಂಡನೆ ಮಾಡಬೇಕು ಅಂತ ಹೇಳಿ. ಇಲ್ಲ, ಇದು ಜನರ ಒಂದು ಆತಂಕ ಮತ್ತು ಅವರ ಒಂದು ಭಾವನಾತ್ಮಕವಾಗಿರುವಂತಹ ವಿಚಾರಗಳು. ಈ ಒಂದು ವಿಚಾರದ ಬಗ್ಗೆ ಹೇಳ್ತಾ ಇದ್ದಾರೆ 50 ವರ್ಷಗಳ ಕಾಲ ಅದಾನಿ ಗ್ರೂಪ್ ಇನ್ನು ಮುಂದೆ ನೋಡ್ಕೊಳ್ಳುತ್ತೆ ಅಂತ ಬಂದಾಗ ಏನೆಲ್ಲ ಬದಲಾವಣೆ ಆಗುತ್ತೆ. ಮುನೀರ್ ಕಾಟಿಪಲ್ ಅವರು ಹೇಳ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಅದಾನಿ ಅವರೇ ನೋಡ್ಕೊಳ್ತಾರೆ ಅನ್ನುವಂತಹ ಮಾತುಗಳು ಎಲ್ಲವೂ ಕೂಡ ಕೇಳಬೇಕು. ಅದೇ ರೀತಿ ಇನ್ನೊಂದು ಒಳ್ಳೆಯ ಒಬ್ರು ಕಮೆಂಟ್ ಮಾಡಿದ್ದಾರೆ. ಅನೇಕ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಹಾಗಿದ್ರೆ ಸರ್ಕಾರದಿಂದ ಉತ್ತಮ ಸೇವೆ ನೀಡಲು ತಾಕತ್ತಿಲ್ಲ ಎಂದಾಯ್ತು. ಖಾಸಗೀಕರಣದಿಂದ ಸಿಗುವ ಸೇವೆಗೆ ಬೆಲೆಯೂ ಕೂಡ ದುಬಾರಿ ಆಗಲಿದೆ. ಯಾರಿಗೆ ಕೇಳುವಂತಹ ಅಧಿಕಾರವಿಲ್ಲ ಅನ್ನುವಂತಹ ಮಾತನ್ನ ಪ್ರಮೀಳ್ ಅವರು ಹೇಳ್ತಾ ಇದ್ದಾರೆ. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಈಗ ನೀವು ಚರ್ಚಿಸುವ ವಿಚಾರವನ್ನು ಈ ಮೊದಲೇ ಎಲ್ಲ ಮಾಡ್ತಿದ್ರೆ ತುಂಬಾ ಚೆನ್ನಾಗಿತ್ತು. ಎಲ್ಲ ಅಧ್ವಾನಿ ಎಲ್ಲ ಹಾಕಿಬಿಟ್ಟು ಆಮೇಲೆ ಈಗ ಚರ್ಚೆಗೆ ಬಂದಿದ್ದೀರಿ. ಇನ್ನು ಈ ಚರ್ಚೆ ಮುಂದಕ್ಕೆ ಹೋದ್ರೆ ನಮ್ಗೆ ಏನಾದ್ರೂ ಫಲ ಸಿಗುತ್ತಾ ಅದನ್ನ ನೋಡ್ಬೇಕಂತ. ಫಲ ಸರ್, ಫಲ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ನಾಮಫಲಕ ಅನ್ನುವಂಥದ್ದು ಇದೆ. ಅದ್ರಲ್ಲೇನಾದ್ರೂ ಫಲ ಸಿಗಬಹುದು. ತಾವುಗಳು ಪ್ರಜ್ಞಾವಂತ ನಾಗರಿಕರು ಎಲ್ಲ ಒಂದ್ ಕಡೆ ನಮ್ಮ ತುಳುನಾಡಿನ ಒಂದು ಹಿತದೃಷ್ಟಿಯಿಂದ ಮತ್ತು ತುಳುನಾಡಿನ ನಾಯಕರ ಮೇಲೆ ಗೌರವ ಇದೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಅದರಲ್ಲಿ ಫಲ ಸಿಗಬಹುದು. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ಬಗ್ಗೆ. ರೈಟ್. ಈಗ ಅದಾನಿ ಗ್ರೂಪ್ ಅವರು ಎಲ್ಲಿಯವರು? ಹೊರಗಿನವರು. ಇಲ್ಲಿ ನಮ್ಮ ಸೌತ್ ಕೆನರಾದಾಗ್ಲಿ ದಕ್ಷಿಣ ಕನ್ನಡವರು ಉಡುಪಿಯವರಲ್ಲ, ಹೊರಗಿನವರು. ಈಗ ಪ್ರಿಫರೆನ್ಸ್ ನೆಕ್ಸ್ಟ್ ಎಲ್ಲ ನಮ್ಮ ಕಲಿತವರಿಗೆ ಕೆಲಸ ಆಗ್ಬೇಕು. ಆಗ ಯಾರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾರೆ? ಇಲ್ಲಿ ಲೋಕಲ್ನವರಿಗೆ ಖಂಡಿತ ಸಿಗುದಿಲ್ಲ. ಈ ಬಗ್ಗೆ ಎಲ್ಲ ಚರ್ಚೆ ಆಗಿ ನಿಮ್ದು ಏನೆಲ್ಲ ಪ್ರೊಸೀಜರ್ಸ್ ಆಗಿದೆ, ಡಾಕ್ಯುಮೆಂಟೇಶನ್ ಎಲ್ಲ ಆಗಿದೆ, ಅದರಲ್ಲೆಲ್ಲ ಇದು ಮೆನ್ಷನ್ ಮಾಡಿದಾರ? ಅದು ನಮಗೆ ಬಾರಿ ಉಪಯೋಗ ಬರ್ತಿತ್ತು ಸ್ಥಳೀಯರಿಗೆಲ್ಲ. ಓಕೆ, ರೈಟ್ ಸರ್, ರೈಟ್. ಈ ಬಗ್ಗೆ ಯಾರು ಚರ್ಚೆ ಮಾಡೋದಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಎಸ್, ದಿಲ್ರಾಜ್ ಅವರು ಪ್ರೈವೇಟೈಸೇಷನ್ ಅಂತ ಒಳ್ಳೆಯ ವಿಚಾರ ತಾವು ಹೇಳ್ತಾ ಇದ್ದಾರೆ. ಅಂದ್ರೆ ನೌಕರಿಯ ಬಗ್ಗೆ ಹೇಳಿದಾಗ, ಈ ಕೆಲಸಗಳ ಬಗ್ಗೆ ಹೇಳಿದಾಗ ತುಂಬಾನೇ ಕಷ್ಟ ಇದೆ. ಅವರ ಕಥೆ ಏನು, ನೀರಿನ ಮೇಲಿನ ಗುಳ್ಳೆ ತರ ಇದೆ ಅನ್ನುವಂಥದ್ದು. ಹೌದಾ? ಒಂದು ಮುಖ್ಯವಾಗಿ ಈಗ ನಿಮ್ಮ IT ಸೆಕ್ಟರ್ ಕೂಡ ಈಗ ಪ್ರೈವೇಟೈಸೇಷನ್ ಆಗಿದೆ. ವಿಷಯ ಏನಂತ ಹೇಳಿದ್ರೆ ನೀವು ಕೆಲಸ ಮಾಡಬೇಕು, ನೀವು ರಿಸಲ್ಟ್ ಕೊಡ್ಬೇಕು, ಇಲ್ಲದಿದ್ರೆ ಮನೆಗೆ ಕಳಿಸ್ತಾರೆ. ಆ ಒಂದು ಖಾಸಗೀಕರಣದಲ್ಲಿ ಇದೆ. ಅದು ಎಲ್ಲಾ ಖಾಸಗಿ ಇದರಲ್ಲಿ ಇದೆ. ನೀವು ಬೇಕಾ ಬಿಟ್ಟು 10 ಗಂಟೆಗೆ ಆಫೀಸ್ ಕಚೇರಿ ಓಪನ್ ಮಾಡ್ಬೇಕಂದ್ರೆ 12 ಗಂಟೆ ಬರ್ಲಿಕ್ಕೆ ಆಗುದಿಲ್ಲ. ಟೈಮ್ ಟು ಟೈಮ್ ಮಾಡಬೇಕು. ಮತ್ತೆ ಇವ್ರು ಹೇಳಿದಾಗೆ ಸೆಕ್ಯೂರಿಟಿ, ಈಗ ಎಲ್ಲಾ ESI ಫೆಸಿಲಿಟಿ ಖಾಸಗಿ ರಂಗದಲ್ಲಿ ಕೂಡ ಇದೆ. ಈಗ ದೊಡ್ಡ ಮಟ್ಟದಲ್ಲಿ ಹೇಳಿದ್ರೆ ESI ಫೆಸಿಲಿಟಿ ಇದೆ, PF ಫೆಸಿಲಿಟಿ ಎಲ್ಲವೂ ಇದೆ ಅಲ್ಲಿ ಕೂಡ. ಬಟ್ ಇಲ್ಲಿ
ಈಗ ಅದೇ ನಮ್ಮ ತುಂಬಾ ಜನ ಆ ಹೆಸರಿನ ಬಗ್ಗೆ ಕೂಡ ನಾನು ಯಾಕೆ ಆ ಹೆಸರಿನ ಬಗ್ಗೆ ಇದ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈಗ ಮುನೀರ್ ಕಾಟಿಪಾಲರ್ ಅವರು ಹೇಳಿದ್ರು, ನಿಮ್ಮ ಈ ಯಾರು ಡಿಸಿಷನ್ ಮೇಕಿಂಗ್ ಮಾಡ್ತಾರೆ ಅದು ಸರಿ ಇರುವುದಿಲ್ಲ ಅಂತ ಹೇಳಿ. ಡಿಸಿಷನ್ ಮೇಕಿಂಗ್ ಗೆ ಯಾರು ಕಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವೇ ವೋಟ್ ಹಾಕಿ ನಮ್ಮ ಸಂಸದರನ್ನು ಕಳಿಸ್ತಾ ಇದ್ದೇವೆ ಅಲ್ಲಿ. ಈಗ ಅಲ್ಲಿ ಪಾರ್ಲಿಮೆಂಟ್ ಆದಂತ ಎಲ್ಲಾ ಏನ್ ಡಿಸಿಷನ್ಸ್ ಆಗ್ತದೆ ಅದು ನಂದೇ. ಯಾಕಂತ ಹೇಳಿದ್ರೆ ನಾನು ನನ್ನ ಸಂಸದರನ್ನು ಅಲ್ಲಿ ಆರಿಸಿ ಕಳಿಸಿದ್ದೇನೆ. ಸೊ ಅಲ್ಲಿ ವಿರೋಧ ಮಾಡುವಂತ ವಿಷಯ ಇನ್ನು ಬರೋದಿಲ್ಲ. ಯಾಕಂತ ಹೇಳಿದ್ರೆ ಇದಾಗಿದೆ, ನಿಮ್ಮ ಕಾಂಟ್ರಾಕ್ಟ್ ಇದಾಗಿದೆ, ಎಲ್ಲವೂ ಆಗಿದೆ. ಇನ್ನೇನಿದ್ರು ಕೂಡ ಆ ಕಾಂಟ್ರಾಕ್ಟ್ ಅಲ್ಲಿ ಏನಿದೆ, ಈಗ ಎಂಪ್ಲಾಯ್ಮೆಂಟ್ ಬಗ್ಗೆ ಹೇಳಿದ್ದಾರೆ, ಸ್ಥಳೀಯರಿಗೆ ಕೊಡುವಂತ ಅವಕಾಶ ಇದೆಯಾ ಅಥವಾ ಆ ಒಂದು ಕ್ಲಾಸ್ ಹಾಕಿದಾರ, ಇದನ್ನೆಲ್ಲ ನಮ್ಮ ಸ್ಥಳೀಯ MP ಅವರು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಮತ್ತು ಹೆಸರಿನ ಇಮಿಡಿಯೇಟ್ ಆಗಿ ಆ ಹೆಸರನ್ನು ಬದಲಾವಣೆ ಮಾಡಲೇಬೇಕು. ಅದು ಯಾವ ರೀತಿ ಮಾಡಬೇಕು ಅದನ್ನು ನಮ್ಮ ತುಳುನಾಡಿನ ಈಗಿನ ಈಗ ಪೂಜ್ಯ ಕಾವಂದರಾಗಿರ್ಬೋದು ಅಥವಾ ಬಿಷಪ್ರಾಗಿರ್ಬೋದು ಅಥವಾ ನಮ್ಮ ಮುಸ್ಲಿಂ ಧರ್ಮ ಕಾಜಿ ಆಗಿ ಎಲ್ಲರೂ ಇದನ್ನು ಸೇರಿ ಈ ಒಂದು ಹೆಸರು, ಯಾಕಂತ ಹೇಳಿದ್ರೆ ಇಲ್ಲಿ ಹಲವಾರು ಹೆಸರುಗಳು ಬಂತು. ಈಗ ಮೊನ್ನೆ ನಮ್ಮ ಕೋಟಿ ಚೆನ್ನೈರ ಹೆಸರು ಬಂತು. ನನ್ನ ಪರ್ಸನಲ್ ಅನಿಸಿಕೆ ಏನಂತ ಹೇಳಿದ್ರೆ, ಮತ್ತೆ ಇದು ಒಂದು ರಾಜಕೀಯವೇ ಆಗ್ತದೆ ವಿನಃ ಅದು ಹೆಸರಿಗೆ ಯಾವ್ದು ಫೈನಲ್ ಆಗುದಿಲ್ಲ. ನನ್ನ ಅನಿಸಿಕೆ ಇದು ತುಳುನಾಡು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಬಂದ್ರೆ ಈ ಯಾರೆಲ್ಲ ಮಹಾಪುರುಷರಿದ್ದಾರೆ ಅಥವಾ ಯಾರೇ ಸಾಧಕರಿದ್ದಾರೆ ತುಳುನಾಡಿನ ಎಲ್ಲರಿಗೊಂದು ಸಿಗುವಂತ ಗೌರವ. ಸೊ ಆ ತುಳುನಾಡು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಬಂದ್ರೆ ನಮ್ಗೆ ಒಂದು ಖುಷಿ ಕೊಡುವಂತ ವಿಷಯ. ದಟ್ಸ್ ಟ್ರೂ. ಓಕೆ ತುಳುನಾಡು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದ್ರೆ ಒಳ್ಳೆಯದಿತ್ತು ಅನ್ನುವಂತಹ ಮಾತನ್ನ ದಿಲ್ರಾಜ್ ಅವರು ಹೇಳ್ತಾ ಇದ್ರೆ. ಕಾರಣ ಒಂದ್ಸಲ ಬೋರ್ಡ್ ನೋಡ್ಕೊಂಡು ಬನ್ನಿ ಯಾವ ರೀತಿ ಇದೆ. ಈಗ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದೀಗ ಅದಾನಿ ಏರ್ಪೋರ್ಟ್ಸ್ ಅನ್ನುವಂಥದ್ದು. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ರೀತಿ ಇತ್ತು ಈ ಹಿಂದೆ ಒಂದ್ಸಲ ಹಾಕಿ. ಎಸ್, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೊಡ್ಡ ಮಟ್ಟದಲ್ಲಿ ಇತ್ತು, ಹೆಸರು ಹೇಳುವಾಗ ಹೆಮ್ಮೆ ಆಗ್ತಾ ಇತ್ತು, ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ. ಆದ್ರೆ ಇದೀಗ ಕಾಣ್ತಾ ಇರುವಂತದ್ದು ಅದಾನಿ ಏರ್ಪೋರ್ಟ್ಸ್ ಅನ್ನುವಂಥದ್ದು. ಅದಾನಿ ಏರ್ಪೋರ್ಟ್ಸ್ ಕೆಳಗಡೆ ಝೂಮ್ ಮಾಡಿದ್ರೆ ತೀರಾ ಯಾರು ಕಾಣದ ರೀತಿಯಲ್ಲಿ ನಮ್ಮ ಇದು ಏರ್ಪೋರ್ಟ್ ಅಥಾರಿಟಿ ಅಂತ ಮಾಡಿದ್ದಾರೆ. ಬರಿಗಣ್ಣಿಗೆ ಕಾಣಲ್ಲ. ಅದಾನಿಯ ಕೆಳಗಡೆ ಆ ಮೆರೂನ್ ಕಲರ್ ಅಲ್ಲಿ ಏನೋ ಸಣ್ಣದು ನೋಡಿ ಒಂದು ಕಾಣಿಸ್ತಾ ಇದೆ ನಿಮ್ಗೆ. ಅದು ಏನ್ ಬರ್ದಿದ್ದಾರೆ ಅದರಲ್ಲಿ ವಾಸುದೇವ್ ಅವರು ಇದು ಹೇಳಿದ್ರು, ನಮ್ಮ ಸೆಂಟಿಮೆಂಟ್ ಅನ್ನು ಜಾಸ್ತಿ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಹಾಗಂತೇಳಿ ನಾವು ಇವರಿಗೆ ಏರ್ಪೋರ್ಟ್ ಅದಾನಿ ಅವರಿಗೆ ಏರ್ಪೋರ್ಟ್ ಕೊಟ್ಟದ್ದೇ ನಮ್ಮ ಈ ಅಥಾರಿಟಿ ಅವರು, ಅವರ ಹೆಸರನ್ನೇ ಅವರು ಈಗಲೇ ಮರ್ತು ಬಿಟ್ರು. ಕರೆಕ್ಟ್ ಈಗಲೇ ಮರ್ತು ಬಿಟ್ರು. ಅವ್ರು ಕೊಟ್ಟದ್ದು ಅಲ್ಲಿ ಟೆಂಡರ್ ಆದದ್ದು ಎಲ್ಲ ಅವರಿಂದ. ಸೊ ಅವರನ್ನೇ ಮರ್ತು ಬಿಟ್ಟಿದ್ದಾರೆ ಈಗಲೇ. ಮತ್ತೆ ಇನ್ನೊಂದು 5 ವರ್ಷ ಆದ್ಮೇಲೆ ಮಂಗಳೂರನ್ನು ಕೂಡ ಮರಿತಾರೆ. ಅದಾನಿ ಏರ್ಪೋರ್ಟ್ ಅಂತ ಮಾತ್ರ ಬರೆದು ಆಶ್ಚರ್ಯ ಪಡಬೇಕಾದದ್ದೇನಿಲ್ಲ. ಈ ಖಾಸಗೀಕರಣದಲ್ಲಿ ನೀವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಗೆ ಫ್ರೇಮ್ ಮಾಡಿದ್ರೆ ಅದರ ಬಗ್ಗೆ ಇದೆ. ಇಲ್ಲಿ ಇನ್ನೊಂದು ಕಾಣ್ತಾ ಇರುವಂತದ್ದು, ಅಲ್ಲಿ 2 ಕಡೆಯಲ್ಲೂ ಕೂಡ ಅದಾನಿ ಏರ್ಪೋರ್ಟ್ಸ್ ಅನ್ನುವಂಥದ್ದು ಇದೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತುಂಬಾ ಸಣ್ಣದರಲ್ಲಿ ಇದೆ. ಹಿಂದಿ ಅನ್ನುವಂತಹ ಲೋಗೋ ಅಂದ್ರೆ ಸಣ್ಣದಾಗಿ ಎಲ್ಲಾದ್ರೂ ಒಂದು ಕಡೆ ಆಗ್ಬೇಕಿತ್ತು. ಅದಕ್ಕಿಂತ ನಿತಿನ್ ಅವರೇ, ಈ ಮೇಂಟೈನ್ಡ್ ಬೈ ಅದಾನಿ ಏರ್ಪೋರ್ಟ್ ಅಂತ ಬರೀಬಹುದು. ಜೀವಿಕೆಗೆ ಏನು ಮುಂಬೈಯಲ್ಲಿದೆ, ನಿಮ್ಮ ಇದಿದೆ GMR ಇದೆ, ಎಲ್ಲರೂ ಹಾಗೆ ಮಾಡಿದೆ. ಬ್ರ್ಯಾಂಡಿಂಗ್ ಮಾಡಿ, ನಮ್ ಬ್ರ್ಯಾಂಡಿಂಗ್ ಮಾಡ್ಲಿಕ್ಕೆ ಏನಿಲ್ಲ. ಬಟ್ ನೀವು ಸೆಂಟಿಮೆಂಟ್ ಜೊತೆ ನೀವು ನನ್ನ ಲೆಕ್ಕದಲ್ಲಿ ಸರಿಯಲ್ಲ ಅಂತ ನಾನು ಹೇಳ್ತೇನೆ. ಮತ್ತೆ ಇಲ್ಲಿ ಗುತ್ತಿಗೆ ಕೊಡೋದ್ರಲ್ಲೇ ಕೆಲವಾರು ವ್ಯತ್ಯಾಸಗಳಾಗಿದ್ದಾವೆ. ಕೇಂದ್ರ ಇದು ಸಾರ್ವಜನಿಕ ರಂಗದ ಉದ್ಯಮಗಳನ್ನ ಖಾಸಗೀಕರಣ ಮಾಡಬೇಕು ಅಂತ ಹೇಳಿ, ಅದು PPP ಅಲ್ಲಿ ಮಾಡ್ತಿರೋ ಇನ್ನೇಂದ್ರ ಮಾಡ್ತಿರೋ, ಆ ಸಂದರ್ಭದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ನ ಆಸ್ತಿ ಅಂತಾದ್ರೆ ಅದು ಒಡೆತನದಲ್ಲಿದ್ರೆ ಅದನ್ನ ಖಾಸಗೀಕರಣ ಪ್ರಕ್ರಿಯೆಗೆ ಒಳಪಡಿಸುವಾಗ ಸ್ಥಳೀಯ ಸಾರ್ವಜನಿಕರು ಮತ್ತು ಸ್ಟೇಟ್ ಗವರ್ಮೆಂಟ್ ರಾಜ್ಯ ಸರ್ಕಾರದ ಕನ್ಸಲ್ಟ್ ಮಾಡಬೇಕು, ಒಪಿನಿಯನ್ ಪಡ್ಕೊಳ್ಬೇಕು ಅಂತ ಇದೆ. ಎಲ್ಲಿ ಪಡ್ಕೊಂಡಿದ್ದಾರೆ ಗೊತ್ತಿಲ್ಲ. ರಾಜ್ಯ ಸರ್ಕಾರದಲ್ಲಿ ನಮ್ಗೆ ಗೊತ್ತಿಲ್ಲದಂಗೆ ಗುಪ್ತವಾಗಿ ಏನಾದ್ರು ಫೈಲ್ ಮೂವ್ ಮಾಡಿದಾರೆ ಗೊತ್ತಿಲ್ಲ. ಆದ್ರೆ ಜನರ ಜೊತೆ ಪಬ್ಲಿಕ್ ಜೊತೆ ಯಾವತ್ತೂ ಮಾತಾಡಿಲ್ಲ, ಅದನ್ನ ಬಳಕೆದಾರರ ಜೊತೆ ಮಾತಿಲ್ಲ. ಆದ್ರೆ ರೂಲ್ ಅದನ್ನ ಹೇಳುತ್ತೆ. ನೀತಿ ಆಯೋಗ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಇದೆಯಲ್ಲ ಏನು ಆರ್ಥಿಕ ಮಂತ್ರಾಲಯ, ಅದರ ಅಧೀನದಲ್ಲಿರುವಂತ ಒಂದು ಕಮಿಟಿ ಬೇರೆ ಬೇರೆ ರೀತಿಯ ಇದರ ಬಗ್ಗೆ ಫೈನಾನ್ಸಿಯಲ್ ಸೆಕ್ಯೂರಿಟಿ ಇದಕ್ಕೆ ಸಂಬಂಧಪಟ್ಟು ಕೆಲವಾರು ಸಲಹೆಗಳನ್ನೆಲ್ಲ ಅದರಲ್ಲಿ ಹೇಳಿದೆ ಖಾಸಗೀಕರಣಕ್ಕೆ ಸಂಬಂಧಪಟ್ಟು. ಅದೆಲ್ಲವನ್ನು ಕೂಡ ಮೀರಿ ಕೊಟ್ಟಿದ್ದಾರೆ. ಮಂಗಳೂರು ಒಂದು ಏರ್ಪೋರ್ಟ್ ಅಲ್ಲ, 6 ಏರ್ಪೋರ್ಟ್ ಗಳನ್ನು ಕೊಟ್ಟಿದ್ದಾರೆ. ತ್ರಿವೆಂಡ್ರಮ್, ಕೋಲ್ಕತ್ತಾ ಎಲ್ಲ ಸೇರ್ಕೊಂಡು. ಕೇರಳ ಸರ್ಕಾರ ಇದನ್ನು ಪ್ರಬಲವಾಗಿ ವಿರೋಧ ಮಾಡಿತ್ತು. ಅಲ್ಲಿದ್ದೇ ಒಂದು ಸರ್ಕಾರ, ರಾಜ್ಯ ಸರ್ಕಾರದ ಒಂದು ಇದನ್ನ ಬೋರ್ಡ್ ಅನ್ನ ಮಾಡಿ ಅಧೀನದಲ್ಲಿ ಅವರು ಕೂಡ ಬಿಡ್ಡಿಂಗ್ ಮಾಡಿದ್ರು. ನಾವು ಅವ್ರಿಗೆ ಕೊಡುವಷ್ಟೇ ನಾವು ಕೊಡ್ತೀವಿ, ನಾವು ನಡೆಸ್ತೀವಿ ಅಂತ ಹೇಳಿದ್ರು. ಆದ್ರೂ ಕೇಂದ್ರ ಸರ್ಕಾರ ಕೆಲವಾರು ನೆಪಗಳನ್ನ ಹೇಳಿ ರಾಜ್ಯ ಸರ್ಕಾರದ ಇವುಗಳ ಲಿಮಿಟೇಷನ್ ಎಲ್ಲ ಇದ್ ಮಾಡ್ಕೊಂಡು ಇವರಿಗೆ ಕೊಟ್ಬಿಟ್ರು. ಕೇಂದ್ರ ಸರ್ಕಾರದ ಷಡ್ಯಂತ್ರ. ವಿಷಯದಲ್ಲಿ ನಾನು ಹೇಳ್ಬೇಕಾದ್ರೆ ಅದೇ ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು ಸರ್ಕಾರ ಈ ಪ್ರೈವೇಟೈಸೇಷನ್ಗೆ ವಿರೋಧವನ್ನು ವ್ಯಕ್ತಪಡಿಸು. ಕೇರಳ ಸರ್ಕಾರ ಏನ್ ಮಾಡಿತ್ತು ಅಂತ ಹೇಳಿದ್ರೆ ಆ ಬಿಡ್ ಅಲ್ಲಿ ಪಾಲ್ಗೊಂಡಿದೆ. ಸೊ ನೀವು ಪ್ರೈವೇಟೈಸೇಷನ್ಗೆ ಪರ ಅಂತ ಅಲ್ಲಿ ಆಯ್ತು.
ನೀವು ಅದೇ ಸಂಸ್ಥೆಯಲ್ಲಿ ನೀವು ಬಿಡ್ ಮಾಡಿದ್ಮೇಲೆ ಬಿಡ್ ಈಗ ಓಪನ್ ಬಿಡ್ ಈಗ ನಿಮಗೆ ತಾಕತ್ತು ಇದ್ರೆ ನೀವು ಅದನ್ನ ಪ್ರೈವೇಟೈಸೇಷನ್ ಗೆ ಮುಕ್ತವಾಗಿದೆ ಯಾಕೆ ಅಲ್ಲಿ ಬಿಡ್ ಮಾಡಬೇಕಾಗಿತ್ತು. ಒಂದು ಸರ್ಕಾರದ ಸಂಸ್ಥೆಯಾಗಿ ಬಿಡ್ ಅಲ್ಲಿ ಭಾಗವಹಿಸೋದಕ್ಕೂ ಒಂದು ಖಾಸಗಿ ಅವರನ್ನ ಸಪೋರ್ಟ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಒಂದು ಅಲ್ಲಲ್ಲ ಹಾಗೆಲ್ಲ ಅದು ನೀವು ವಾದಕ್ಕೆ ಅದನ್ನ ನಾವು ತಗೊಳ್ಬಹುದು. ನೀವು ಅದಕ್ಕೆ ನೀವು ಭಾಗವಹಿಸ ಈಗ ಬೆಂಗಾಲ್ನವರು ಅಥವಾ ತಮಿಳುನಾಡು ಸರ್ಕಾರ ವಿರೋಧ ಮಾಡಿದೆ ಕೈ ಬಿಟ್ಟಿದ್ದಾರೆ. ಅಲ್ಲೇನೋ ನಾವು ಅದಕ್ಕೆ ಸಪೋರ್ಟ್ ಇಲ್ಲ ಅಂತ ಹೇಳಿದ್ದಾರೆ ಖಾಸಗಿ. ಆದ್ರೆ ಕೇರಳ ಸರ್ಕಾರ ಕೇಂದ್ರ ಸರ್ಕಾರದ ಈ ತೀರ್ಮಾನವನ್ನು ತಡೀಲಿಕ್ಕೆ ಆಗದೇ ಇದ್ದಾಗ ಏರ್ಪೋರ್ಟ್ ಅಥಾರಿಟಿಯಲ್ಲಿ ಅದನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆದಾಗ ನಾವೇ ನಡೆಸ್ತೀವಿ. ನಿಮ್ಗೆ ಎಷ್ಟು ಬೇಕು ನಿಮ್ಮ ದರ ಏನು ನಿಮ್ ಖಾಸಗಿಯವರು ಏನ್ ಕೊಡ್ತಾರೆ ಅದನ್ನ ನಾವು ರಾಜ್ಯ ಸರ್ಕಾರ ಪಾವತಿ ಮಾಡ್ತೀವಿ. ನಮ್ಗೆ ಕೊಡಿ ಮೈಂಟೆನೆನ್ಸ್ ಗೆ. ನೀವು ಆ ರೀತಿ ಕೊಡಲ್ಲ ಓಪನ್ ಬಿಡ್ಡಲ್ಲೇ ಮಾಡ್ತೀರಿ ಅಂತ ಆದ್ರೆ ಆಯ್ತು ನಾವು ಕೂಡ ಇದ್ ಮಾಡ್ತೀವಿ, ನಮ್ಮನ್ನು ಪರಿಗಣಿಸಿ ಅಂತ ಹೇಳಿದ್ರು. ಆದ್ರೆ ಅವರನ್ನ ಪರಿಗಣಿಸಿಲ್ಲ. ಅವರು ಅದಾನಿಯವರು ಕೊಡುವಷ್ಟೇ ರೇಟ್ ಅನ್ನ ಕೊಡ್ತೀವಿ, ₹1 ಜಾಸ್ತಿಯಾಗಿ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ವಾದ ಮಂಡಿಸಿದ್ರು. ಆದ್ರೂ ಕೊನೆಗೆ ಬೇರೆ 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 ಟೆಕ್ನಿಕಲ್ ಅಂಶಗಳನ್ನ ಇಟ್ಕೊಂಡು ಅವರನ್ನ ಹೊರದಬ್ಬಿದ್ರು. ಈ ಪ್ರಶ್ನೆ ಇದೆ. ಹಾಗಾದ್ರೆ ಆಸಕ್ತಿ ಏನು, ಇಂಟ್ರೆಸ್ಟ್ ಏನು ಅನ್ನೋ ಪ್ರಶ್ನೆ ಬಹಳ ಮುಖ್ಯವಾದದ್ದು. ನೀವು ರಾಜ್ಯ ಸರ್ಕಾರ ಅದನ್ನ ನಡೆಸ್ತೀವಿ, ನಿಮ್ಗೆ ಅವ್ರು ಕೊಡುವಷ್ಟೇ ನಾವು ಕೊಡ್ತೀವಿ ಅಂತ ಹೇಳುವಾಗ ಇಲ್ಲ ಖಾಸಗಿಯಾಗಿ ಅದು ಕೂಡ ಅದಾನಿ ಕಂಪನಿಗೆ ಕೊಡ್ಬೇಕು ಅಂತ ನಿಮ್ಗೆ ಬಿಡ್ ಅನ್ನು ನೋಡುವಾಗ ಇಲ್ಲಿ ಮಂಗಳೂರಿದ್ದು ನೋಡುವಾಗ ನಮ್ಗೆ ನಗು ಬರ್ತದೆ. ಇವರಿಗೆ ಕಾಂಪ್ಯೂಟರ್ ಆಗಿದ್ದಂತ ಜೀವಿಕೆ ಅವರು GMR ಅವರು ಇವರು ₹126 ಆಗಿದ್ರೆ ಅವ್ರು ₹1 ಚಿಲ್ಲರೆ ₹16 500 ಪಟ್ಟು ಜೀವಿಕೆಗಿಂತಲೂ ಇವರು ಜಾಸ್ತಿ ಆಗಿದ್ದಾರೆ, 500% ಜಾಸ್ತಿ ಆಗಿದ್ದಾರೆ. ಎಷ್ಟು ದೊಡ್ಡ ಅಗಾಧವಾದ ವ್ಯತ್ಯಾಸ. ಇದೆಲ್ಲವೂ ಕೂಡ ಸೆಟ್ಟಿಂಗ್, ಇದೆಲ್ಲವೂ ಕೂಡ ಸ್ಕ್ರಿಪ್ಟೆಡ್, ಪ್ರೀಪ್ಲಾನ್. ಯಾರು ಇವುಗಳು ಮುನೀರ್ ಅವರು ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ, ಹೇಳ್ತಾ ಇದ್ದಾರೆ. ದಿಲ್ರಾಜ್ ಅವರು ಕೂಡ ಹೇಳ್ತಾ ಇದ್ದಾರೆ, ಜನರಿಗೆ ಅರ್ಥ ಆಗ್ತಾ ಇಲ್ಲ. ಅದನ್ನೇ ವಿವರಿಸುವ ಪ್ರಶ್ನೆ ಇಲ್ಲಿ ಹೆಸರನೇ ಪ್ರಶ್ನೆ ಬರುವಾಗ ಇವರು ಹೇಳಿದ್ರು ತುಳುನಾಡು ಅಂತ ಹೇಳೋದಾದ್ರು ನನ್ ಖುಷಿ ಇದೆ. ನನಗಂತೂ ಮೊನ್ನೆ ಉಂಟಲ್ಲ ಅದಾನಿ ಅಂತ ಅವರ ಕೆಲವರು ವಾದ, ಅವರು ಲೋಗೋ ಹಾಕಿದ್ದು ಮೈಂಟೆನೆನ್ಸ್ ಆದ್ಮೇಲೆ ಲೋಗೋ ಹಾಕ್ತಾರೆ ಅಂತ. ಒಳ್ಳೆ ಕತೆ. ಇಲ್ಲಿ ನಮ್ಮ ಸಿಟಿ ಸೆಂಟರ್ ಮಾರ್ಗವಾಗಿ ಯಾರಿಗೂ ಕಸ ಹೊಡೆಯುವ ಕಾಂಟ್ರಾಕ್ಟ್ ಕೊಟ್ರೆ ಸಿಟಿ ಸೆಂಟರ್ ಬೋರ್ಡ್ ಗಿಂತ ದೊಡ್ಡದಾಗಿ ಅವನು ಹಾಕಿದ್ರೆ ತುಂಬಾ ಬಂದಿದೆ. ಇದು ಅದಾನಿಗೆ ಅಂತ ಕಾರ್ಪೊರೇಟ್ ಕಂಪನಿಗೆ ಇರುವಂತ ದುರಹಂಕಾರ. ಇದು ತಕ್ಷಣ ಇವರಿಗೆ ಕನಿಷ್ಠ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ, ಜಿಲ್ಲಾಡಳಿತಕ್ಕೆ, ಇಲ್ಲಿಯ ಮಂತ್ರಿಗಳಿಗೆ, ಸಂಸದರಿಗೆ ಕನಿಷ್ಠ ಏನಾದ್ರೂ ಒಂದು ಸಿಟ್ಟು ಅನ್ನುವಂಥದ್ದು, ಒಂದು ಆತ್ಮಾಭಿಮಾನ, ಒಂದು ಸ್ವಾಭಿಮಾನ ಅಂತ ಇದ್ರೆ ತಕ್ಷಣ ಆ ಬಾರ್ಡ್ ಅನ್ನು ಕಿತ್ತಾಕ್ಬೇಕು. ಅದನ್ನ ಕಿತ್ತಾಕ್ಬೇಕು. ಹೆಸರು ನೀವು ತುಳುನಾಡು ಇಡ್ತೀರಾ ಇಡಿ, ಇನ್ಯಾರೋ ಒಳ್ಳೆಯವರ ಹೆಸರು ಇಡ್ತೀರಾ ಇಡಿ, ಅಥವಾ ಮಂಗಳೂರು ಏರ್ಪೋರ್ಟ್ ಆಗಿ ಅದಿನ್ನೊಂದಷ್ಟು ಟೈಮ್ ಹೋಗ್ತದೆ ಇಡಿಲಿ. ಫಸ್ಟಿಗೆ ಅವ್ರು ಮೈಂಟೆನೆನ್ಸ್ ಬೈ ಅದಾನಿ ಅಂತ ಬೇಕಾದ್ರೆ ಕೆಳಗಡೆ ಸಣ್ಣದಾಗಿ ಹಾಕ್ಲಿ. ಈಗೇನು ಅಲ್ಲಿ ಮ್ಯಾಂಗ್ಳೂರು ಇದು ವಿಮಾನ ನಿಲ್ದಾಣ ಪ್ರಾಧಿಕಾರ ಅಥಾರಿಟಿ ಆಫ್ ಇದು ಅಂತ ಏರ್ಪೋರ್ಟ್ ಅಂತ ಹಾಕಿದಾರಲ್ಲ, ಅದೇ ರೀತಿಯಲ್ಲಿ ಸಣ್ಣದಾಗಿ ಇವರ ಹೆಸರು ಬರೆದು ಅಥಾರಿಟಿ ಹೆಸರನ್ನು ದೊಡ್ಡದು ಮಾಡಿ. ಅಷ್ಟು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾವ್ ಯಾಕಿರ್ಬೇಕು? ತುಳುನಾಡಿನ ಜನ ಏನಕ್ಕೆ ಮಾತಾಡ್ಬೇಕು? ನಾವು ಅನಗತ್ಯವಾಗಿ ಯಾವ್ಯಾವ ವಿಚಾರ, ನಾನು ಮತ್ತೆ ಪೊಲಿಟಿಕಲೈಸ್ ಆಗತ್ತೆ ಅಂತ ಚರ್ಚೆಗೆ ಹೋಗಲ್ಲ ನಾನು ಇವತ್ತು. ಯಾವ್ಯಾವ ವಿಷಯಕ್ಕೆಲ್ಲ ನಾವು ಕಿತ್ತಾಟ ಮಾಡ್ತೀವಿ, ಯಾವ್ಯಾವ ವಿಷಯಕ್ಕೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಗಲು ರಾತ್ರಿ ನಿದ್ರೆ ಕಳ್ಕೊಳ್ತೀವಿ. ಇದು ಪ್ರಶ್ನೆ ಅಲ್ವಾ? ನಾವು ಕೇಳೋದು ಈಗ ನಮ್ಮ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ದೊಡ್ಡ ಜವಾಬ್ದಾರಿ ಇದೆ. ಬಿಜೆಪಿಯ ರಾಜ್ಯ ಅಧ್ಯಕ್ಷರು ನಾಡಿದ್ದು ಎಲ್ಲರೂ ಬರ್ತಾರೆ ಇಲ್ಲಿಗೆ, ಅವರ ಮುಖ್ಯಮಂತ್ರಿಯಿಂದ ಹಿಡಿದು ಅವರ ಜನರಲ್ ಸೆಕ್ರೆಟರಿ ಅವ್ರಿಗೆ ಎಲ್ಲರೂ ಬರ್ತಾರೆ. ನಾಚಿಕೆ ಆಗಲ್ಲ ಅವರಿಗೆ ಬೋರ್ಡ್ ನೋಡುವಾಗ ಅದಾನಿಂತ ಅಷ್ಟು ದೊಡ್ಡದಾಕಿದ್ದಾರೆ. ಯಾರು ಈ ದೇಶವನ್ನು ಆಳ್ತಾ ಇದ್ದಾರೆ? ಈ ಪ್ರಶ್ನೆ. ನಮ್ಮ ಭೂಮಿ ಕೊಟ್ಟಿರೋರು ನಮ್ಮವರು ಸ್ವಾಮಿ, ಅದು ನಮ್ಮ ಜನರ ಭೂಮಿ, ಅದು ಚಿನ್ನದಂತ ಭೂಮಿಯನ್ನು ಕೊಟ್ಟಿದ್ದಾರೆ ವಿಮಾನ ನಿಲ್ದಾಣಕ್ಕೆ. ಈಗ ಅದಾನಿ ಹೆಸರು ಅಲ್ಲಿ ಕೆಲಸ ಮಾಡ್ತಾ ಇದ್ದ ಕಾಂಟ್ರಾಕ್ಟ್ ಅವರನ್ನ ರಾತ್ರಿ ಕಿತ್ತಾಕಿದ್ರು, ಯಾರಿಗೂ ಗೊತ್ತಿಲ್ಲ, ಚರ್ಚೆನೇ ಇಲ್ಲ. 12 ಗಂಟೆ ರಾತ್ರಿಗೆ ಅವರಿಗೆ ಚಾವಿ ಕೊಡ್ತಾರೆ, ಅವರು ಸಿಹಿ ಅಂತಾರೆ. ಏನು ನಗು ಇಡೀ ಮಂಗಳೂರು ಅಭಿವೃದ್ಧಿ ಆಗಿ ಹೋಯ್ತು ಅಂತ. ಈಗ ಇದು ಮಾತ್ರ ಅಲ್ಲ, ಇದ್ರ ಬೆನ್ನಿಗೆ ಮಂಗಳೂರು ಇದನ್ನ ಪೋರ್ಟ್ ಅನ್ನ ಹಾರ್ಬರ್ ಕೊಡ್ತಾರೆ, ಅದೇ ಅದಾನಿಗೆ ಕೊಡುವಂತ ಪ್ರಕ್ರಿಯೆ ನಡೀತಾ ಇದೆ. ಈಗ ಒಂದೊಂದಾಗಿ ಹೋಗ್ತಾ ಇದೆ. ಹಂಗಾದ್ರೆ ನಮ್ ಕಥೆ ಏನು? ಅದರಿಂದಾಗಿ ನಮ್ಗೆ ಸ್ವಾಭಿಮಾನ ಇದ್ರೆ, ನಮ್ಗೆ ಒಂದಿಷ್ಟಾದ್ರೂ ಇದ್ರೆ ಮೊದಲು ಅದಾನಿ ಅನ್ನುವಂತ ಹೆಸರೇನಿದೆ ಲೋಗೋ ಅಷ್ಟು ದೊಡ್ಡದು, ಅದನ್ನು ತೆಗೆಸಿ ಹಾಕ್ಬೇಕು ಅಂತ ನನ್ನ ಆ ವಿಷಯದಲ್ಲಿ ನಾನು ದಿಲ್ರಾಜ್ ಆಲ್ವಾ ಅವರ ಜೊತೆಗಿದ್ದೀನಿ. ಇದು ಅದಾನೀಕರಣದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಇನ್ನು NMPT ನವಮಂಗಳೂರು ಬಂದರು ಮಂಡಳಿ ಏನಿದೆ, ಸೊ ಇದರ ಕಥೆಯು ಕೂಡ ಇದೇ ಆಗುತ್ತೆ ಅನ್ನುವಂತಹ ಕಳಕಳಿಯನ್ನ ಮುನೀರ್ ಕಾಟಿಪಾಳ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪ್ರಸನ್ನ ರವಿ ಅವರು. ಮೇಡಮ್ ನಮಸ್ತೆ. ಹೇಳಿ ಮೇಡಮ್, ಮಾತಾಡಿ ಮೇಡಮ್, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ನನ್ಗೆ ಹೇಗೂ ಸೇಲ್ ಆಗಿ ಹೋಗಿದೆ, ಇನ್ನು ಅದರಲ್ಲಿ ಪ್ರಶ್ನೆ ಮಾಡುವ ವಿಷಯವೇ ಇಲ್ಲ. ಯಾಕಂದ್ರೆ ಗೊತ್ತುಂಟು ಎಲ್ಲ ಜನಪ್ರತಿನಿಧಿಗಳು ಮಂಗಳೂರಿನವರು ಬೊಬ್ಬೆ ಹಿಡಿತಾರೆ, ಆನಂತರ ಬಾಯಿ ಮುಚ್ಚಿ ಕುತ್ಕೊಡ್ತಾರೆ ಅಂತ. ಬೇಸರ ಇಲ್ಲಿ ಹೆಸರು ಇನ್ನೊಂದು, ನಾವು ತುಳುನಾಡು ಅಂತ ಹೇಳ್ತೇವೆ. ತುಳು ಲಿಪಿ ಪರಿಚ್ಛೇದನಕ್ಕೆ ಸೇರ್ಬೇಕಂತ ಎಲ್ರು ಹೋದ್ರು, ಎಲ್ಲರ ಕ್ಯಾಬಿನ್ ಅಲ್ಲಿ ತುಳು ಹೆಸರು ಬಂತು. ಆದ್ರೆ ಅದಾನಿ ಬೋರ್ಡಿಗೆ ಇನ್ನು ಸಹ ತುಳು ಅಲ್ಲಿ ಬರ್ಲಿಲ್ಲ. ಆದ್ರೆ ಪ್ರತಿಯೊಂದು ನಾವು ಡೆವಲಪ್ಮೆಂಟ್ ಅಂತ ಮಾಡ್ತೇವಂತ ಸರ್ಕಾರ ಬಂದವರು ಪ್ರತಿಯೊಂದು ಲಾಸ್ ಆಗುವಾಗ, ಈ ಕಂಪನಿ ಅಂತಲ್ಲ, ನಾನು ಏರ್ಪೋರ್ಟ್ ಅಂತಲ್ಲ, ಲಾಸ್ ಆಗುವಾಗ ಮಾರಿ ಬಿಡುದು ಯಾಕೆ ಅಂತ ಒಂದು ಪ್ರಶ್ನೆ. ಡೆವಲಪ್ಮೆಂಟ್ ವಿಚಾರ ಬರುವಾಗ ಸರ್ಕಾರಿ ಸಂಸ್ಥೆಯನ್ನು ಯಾಕೆ ಡೆವಲಪ್ಮೆಂಟ್ ಮಾಡ್ಕೊಳ್ಬಾರ್ದು?
ನಮ್ಮ ಉದ್ದೇಶ ಏನು? ಸರ್ಕಾರಿ ಡೆವಲಪ್ಮೆಂಟ್ ಮಾಡಬಾರ್ದಾ? ಮತ್ತೊಂದು, ಎಲ್ಲವನ್ನು ಖಾಸಗೀಕರಣ ಮಾರ್ಕೊಂಡು ಹೋಗುದಾದ್ರೆ ಪ್ರೆಸಿಡೆಂಟ್ ತರುವ, ನಮ್ಗೆ ಯಾಕೆ ಎಂಪಿಗಳು, ನಮ್ಗೆ ಯಾಕೆ MLA ಗಳು? ಒಂದೊಂದು ಜವಾಬ್ದಾರಿಗೆ KSRTCಗೆ ಅದಕ್ಕೆ ಇದಕ್ಕೆ ಅಂತ ಒಬ್ರು ಮಿನಿಸ್ಟರ್ಗಳಿದ್ದಾರೆ. ಇವರೆಂತಕ್ಕೆ ಇರುವುದು? ಕತೆ ಕಾಯ್ಲಿಕ್ಕೆ ಇರೋದು ಮಿನಿಸ್ಟ್ರು? ನೀವು ಡೆವಲಪ್ಮೆಂಟ್ ಮಾಡ್ಬೇಕಲ್ಲ. ಮಿನಿಸ್ಟರ್ ತೆಗೆದು ಬಿಡಿ. ಯಾಕೆ ಅವರಿಗೆ ಅಷ್ಟು ಸಂಬಳ ಕೊಡುದು, ಅವರಿಗೆ ಗಾಡಿ ಫೆಸಿಲಿಟಿ ಏನಕ್ಕೆ ಕೊಡುದು? ಪ್ರತಿಯೊಂದು ಪ್ರೈವೇಟ್ ಮಾಡುದಾದ್ರೆ ಆಯಾ ಮಿನಿಸ್ಟರ್ಗಳು ಯಾಕೆ? ಇಲ್ಲಿ ಸಹ ಹಾಗೆ ನಮ್ಗೆ ಡಿಜಿಟಲ್ ಅಂತ ಹೇಳ್ತೇವೆ. ಎಲ್ಲಿ ಡಿಜಿಟಲ್? ನಮ್ಮ ಸರ್ಕಾರದಲ್ಲಿ ಕಾರ್ಪೊರೇಷನ್ ಅಲ್ಲೇ ನಮ್ಗೆ ಟ್ಯಾಕ್ಸ್ ಕಟ್ಲಿಕ್ಕೆ ಇನ್ನೂ ಸಹ ಯೋಗ್ಯತೆ ಇಲ್ಲ, ಕೈಯಲ್ಲಿ ಬರ್ಕೊಂಡು ಬರಿದ್ದೇವೆ. ಮೊದಲು ಇಲ್ಲಿ ಮಾಡಿ ಪ್ರತಿಯೊಂದನ್ನು ಮಾರ್ಕೊಂಡು ಹೋಗುದಲ್ಲ. ಬೇಸರ ಆಗ್ತದೆ. ಅವರು ಸಹ ಹಾಗೆ ಹೇಳಿದ್ರು, ಬೆಳೆದ ಮಕ್ಕಳನ್ನು ಯಾರ ನೋಡ್ಕೊಳ್ಳೋದು, ಹೆಸರು ಯಾಕೆ ಅವರ ಮಕ್ಕಳಿಗೆ ಅವರು ಬೆಳೆದ ಮೇಲೆ ಹೆಸರು ಬದಲು ಮಾಡ್ತಾರ? ಇಲ್ಲ ಅಲ್ಲ. ಮದುವೆ ಮಾಡಿ ಮಗಳಿಗೆ ಕೊಟ್ಟ ನಂತರ ಬಿಟ್ಟು ಬಿಡ್ತಾರೆ. ಮಗಳೆಲ್ಲ ಸಂಬಂಧ ಹೇಳ್ಕೊಳ್ತದೆ. ಅವರಿಗೆ ಏನೋ ಕಮಿಟ್ಮೆಂಟ್ ಆಗಿರ್ಬೇಕು, ಯಾಕಂದ್ರೆ ಪ್ರೈವೇಟ್ ಸಂಸ್ಥೆ. ನೆಕ್ಸ್ಟ್ ಏನಾದ್ರಲ್ಲಿ ಪೋಸ್ಟ್ ಕೊಡುವರಂತ ಇರ್ಬೋದು. ಇದ್ರಲ್ಲಿ ಮಾತ್ರ ಅಲ್ಲ, ಏಜ್ ನೋಡುದು ಏನೋ ಇರ್ಬೋದು, ಅದಕ್ಕೆ ಇಟ್ಕೊಳ್ಳಿ ಅವರು. ಆದ್ರೆ ನಾನ್ ಹೇಳುದು ಸರ್ಕಾರಕ್ಕೆ, ಇಲ್ಲಿ MLA ಇದ್ದಾರೆ, MP ಗಳಿದ್ದಾರೆ, ನೀವು ಕೂತು ಇಲ್ಲಿ ಜನರ ಭಾವನೆ ತಿಳ್ಕೊಳ್ಬೇಕು. ಇಲ್ಲಿ ಏನ್ ಹೆಸರಿಡ್ಬೇಕು, ಏನ್ ಮಾಡ್ಬೇಕು ಅಂತ ಇಲ್ಲಿ ಕೇಳಬೇಕು. ಇಲ್ಲಿ ವಿಚಾರ ತಿಳ್ಕೊಂಡ ನಂತರ ಅದಕ್ಕೆ ಹೆಸರಿಡಬೇಕು. ಯಾವುದು ವಿಜಯ ಬ್ಯಾಂಕಿಗೆ ಆಯ್ತು, ಪ್ರತಿಯೊಂದನ್ನು ಮಾರಿಬಿಟ್ರು. ನಮ್ಗೆ ತಾಕತ್ತಿತ್ತ? ಯಾವುದೇ ಬ್ಯಾಂಕ್ ಮೇಡಮ್ ಈಗ ಒಂದು ಏರ್ಪೋರ್ಟಿಗೆ ಓಕೆ, ಇಲ್ಲಿ ಈಗ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಎಲ್ರು ಕೂಡ ಇಷ್ಟು ದಿನ ಬೊಬ್ಬೆ ಹಾಕ್ತಾ ಇದ್ರು, ಅಥವಾ ಏನೋ ಒಂದು ಕಳಕಳಿ ಇತ್ತು, ಹೆಸರು ಬದಲಾಗಬೇಕು, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇನ್ನೊಂದು ಹೆಸರು ಇಡಬೇಕು ಅನ್ನೋದು. ಎಸ್, ಅವರ ಒಂದು ಭಾವನಾತ್ಮಕವಾಗಿರುವಂತಹ ವಿಚಾರದ ಬಗ್ಗೆ ಅನೇಕ ಜನರು, ನಮ್ಮ ತುಳುನಾಡಿನ ಜನರು ಹೇಳ್ತಾ ಇದ್ರು. ಆದ್ರೆ ಈಗ ಎಲ್ಲಿ ತನಕ ನಮ್ಮ ಸಮಾಜ ಮುಟ್ಟಿದೆ ಅಥವಾ ನಮ್ಮ ಮಂಗಳೂರು ಮುಟ್ಟಿದೆ ಅಂತ ಹೇಳಿದ್ರೆ, ಅಲ್ಲಿ ಹೇಳಿದಂತ ಯಾವುದೇ ಹೆಸರಿಲ್ಲ, ಬದಲಾಗಿ ಯಾವುದೋ ಇತರ ಭಾಗದಲ್ಲಿರುವಂತಹ ಒಬ್ಬರ ಅದಾನಿ ಅನ್ನುವಂತಹ ಒಂದು ಹೆಸರು ಬಂದಿದೆ. ಅಂದ್ರೆ ನಾವು ನಮ್ಮವರು ಪ್ರಜ್ಞಾವಂತ ನಾಗರಿಕರು ಬೊಬ್ಬೆ ಹೊಡೆದ್ರು, ಅಂಡ್ ಏನಾಗಿದೆ, ನಮ್ಮ ಜನಸಾಮಾನ್ಯರು ಜನಪ್ರತಿನಿಧಿಗಳು ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಎಲ್ಲಕ್ಕೂ ಕೂಡ ಉತ್ತರ ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲ, ಜನಪ್ರತಿನಿಧಿಗಳಿಗೆ ಸರ್ವಾಧಿಕಾರ. ಯಾಕಂದ್ರೆ ಏನು ಮಾಡಿದ್ರು ನಡೀತದೆ ಇಲ್ಲಿ. ಅವರು ಆಮೇಲೆ ಸುಮ್ಮನೆ ಕುತ್ಕೊಳ್ತಾರೆ. ಪ್ರತಿಯೊಂದರಲ್ಲಿ ಆದದ್ದು ಇಷ್ಟೇ, ಅದಾನಿ ಬರ್ಲಿ, ಯಾವನ ಹೆಸರು ಬರ್ಲಿ, ಇಲ್ಲಿ ಮಾತಾಡುದಿಲ್ಲ. ಒಮ್ಮೆ ನಾವು ಪ್ರತಿಭಟನೆ ಮಾಡ್ತೇವೆ, ಪ್ರತಿಭಟನೆ ಮಾಡಿದವನಿಗೆ ಹುಚ್ಚು ಅಂತ ಹೇಳ್ತಾರೆ. ಸಾಧನೆ ಏನಿಲ್ಲ. ಎಂಡಿಗೆ ಬರುದು ಇವರದೇ ಮಾತು, ಎಂಡಿಗೆ ಬರುದು ಇವರೇ ಮಾತು. ಅದಾನಿ ನಾನು ಹೇಳುವಾಗೆ ಅವರು ಅಷ್ಟು ದೊಡ್ಡ ಹೆಸರು ಹಾಕುದಕ್ಕೆ ನಮ್ಗೆ ಯಾರ್ದು ಬೇಡಪ್ಪ. ಮ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟೇ ಸಾಕಿತಲ್ಲ. ಈಗ ಬಾಕಿದೆಲ್ಲ ಈಗ MCF ಬದಲ್ ಮಾಡಿದ್ದಾರೆ. MCF ಹೇಳ್ತಾ ಇದ್ದಾರೆ ಅಲ್ಲಿ ಸ್ವಲ್ಪ ದೊಡ್ಡದು. ಆಯ್ತಪ್ಪ, ಇವರು ಯಾಕೆ ಇದನ್ನೇ ಹಾಕ್ಬೇಕು? ಯಾಕೆ ಮಾತಾಡುದಿಲ್ಲ? ಇಲ್ಲಿ MP ಗಳಿಗೆ ಬಾಯಿ ಬರುದಿಲ್ಲ, MLA ಗಳಿಗೆ ಬಾಯಿ ಬರುದಿಲ್ಲ. ನಮ್ಮ ತುಳುನಾಡನ್ನೇ ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ದಾರೆ. ತಾಕತ್ತುಂಟ ಅದಾನಿಗೆ ಎಕರೆಗಟ್ಟಲೆ ಜಾಗ ತಗೊಂಡೊಂದು ಏರ್ಪೋರ್ಟ್ ಮಾಡ್ಲಿ. ಹಾಗಾದ್ರೆ ಅವರ ಹೆಸರು ಇಡ್ಬೋದು. ಬೇಕಾದಷ್ಟು ಉಂಟಲ್ಲ. ನೀವು ಡೆವಲಪ್ಮೆಂಟ್ ಮಾಡಿದನ್ನು ಅವರಿಗೆ ಮಾರುವ ಬದಲು ಬೇರೆ ಒಂದು ಮಾಡ್ಬೋದಲ್ಲ. ಅವರಿಗೆ ಅಷ್ಟು ತಾಕತ್ತು ಉಂಟು ಅದನಿಗೆ, ಅದು ಮಾಡ್ಲಿ. ನೀವು ಸರ್ಕಾರಕ್ಕೆ ದೇವಸ್ಥಾನವನ್ನು ಬೇಗ ತಗೊಳ್ತೀರಲ್ಲ ಎಂಡೋಮೆಂಟ್ ಮಾಡಿಕೊಂಡು. ಯಾಕೆ ಪ್ರೈವೇಟ್ ಇರುವ ತಗೊಳ್ತೀರಿ? ಹಣ ಇದ್ದದನ್ನೆಲ್ಲ ಬೇಗ ತಗೊಳ್ತೀರಿ ಎಂಡೋಮೆಂಟ್ ಸರ್ಕಾರಕ್ಕೆ, ಬಾಕಿದನ್ನೆಲ್ಲ ಮಾರಿ ಬಿಡ್ತಾ ಇದ್ದೀರಿ. ನಿಮ್ಗೆ ಆಗ್ತದ? ಡೆವಲಪ್ಮೆಂಟ್ ಮಾಡಿ, ಸರ್ಕಾರವನ್ನು ಕಂಟ್ರೋಲ್ ಮಾಡಿ. ನಾನು ಅವರು ಹೇಳುದು ಸುಳ್ಳಲ್ಲ. ಗವರ್ಮೆಂಟ್ ಆಫೀಸಿಗೆ ಹೋಗೋ ಕಷ್ಟ ಆಗ್ತದೆ ಜನರಿಗೆ ಮಾತಾಡ್ಲಿಕ್ಕೆ, ಇಲ್ಲ ಅಂತಲ್ಲ. ಆದ್ರೆ ನಿಮ್ಗೆ ಅದನ್ನು ಸರಿ ಮಾಡ್ಬೋದಲ್ಲ. ಆ ತಾಕತ್ ನಿಮ್ಗೆ ಇಲ್ವಾ? ಅವರಿಗೆ ಸರಿ ಮಾಡ್ಬೋದಲ್ಲ. ಮಿನಿಸ್ಟರ್ನವರಿಗೆ ಕೂತು ಅವರಿಗೆ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ ಇವರಿಗೆ ಹೇಳ್ಬೋದಲ್ಲ. ಪ್ರಸನ್ನ ರವಿ ಅವರು, ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ಪ್ರಸನ್ನ ರವಿ ಅವರು. ಎಸ್, ದಿಲ್ರಾಜ್ ಅವರೇ, ಈಗ ಪ್ರಸನ್ನ ಅವರು ಹೇಳಿದಾಗೆ ಇಲ್ಲಿ ಮಂಗಳೂರದ ಸಮಸ್ಯೆ ಏನಂತ ಹೇಳಿದ್ರೆ ಎಲ್ಲವೂ ರಾಜಕೀಯವಾಗಿ ನಾವು ಡೀಲ್ ಮಾಡುದು. ಸೊ ಇಲ್ಲಿ ನಮ್ಮ ಭಾವನೆ ಬಂದಾಗ ಕೂಡ ನಾವು ಹಾಗಾದ್ರೆ ದಿಲ್ರಾಜ್ ಅವರೇ, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒಂದು ಹೆಸರಿಡಬೇಕು ಅನ್ನೋದು ದೊಡ್ಡ ಮಟ್ಟದ ಹೋರಾಟ, ಕೂಗು ಈ ಹಿಂದೆಯೂ ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ನೋಡಿದಾಗ ಮಂಗಳೂರಿನ ಜನರು ಏನ್ ಮಾಡ್ತಾರೆ, ಏನ್ ಮಾಡಬಹುದು, ಈ ಒಂದು ಹೆಸರು ಅಲ್ಲಿ ಕಾಣ್ತಾ ಇದೆ. ಈ ಹಿಂದೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇತ್ತು, ಇದೀಗ ದೊಡ್ಡ ಮಟ್ಟದಲ್ಲಿ ಅದಾನಿ ಅನ್ನುವಂತ ಹೆಸರು ಇದೆ ಆ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ. ಈಗ ಅದೇ ನಾನು ಹೇಳ್ತೀನಿ, ಯಾವ ರೀತಿ ರಿಯಾಕ್ಟ್ ಮಾಡಬಹುದು? ಅಲ್ಲ, ರಿಯಾಕ್ಟೇ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಈಗ ನಮ್ಮ ರಿಯಾಕ್ಷನ್ ಏನಿಂತ ಹೇಳಿದ್ರೆ ಇಷ್ಟು ದಿನ ದೊಡ್ಡ ಮಟ್ಟದಲ್ಲಿ ಕೂಗಿಲ್ಲ. ವೈಯಕ್ತಿಕವಾಗಿ ನಾನೇ ಹೇಳ್ತಾ ಇರೋದು. ನಂದೇನು ನಾನೇನ್ ಮಾಡಿದೆ ಅಂತ ಹೇಳಿ ಫೇಸ್ಬುಕ್ ಅಲ್ಲಿ ಬರ್ದೇನೆ ಅಷ್ಟೇ. ಈಗ ನನ್ನ ಹೋರಾಟ, ನನ್ನ ಸ್ವರೂಪ ಹೇಳ್ತಾ ಇರೋದು ಅದೇ. ಬೇರೆ ಈಗ ಅದೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಲ್ಲಿ ನೋಡೋ ತಾಕತ್ತಿದ್ರೆ ಒಂದು GMR ಅಂತ ಹೇಳಿ ಬರಲಿ ನೋಡುವ ಫ್ಯಾಕ್ಟ್. ಅದ್ಯಾಕೆ ಮಂಗಳೂರು ಮಾತ್ರ? ನಾವು ಎಲ್ಲವೂ ರಾಜಕೀಯವಾಗಿ ನಾವು ಇದ್ ಮಾಡ್ತೇವೆ. ಯಾಕಂತ ಹೇಳಿ ಅವರಿಗೆ ಬೇಸರ ಆಗ್ಬಾರ್ದು, ಇವ್ರಿಗೆ ಬೇಸರ ಆಗ್ಬಾರ್ದು. ಇದು ಎಲ್ಲವೂ ನಮ್ದು ಏನಾಗಿದೆ ಅಂತ ಹೇಳಿದ್ರೆ, ಈ ಲೀಡರ್ಗಳನ್ನು ಖುಷಿ ಪಡುವ ವಿಷಯದಲ್ಲಿ ನಾವು ಇದ್ದೇವೆ. ನಮ್ಮ ನಾಯಕರು ಯಾರೇ ಆಗಿರ್ಬೋದು, ಅದು ನಮ್ಮ ಪ್ರಧಾನಮಂತ್ರಿ ಅಂತ ಹೇಳಿದ ತಕ್ಷಣ ನಮ್ಮ ರಾಜ ಇದ್ದಾಗೆ ಅವ್ರು ಹೇಳಿದ ಮಾತುಗಳನ್ನು ನಾವು ಪಾಲಿಸಲೇಬೇಕು. ಇದು ನಮ್ಮ ಪಾರ್ಲಿಮೆಂಟ್ ವಿಷಯದಲ್ಲಿ ನಮ್ಮ ಸಂಸದರಲ್ಲಿ ಹೋಗಿದ್ದಾರೆ. ನಮ್ಮ ಯಾವುದೇ ಡಿಸಿಷನ್ ತಗೊಂಡ್ರು ಕೂಡ ಅದು ದೇಶಕ್ಕೆ ಒಳ್ಳೇದಂತಾನೆ ನಮ್ಮ ಭಾವನೆ. ಅದು ಯಾರೇ ಪ್ರೈಮ್ ಮಿನಿಸ್ಟರ್ ಆಗಿರ್ಲಿ, ಮುಂದಿನ ಬಂದಂತ ಯಾರೇ ಪ್ರೈಮ್ ಮಿನಿಸ್ಟರ್ ಆದ್ರೂ ಕೂಡ ದೇಶಕ್ಕೆ ಒಳ್ಳೇದ್ ಮಾಡ್ಬೇಕಂತಾನೆ
ಕೆಲವು ಡಿಸಿಷನ್ ಅಲ್ಲಿ ತಗೊಂಡಿದ್ರು. ಅದರಲ್ಲಿ ಕೆಲವು ಡಿಸ್ಅಡ್ವಾಂಟೇಜಸ್ ಇರ್ಬೋದು, ಅದ್ ನಾನು ಹೇಳ್ತಾ ಇಲ್ಲ. ಬಟ್ ನನ್ನ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ಮಂಗಳೂರು ವಿಷಯ ಮಾತಾಡೋದಾದ್ರೆ, ಇಲ್ಲಿ ಪ್ರತಿಭಟನೆ ಮಾಡೋ ವಿಷಯ ಇಲ್ಲ. ನೀವು ಪ್ರತಿಭಟನೆ ಮಾಡಿದ್ರು ಕೂಡ ನಿಮ್ಗೆ ಒಂದು ಲೇಬಲ್ ಅಂಟಿಸಿ ಬಿಡ್ತಾರೆ, ನೀವು ವಿರೋಧಿಗಳು ಅಂತ. ಈಗ ಇದು ಕೂಡ ಆಗಿದೆ ಅಷ್ಟೇ. ಈಗ ನಾವು ಹೇಳ್ತಾ ಇರೋದು, ಈಗ ಮಂಗಳೂರು ಏರ್ಪೋರ್ಟ್ ಆಗಿರ್ಬೋದು, ತುಳುನಾಡು ಯಾವುದೇ ಇರಲಿ, ಈಗ ಇದಕ್ಕೆ ನನ್ನ ಅನಿಸಿಕೆ ಏನಂತ ಹೇಳಿದ್ರೆ, ಇನ್ನು ಮುಂದೆ ಇದಕ್ಕೆ ಸರ್ಕಾರಕ್ಕೆ ಹೋಗುವಂತ ಅಗತ್ಯನಿಲ್ಲ. ಯಾಕಂತ ಹೇಳಿದ್ರೆ ಅದಾನಿಗೆ ಅವ್ರಿಗೆ ಕೊಟ್ಟಾಗಿದೆ. ಈಗ ನಾವು ಹೋಗುವಂತದ್ದು ಯಾರ ಹತ್ರ, ಅದಾನಿ ಹತ್ರ ಹೋಗಿ ಇದನ್ನು ಹೇಳ್ಬೋದಲ್ವಾ? ಈಗ ಇದಕ್ಕೇನು ನೀವು ಲೆಟರ್ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿ ಗಜೆಟ್ ಮಾಡಿ ಏನಿಲ್ಲ. ಈಗ ಹೇಗೂ ಗಜೆಟ್ ಮಾಡಿ ನೀವು ಅದಾನಿ ಅವರಿಗೆ ಕೊಟ್ಟಾಗಿದೆ, ಟೆಂಡರ್ ಕೊಟ್ಟಾಗಿದೆ, ಅವ್ರ ಹತ್ರ ಹೇಳಿ ಅಲ್ವಾ, ಸುಲಭ ಇದೆ ನಮ್ಗೆ. ಈಗ ನಮ್ಮ ತುಳುನಾಡಿನ ಧ್ವನಿ ಏನಾದ್ರು ಬಂದ್ರೆ ಅವ್ರು ಮಾಡ್ಲೇಬೇಕಾಗ್ತದೆ. ಇಲ್ಲಿ ಸೆಂಟಿಮೆಂಟ್ ವಿಷಯ ಬರ್ತದೆ. ನಮ್ಮ ಇವರು ಹೇಳಿದಾಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದ್ರು ಕಸ್ಟಮರ್ಸ್, ಅದು ಮತ್ತೆ ವಿಷಯ. ನೀವು ನಮ್ಮ ಸೆಂಟಿಮೆಂಟ್ ಅನ್ನು ಗೌರವಿಸದವರು, ಕರೆಕ್ಟ್. ನೀವು ಇನ್ನು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲಿ ಮಾಡ್ಲಿಕ್ಕಿದ್ದೀರಿ? ನೀವು ಸ್ಯಾಟಿಸ್ಫ್ಯಾಕ್ಷನ್ ಹೇಗೆ ಅಂತ ಹೇಳಿದ್ರೆ ನೀವು ಮಾಡ್ತೀರಿ, ಯಾಕಂದ್ರೆ ನೀವು ಫೀಸ್ ಕಲೆಕ್ಟ್ ಮಾಡ್ತೀರಿ, ಅದು ಬೇರೆ ವಿಷಯ. ಈಗ ಒಂದು ಪ್ರೈವೇಟೈಸೇಷನ್ ಮಾಡುವಾಗ ನಿಮ್ಮ ಆ ಒಂದು ಕ್ವಾಲಿಟಿ ಇರ್ತದೆ. ಈಗ ಬ್ಯಾಂಕಿನ ವ್ಯವಸ್ಥೆಯಲ್ಲಿ ಬರುವಾಗ ಕೂಡ ನಮ್ಮ ಲೋನ್ಸ್, ನಾವು ಈಗ ನಾನೊಂದು ಬಿಸ್ನೆಸ್ ಮ್ಯಾನ್, ನಾವು ಲೋನ್ಸ್ಗೆ ಹೋಗೋ ನಮ್ಗೆ ಗೊತ್ತಾಗ್ತದೆ. ಒಂದು ಪ್ರೈವೇಟೈಸೇಷನ್ಗೆ ಮತ್ತೆ ನಮ್ಮ ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗುವ ನಮ್ಗೆ ಗೊತ್ತಾಗ್ತದೆ ಅಲ್ಲಿ ಆ ವ್ಯವಸ್ಥೆ, ಅಲ್ಲಿ ಇಲ್ಲಿ ಅವರೇ ಖುದ್ದಾಗಿ ನಮ್ಮ ಮನೆಗೆ ಬಂದು ಫೈನ್ ತಕೊಂಡು ಆ ಒಂದು ಇದಿದೆ. ಈಗ ನೀವು ಏರ್ಟೆಲ್ಗೆ ಹೋಗಿ ನೀವು ಸಿಮ್ ತಗೊಳ್ಳೋಕೆ ಅಲ್ಲಿ ಇರುವಂತ ಒಂದು ಏನು ಅಪ್ರೋಚ್, ಅದು BSNL ಅಲ್ಲಿ ನಿಮ್ಗೆ ಸಿಗ್ತಾ ಇಲ್ಲ. ನೀವು ಕೊರಿಯರ್ ಕಂಪನಿಯಲ್ಲಿ ಹೋಗಿ ನೀವು ನಿಮ್ಮ ಏನ್ ಕೊರಿಯರ್ ಮಾಡುವಾಗ ಅದೇ ಡೀಲ್ ನಿಮ್ಮ ಪೋಸ್ಟ್ ಆಫೀಸ್ ಅಲ್ಲಿ ಸಿಗ್ತಾ ಇಲ್ಲ. ರೈಟ್. ಸೊ ಆಗಿರುವಾಗ ನಾವು ಖಾಸಗೀಕರಣದ ಅಡ್ವಾಂಟೇಜ್ ಒಂದು ಕಡೆ ಇದ್ರೂ ಕೂಡ, ನಾನು ನನ್ನ ಮನವಿ ನಿಮ್ಮ ಈ ಚಾನೆಲ್ ನ ಮುಖಾಂತರ ಏನಂತ ಹೇಳಿದ್ರೆ, ತುಳುನಾಡಿನ ಜನತೆ ಈಗಲಾದ್ರು ಅದಕ್ಕೆ ರಾಜಕೀಯ ದಯಮಾಡಿ ಇಲ್ಲಿ ಹಾಳಾಗುದು ಏನಂತ ಹೇಳಿದ್ರೆ, ನೇತಾರತಿ ಹೋರಾಟ ಕೂಡ ಹಾಗೆ ಈ ರಾಜಕೀಯ ಮಾಡಿ ಹಾಳು ಮಾಡಿದ್ರು. ರೈಟ್ 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 ರೈಟ್. ಅದ್ರಲ್ಲೇನು ನಮ್ಗೇನು ಹೇಳಲಿಕ್ಕೆ ಹೆದರಿಕೆ ಏನಿಲ್ಲ, ಯಾಕಂತೇಳಿ ಇವರೇ ಹಾಳು ಮಾಡಿರುವಂತದ್ದು. ಈಗ ಅಲ್ಲಿ ಯಾವ ಮಟ್ಟದಲ್ಲಿ ಇದೆ ಅಂತ ಹೇಳಿದ್ರೆ ನಮ್ಗೆ ನಾವು ನೋಡಿದ್ರೆ ಬೇಸರ ಆಗ್ತದೆ. ಅದು ನೋಡಿದ್ರೆ ನೀರಂತೂ ಹೋಗ್ಲಿಕ್ಕಿಲ್ಲ, ಚಾನ್ಸೇ ಇಲ್ಲ. ಅಟ್ಲೀಸ್ಟ್ ಇದ್ರಲ್ಲಿ ಆದ್ರೂ ನಾವು ನಮ್ಮತನವನ್ನು ಈ ಟೆಂಡರ್ ಪ್ರಕ್ರಿಯೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯನಿಲ್ಲ. ಅದು ಹಾಗೆ ಆಗಿದೆ. ಅದು ನನ್ನ ಏನಂತ ಹೇಳಿದ್ರೆ ನಮ್ಗೆ ಲಾಭ ಆಗ್ತದೆ ಅಂತ ಹೇಳಿ ನನ್ನ ಅನಿಸಿಕೆ. ಈಗ ಖಾಸಗೀಕರಣದಲ್ಲಿ ಟೂರಿಸಂ ಸೆಕ್ಟರ್ಗೆ ಇಂಪ್ರೂವ್ ಆಗ್ತದೆ ಅಂತ ಹೇಳಿ ನನ್ನ ಅನಿಸಿಕೆ ಉಂಟು. ಬಟ್ ಹೆಸರಿನ ವಿಷಯದಲ್ಲಿ ಅದಾನಿ ಅವರು ಈಗಲೂ ನಮ್ಮ ಸಂಸದರು ಇದಕ್ಕೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಬೇಕು, ಇಮಿಡಿಯೇಟ್ ಆಗಿ ಅವ್ರಿಗೆ ಹೇಳ್ಬೇಕು ಇದನ್ನು ನೀವು ತೆಗಿಬೇಕಂತ. ಈಗ ಫಸ್ಟ್ ಆಫ್ ಆಲ್ ಆ ಅದಾನಿ ಹೆಸರನ್ನು ತೆಗಿರಿ, ಮಂಗಳೂರು ಏರ್ಪೋರ್ಟ್ ಆಗಿ ಮತ್ತೆ ಡಿಸಿಷನ್ ಬೇರೆ ನೋಡುವ. ಆದ್ರೆ ಈಗಿನ ವ್ಯವಸ್ಥೆಯಲ್ಲಿ ಅದನ್ನು ಇಮಿಡಿಯೇಟ್ ಆಗಿ ಮಾಡಬೇಕಂತ ಹೇಳ್ತಾರೆ. ಓಕೆ, ದಿಲ್ರಾಜ್ ಆಳ್ವ ಅವರ ಮಾತುಗಳು ಅದೇ ರೀತಿ. ಅಟ್ ದ ಸೇಮ್ ಟೈಮ್ ಮಾತುಗಳನ್ನು ಮೆಚ್ಚಲೇಬೇಕು ಈ ಸಂದರ್ಭ. ದಿಲ್ರಾಜ್ ಆಳ್ವ ಅವರು ಯಾವ ರೀತಿ ನಮ್ಮ ಕರಾವಳಿ ಭಾಗದಲ್ಲಿ ಕೆಲವೊಂದು ವಿಚಾರಗಳು ರಾಜಕೀಯವಾಗಿ ತೆರೆದುಕೊಳ್ತಾ ಇದೆ ಅನ್ನುವಂತಹ ವಿಚಾರದ ಬಗ್ಗೆ ನೇರವಾಗಿ ಹೇಳಿದ್ರು. ಅದೇ ರೀತಿ ಅಟ್ ದ ಸೇಮ್ ಟೈಮ್ ತುಳುನಾಡಿನ ಎಲ್ಲಾ ಜನರಿಗೆ ಒಂದು ಒಳ್ಳೆಯ ಕಿವಿ ಮಾತು ಮತ್ತು ಒಳ್ಳೆಯ ಸಲಹೆಯನ್ನ ನೀಡಿದ್ದಾರೆ. ಕೆಲವೊಂದ್ ಕಡೆ ತುಳುನಾಡು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಇನ್ನಾದ್ರೂ ಸ್ವಲ್ಪ ಸಣ್ಣ ಮಟ್ಟದ ಒಳ್ಳೆಯ ಸಲಹೆ ಇದು. ಚೇಂಜ್ ಮಾಡಬೇಕು ಅಥವಾ ಬದಲಾವಣೆ ಮಾಡಬೇಕು, ತುಳುನಾಡಿಗೆ ಒಂದು ದೊಡ್ಡ ಮಟ್ಟದ ಒಂದು ಹೆಸರು ತರಬೇಕು ಅಂತ ಇದ್ರೆ ಎಸ್ ರೈಟ್ ಟೈಮ್ ಅನ್ನುವಂಥದ್ದು, ದಿಸ್ ಇಸ್ ರೈಟ್ ಟೈಮ್ ಅನ್ನೋದು ನನ್ನ ಭಾವನೆ. ನೇರವಾಗಿ ಸಲಹೆಯನ್ನು ಕೊಟ್ಟರು. ಇನ್ನು ಇದರ ಬಗ್ಗೆ ಕೂಗು ಸರ್ಕಾರಕ್ಕೆ ಮುಟ್ಟುವಂಥದ್ದೇನಿಲ್ಲ, ನೇರವಾಗಿ ಅದಾನಿ ಅವ್ರ ಜೊತೆ ಹೋಗಿ ಮಾತಾಡಿದ್ರೆ ಇದು ನಮ್ಮ ಭಾವನಾತ್ಮಕವಾಗಿರುವಂತಹ ವಿಚಾರ. ಎಲ್ಲೊಂದು ಕಡೆ ಭಾವನೆಗಳಿಗೆ ಬೆಲೆ ಕೊಡಿ ಅನ್ನುವಂಥದ್ದು. ಇದು ತುಳುನಾಡಿನ ದೊಡ್ಡ ಮಟ್ಟದ ತುಳುನಾಡಿನ ಒಂದು ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರದ ಬಗ್ಗೆ ಮಾತನಾಡುವವರು ಸ್ವಲ್ಪ ಗಮನ ಹರಿಸಬಹುದು ಅನ್ನೋದು ನನ್ನ ಅಭಿಪ್ರಾಯ ಅಲ್ವಾ? ಎಸ್ ಸರ್. ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಾರ್ಕೂರು ಉದಯ ಅಂತೇಳಿ ಮಾತಾಡ್ತಾ ಇರೋದು. ಬಾರ್ಕೂರಿಂದ. ನಮಸ್ತೆ ಸರ್, ಮಾತಾಡಿ ಸರ್. ಬಾರ್ಕೂರಿಂದ ಅಲ್ಲ, ನಾನು ಮಂಗಳೂರು ಯೂನಿವರ್ಸಿಟಿ ಪ್ರಾಧ್ಯಾಪಕ, ಇತಿಹಾಸ ಪ್ರಾಧ್ಯಾಪಕ. ಪ್ರೊಫೆಸರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ಇಬ್ರು ಅತಿಥಿಗಳಿಗೆ ನಾನು ನಮಸ್ಕಾರ ಸಲ್ಲಿಸ್ತೇನೆ. ಇಬ್ರು ಅತಿಥಿಗಳ ವಾದ ಮತ್ತು ಅವರ ಚಿಂತನೆಗಳನ್ನ, ಯೋಚನೆಗಳನ್ನ ಎಲ್ಲವನ್ನು ನಾನು ಗಮನಿಸುತ್ತೇನೆ. ಬಟ್ ನಾನು ಇಲ್ಲಿ ನಾಡು, ನುಡಿ, ಜನಸಮುದಾಯ, ಸಮೃದ್ಧಿ ಇದು ಯಾವುದ್ರ ಬಗ್ಗೆ ನಾನು ಮಾತಾಡುವುದಿಲ್ಲ. ಬಹುಶಃ ನನಗಂತೂ 1990ರ ದಶಕದಿಂದ ಈಚೆಗೆ ಖಾಸಗೀಕರಣದ ಬೇರೆ ಬೇರೆ ತರದ ಮುಖವಾಡನ್ನು ನಾವು ಗಮನಿಸಿದ್ದೇ ಹೌದಂತಾದ್ರೆ ಮುನೀರ್ ಕಾಟಿಪಳ್ಳ ಅವರಿಗೂ ಗೊತ್ತಿದೆ. ಇವತ್ತು ನಮ್ಮ ದೇಶದ ಉದ್ದಗಲಕ್ಕೂ ಮಾತ್ರ ಅಲ್ಲ, ತೃತೀಯ ಜಗತ್ತಿನಲ್ಲಿ ನಡೀತಿರುವಂತ ಈ ಖಾಸಗೀಕರಣದ ಒಟ್ಟು ಪ್ರಕಾರಗಳನ್ನ ನೋಡಿದ್ರೆ ನನಗನ್ಸು ಸಾಮ್ರಾಜ್ಯಶಾಹಿಯ ಪುನರಾಗಮನ ಅಂತ ನಾನು ತಿಳ್ಕೊಳ್ತೇನೆ. 19ನೇ ಶತಮಾನದ ಉದ್ದಗಲಕ್ಕೂ ನಡೆದಿರುವಂತ ಸಾಮ್ರಾಜ್ಯಶಾಹಿಯ ರೌದ್ರಾವತಾರದ ಬೇರೆ ಬೇರೆದ ಆಯಾಮಗಳನ್ನು ನೀವು ಗಮನಿಸಿದ್ರೆ ಭಾರತ ಮಾತ್ರ ಅಲ್ಲ, ತೃತೀಯ ಜಗತ್ತಿನಲ್ಲಿ ನಡೀತಿರುವಂತಹ ಈ ಎಲ್ಲಾ ಖಾಸಗೀಕರಣದ ಮುಂದುವರಿದ ಭಾಗವಾಗಿ ನಾವು ಕಾಣುವಂತದ್ದು ಸಾಮ್ರಾಜ್ಯಶಾಹಿಯ ಪುನರಾಗಮನ. ಇದನ್ನು ಯಾರಿಗೂ
ತಡಿಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕಿಂತಲೂ ಬರ್ತಿರುವಂತ ಸರ್ಕಾರಗಳು ಅದ್ರ ಜೊತೆಗೆ ಜೋತು ಬಿದ್ದಿದೆ. ಆ ಕಾರಣಕ್ಕೆ ನನಗನ್ಸೋದು ಯಾವ ತರದ ಚರ್ಚೆಗಳಿಗೆ ಅಥವಾ ನಾವು ಹೇಳ್ತಾ ಇರುವಂತ ಉದ್ದೇಶಗಳಿಗೆ ಇದಕ್ಕೆಲ್ಲ ಪರಿಹಾರ ಸಿಗತ್ತೆ ಅಥವಾ ನಮ್ಮ ಉದ್ದೇಶಗಳು ಮುಂದಿನ ದಿನಗಳಲ್ಲಿ ಈಡೇರುತ್ತದೆ ಅನ್ನುವ ಯಾವುದೇ ತರದ ವಿಚಾರದಲ್ಲಿ ನನಗೆ ಯಾವ ಅಭಿಮಾನಗಳು ಇಲ್ಲ, ಯಾವುದೇ ತರದ ಇದೆಲ್ಲ ಹತಾಶೆ ಇದೆ. ಯಾಕಂದ್ರೆ ಖಾಸಗೀಕರಣದಿಂದ ನಾವು ಇನ್ವಿಟೇಬಲ್ ವಿ ಆರ್ ಅಂಡರ್ಗೋಯಿಂಗ್ ದಿಸ್ ಪರ್ಟಿಕ್ಯುಲರ್ ಪ್ರಾಸೆಸ್. ದೇಲ್ರಾಜ್ ಆಳ್ವರ್ ಅವರ ಖಾಸಗೀಕರಣದ ವಿಚಾರದ ಬಗ್ಗೆ ಅವ್ರು ಮಾತಾಡಿದ್ರು ನಾನು ನೋಡಿದೆ. ವಾಸುದೇವ್ ಅವರು ಹೇಳಿರುವಂತದ್ದು ಇದು ಮಾಡಿದೆ. ಮತ್ತು ಮುನೇರ್ ಕಾಟೇಪುರ್ ಅವರು ಏರು ದನಿಯಲ್ಲಿ ಈ ತರದ ವಿಚಾರಗಳನ್ನು ಮಾತಾಡಿದ್ರು. ಬಟ್ ಹೂ ಈಸ್ ಗೋಯಿಂಗ್ ಟು ಲಿಸನ್ ಟು ದೀಸ್ ಆರ್ಗ್ಯುಮೆಂಟ್ಸ್ ಅನ್ನುವಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ಸಾಮ್ರಾಜ್ಯಶಾಹಿಯ ಪುನರಾಗಮವನ್ನ ಮುಂದಿನಗಳಲ್ಲಿ ತರಲಿಕ್ಕಾಗ 1950ರ ದಶಕದಿಂದ ಈಚೆಗೆ ಇಡೀ ದೇಶದ ಉದ್ದಗಲಕ್ಕೂ ಮತ್ತು ಪ್ರತಿ ಜಗತ್ತಿನಲ್ಲಿ ಇದರ ಅವತಾರಗಳನ್ನು ನಾವು ಕಾಣ್ತಿದ್ದೀವಿ. ಇವತ್ತು ಪ್ರತಿ ಹಳ್ಳಿಯನ್ನ ತಲುಪುತ್ತಾ ಇದೆ. ಓಕೆ ಸರ್, ಈಗ ತಾವು ಹಿಸ್ಟ್ರಿ ಪ್ರೊಫೆಸರ್. ಹೌದು ಸರ್, ಅದೇ ಈ ಒಂದು ಚರ್ಚೆ ಏನಿದೆ ಇದಕ್ಕೆ ಹೊಸ ಆಯಾಮವನ್ನ ತಮ್ಮ ಒಂದು ಮಾತು ಏನು ಸಾಮ್ರಾಜ್ಯಶಾಹಿಯ ಒಂದು ಕಥೆ ಏನಿದೆ ಅದು ಪುನರಾವರ್ತನೆ ಆಗ್ತಾ ಇದೆ ಅನ್ನುವಂಥದ್ದು ತಾವು ಹೇಳ್ತಾ ಇದ್ದೀರಾ. ಈ ಸಂದರ್ಭ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂತಂದ್ರೆ ಇಡೀ ಸಾಮ್ರಾಜ್ಯಶಾಹಿಯ ಒಟ್ಟು ಉಗಮ, ಅದರ ಆವಿಷ್ಕಾರ, ಅದು ಅತ್ಯುನ್ನತ ಘಟ್ಟವನ್ನ ತಲುಪಿ ಅದು ಕೊನೆಗೆ ಬಿದ್ದಿರುವಂತದ್ದು, ಬಿದ್ದ ನಂತರ ಸಾಮ್ರಾಜ್ಯಶಾಹಿ ಇನ್ಯಾವುದು ಮುಖವಾಡನ್ನ ತರ್ತಿದೆ. ಈಗ ಫಾರ್ ಎಕ್ಸಾಂಪಲ್ ಸಾಮ್ರಾಜ್ಯಶಾಹಿ ಮುಂದುವರೆದ ಭಾಗವಾಗಿ ನಿಯೋ ಕೊಲೋನಿಯಲಿಸಂ ಪ್ರಕ್ರಿಯೆಯನ್ನ ಆರಂಭದ ಇರಾಕ್ ಅನ್ನ ನೀವು ನೋಡಿ. ಇರಾಕಿನ ಬಗ್ಗೆ ನಾವು ಬ್ರಿಟಿಷ್ ಇದು ಅಮೆರಿಕನ್ ಸಾಮ್ರಾಜ್ಯಶಾಹಿ ಅದು ಪರ್ಟಿಕ್ಯುಲರ್ಲಿ ಬುಷ್ಗಳು ಬುಸು ಕೊಟ್ಟಿದ್ರು. ಸಾಮ್ರಾಜ್ಯಶಾಹಿ ಹೆಂಗೆ ಅದು ಪುನರಾಗಮನ ಬಂದ್ಬಿಟ್ಟು ಅಲ್ಲಿನ ತೈಲ ಸಂಪನ್ಮೂಲಗಳನ್ನ ಹೆಂಗೆ ಲೂಟಿ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ನನಗೆ ಅನ್ಸೋದು ಇಡೀ ಪ್ರತಿ ಜಗತ್ತಿನಲ್ಲಿ ಖಾಸಗೀಕರಣ ಅನ್ನುವಂಥದ್ದು ಈ ಜಗತ್ತಿನಲ್ಲಿರುವಂತ ಸಂಪತ್ತನ್ನ ಲೂಟಿ ಮಾಡ್ಕೊಂಡು ಹೋಗ್ಲಿಕ್ಕೆ ಬೇರೆ ಬೇರೆ ಏಜೆನ್ಸಿಗಳು ಇಲ್ಲಿ ಕೆಲಸ ಮಾಡ್ತಾರೆ. ಖಾಸಗೀಕರಣದಲ್ಲಿ ಪಾದೋದಾರರು ಆಗಿರುವಂತದ್ದು ಇದೇ ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ಸಾಮ್ರಾಜ್ಯಶಾಹಿ ಬಗ್ಗೆ ನಾನು ಬರೆದವನು, ಓದಿದವನು, ನಿರಂತರವಾಗಿ ನಿರಳವಾಗಿ ಇದ್ರ ಬಗ್ಗೆ ಮಾತಾಡ್ಕೊಂಡ್ಬಿಟ್ಟು ಬಂದ. ಹಾಗಾಗಿ ನನಗೆ ಇದೆಲ್ಲ ಗೊತ್ತು. ಆ ಕಾರಣಕ್ಕಾಗಿ ಈ ಶಬ್ದ ಲೇಖನವನ್ನು ಬಳಸಿರುವಂತದ್ದು ಖಾಸಗೀಕರಣ ಅನ್ನುವಂಥದ್ದು ಇವತ್ತಿನ ದಿವಸ ಪುನರಾಗಮನ ಇದನ್ನ ಯಾರಿಗೂ ತಡೆಯಲಿಕ್ಕೆ ಸಾಧ್ಯ ಆಗುದಿಲ್ಲ. ಮುನೀರ್ ಕಾಟಿಪಾಳ್ ಅವರಿಗೆ ನನ್ನ ವಾದಗಳು ಏನು ಅನ್ನೋದು ಗೊತ್ತಿದೆ. ಓಕೆ, ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಅವರು ಖಾಸಗೀಕರಣದ ಬಗ್ಗೆ ಹೇಳಿದ್ರು. ಈಗ ಸರ್ಕಾರಿ ಕಾರಣದ ಬಗ್ಗೆ ಕೂಡ ನಾನು ಹೇಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಮಾಡಿರುವಂತ ಭ್ರಷ್ಟಾಚಾರದ ವ್ಯವಸ್ಥೆ ನಮ್ಮದೇನು ಸರ್ಕಾರದ ವ್ಯವಸ್ಥೆಯಲ್ಲಿ ಇವತ್ತು ಲೋಕಾಯುಕ್ತ ರೈಡ್ ಮಾಡುವಾಗ ಸಿಕ್ಕಿದಂತ ಹಣ ಇರ್ಬೋದು, ಇವರು ಟ್ಯಾಕ್ಸ್ ಕಟ್ತಾರೆ. ಇವರು ಮಾಡಿದಂತ ಇವರು ಈಗ ಏನು ಪ್ರೈವೇಟೈಸೇಷನ್ ಬಗ್ಗೆ ನೀವೇನ್ ಹೇಳ್ತೀರಿ ಅದೇ ನೀವು ನಮ್ಮ ಸರ್ಕಾರದ ಏನ್ ಗವರ್ಮೆಂಟ್ ಆದಾಗ ಏನ್ ಮಾಡ್ತಾರೆ ಅಂತ ಹೇಳಿ ಆಫೀಸರ್ನವ್ರು ಮಾಡುವಂತ ಅನಾಹುತಗಳು, ಭ್ರಷ್ಟಾಚಾರ ಎಷ್ಟು ಮಾಡ್ತಾರೆ ಇವರು. ಈಗ ಇದೇ ಖಾಸಗೀಕರಣದಲ್ಲಿ ಇದಕ್ಕೊಂದು ರೆಗ್ಯುಲೇಷನ್ಸ್ ಇದೆ. ನಿಮ್ಮ ಫೀಸ್ ಅನ್ನು ಇಷ್ಟು ಕೊಡ್ಬೇಕಾಗ್ತದೆ, ಎಲ್ಲವೂ ಲೀಗಲೈಸ್ ಇದ್ರಲ್ಲಿ ಆಗ್ತದೆ, ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗ್ತದೆ. ಇವರು ಮಾಡುವಂತ ಭ್ರಷ್ಟಾಚಾರ ಈ ಸರ್ಕಾರಕ್ಕೆ ಎಲ್ಲಿ ಮುಟ್ತಾ ಇದೆ? ಓಕೆ, ರೈಟ್ ಸರ್. ಮುನೀರ್ ಕಾಟಿಪಾಳ್ ಅವರು ಸಾಮ್ರಾಜ್ಯಶಾಹಿಯ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅದೇ ರೀತಿ ಸರ್, ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ? ನಾನು ಇದು ಅಷ್ಟೊಂದು ಗಂಭೀರವಾದಂತ ಚರ್ಚೆ ವೇದಿಕೆ ಅಲ್ಲ ಕಾರಣಕ್ಕಾಗಿ ನಾನು ಆ ವಿಚಾರಗಳತ್ತ ಹೋಗ್ಲಿಲ್ಲ, ಅದರ ಮೂಲದತ್ತ. ನಮ್ಮ ಪ್ರೊಫೆಸರ್ ಅವರು ಬಹಳ ಅದ್ಭುತವಾಗಿ ಅದನ್ನ ಹೇಳಿದ್ದಾರೆ. ಬಹುಶಃ ಅವರನ್ನ ಕರೆದು ನೀವು ಚರ್ಚೆ ಮಾಡಬಹುದು. ಓಕೆ ಸರ್, ಈಗ ತಾವು ಗಂಭೀರವಾಗಿರುವಂತಹ ವಿಚಾರಗಳ ಬಗ್ಗೆ ಚರ್ಚೆ ಆಗಲಿಲ್ಲ ಅನ್ನುವಂಥದ್ದು ತಮ್ಮ ಭಾವನೆ ಆಗಿದ್ರೆ ಅನೇಕ ಕರೆಗಳು ಬರ್ತಾ ಇದೆ, ಅನೇಕ ಜನರು ಇದರ ಬಗ್ಗೆ ಅಭಿವ್ಯಕ್ತಿ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಅಷ್ಟು ಗಂಭೀರವಾಗಿ ಮಾತಾಡುವಂತ ವೇದಿಕೆ ಇದು ಅರ್ಥಪೂರ್ಣವಾಗಿರುವಂತಹ ತೂಕಬದ್ಧವಾಗಿರುವಂತಹ ಸರಳವಾದಂತ ಭಾಷೆಯಲ್ಲಿ ಇದನ್ನ ಹೇಳುವಂತ ಪ್ರಯತ್ನ ಮಾಡಿದ್ವಿ. ಮತ್ತೆ ಅವರು ಹೇಳಿದ್ದು ಅದು ಬಹಳ ಕರೆಕ್ಟ್ ಇದೆ, ಜನರಿಗೆ ಅರ್ಥ ಆಗ್ತಾ ಇದೆ. ರಾಣಿ ಅಬ್ಬಕ್ಕ ಕೂಡ ಅದೇ ಸಾಮ್ರಾಜ್ಯಶಾಹಿಯ ವಿರುದ್ಧವೇ ಹೋರಾಟವನ್ನು ಮಾಡಿದ್ದು, ಅದೇ ವಸಾಹತು ಶಕ್ತಿಗಳ ವಿರುದ್ಧವೇ ಹೋರಾಟ ಮಾಡಿದ್ದು. ಈಗ ಇದು ಹೊಸ ಹೊಸ ರೂಪದಲ್ಲಿ ಖಾಸಗೀಕರಣದ ಹೆಸರಿನಲ್ಲಿ, ಕಂಪನಿಗಳ ಹೆಸರಿನಲ್ಲಿ ಬರ್ತಾ ಇದೆ. ಈಗ ಇವರೇನು ಹೇಳಿದ್ರು, ಖಾಸಗಿ ಇವುಗಳು ಇದಿದ್ದಾರೆ, ಸರ್ಕಾರಿ ವ್ಯವಸ್ಥೆ ಭ್ರಷ್ಟ ಇದೆ ಅಂತ. ಸರ್ಕಾರಿ ವ್ಯವಸ್ಥೆಯನ್ನ ಭ್ರಷ್ಟಗೊಳಿಸ್ತಾ ಇರೋದೇ ಖಾಸಗಿಯವರು. ಅದನ್ನು ಕೂಡ ನಾವು ಇದ್ ಮಾಡ್ಬೇಕು. ಯಾಕೆಂದ್ರೆ ಈ ಅದಾನಿ ಅಂತ ಕಂಪನಿ, ನಾನು ಒಂದೇ ಹೆಸರನ್ನ ಹೇಳಲ್ಲ, ಇಂತ ನೂರಾರು ಕಂಪನಿಗಳಿದೆ. ಇವರು ಬರುವಂತ ದಾರಿಯನ್ನು ಸುಗಮ ಮಾಡ್ಲಿಕ್ಕೆ ನಮ್ಮ ಇಡೀ ಸರ್ಕಾರಿ ವ್ಯವಸ್ಥೆಯನ್ನ ಮತ್ತು ನಮ್ಮ ರಾಜಕೀಯ ವ್ಯವಸ್ಥೆಯನ್ನ ಕರಪ್ಟ್ ಮಾಡ್ತಾ ಬರ್ತಾರೆ. ನೀವೀಗ ನಂಬ್ತೀರಾ? ಈ ಇದ್ರಲ್ಲಿ ಈಗ ಖಾಸಗಿ ಅವರಿಗೆ ಅದಾನಿ ಇದು ವಿಮಾನ ನಿಲ್ದಾಣ, ಅದಾನಿ ವಿಮಾನ ನಿಲ್ದಾಣ ಈಗ ನಮ್ಮ ಬಾಯಲ್ಲೇ ಬರ್ಲಿಕ್ಕೆ ಶುರು ಆಗಿದೆ ನೋಡಿ, ಎಲ್ಲಿ ನಾವು ಟ್ರ್ಯಾಪ್ ಆಗಿದೀವಿ ಅಂತ ನೋಡಿ. ಈಗ ಇದನ್ನ ಮಂಗಳೂರು ಏರ್ಪೋರ್ಟ್ ಅನ್ನ ಅದಾನಿ ಅವರಿಗೆ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆಯಲ್ಲಿ ಈಗ
ಈಗ ಕೆಲವೆಲ್ಲ ಏನೇನೆಲ್ಲ ನಡೆದಿದೆ, GVK ಅವರು ಎಷ್ಟು ಹಾಕಿದ್ದಾರೆ ಏನಂತೆಲ್ಲ ಗೊತ್ತಿದೆ. ನೀವು ನಂಬ್ತೀರಾ? ಇದ್ರಲ್ಲಿ ಏನು ಕಿಕ್ ಬ್ಯಾಕ್ ಇಲ್ಲದೆ ಆರಾಮಾಗಿ ನಿಯಮಬದ್ಧವಾಗಿ ಇದು ಅದಾನಿ ಅವರಿಗೆ ಹಸ್ತಾಂತರ ಆಗಿದೆ ಅಂತ ಸರ್ಕಾರದವರೇ ಮಾಡಿರುವಂತ ಯಾರು ಈ ಸರ್ಕಾರಿ ವ್ಯವಸ್ಥೆಯನ್ನ ಮತ್ತು ಒಟ್ಟು ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಅನ್ನ ಹೆಂಗೆ ಕರಪ್ಟ್ ಮಾಡಬೇಕು ಅಂತ ಇವರಿಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ಅವ್ರು ಮಾಡ್ತಾ ಬರ್ತಾರೆ. ಅದು ಮಾಡಿದ ಭಾಗವಾಗಿಯೇ ಎಲ್ಲವೂ ಕೂಡ ಇವರ ಕೈಗೆ ಹೋಗ್ತಾ ಇರೋದು. ಅದರಿಂದಾಗಿ ಖಾಸಗೀಕರಣದ ಅಪಾಯ ನಮ್ಗೆ ಮೇಲ್ನೋಟಕ್ಕೆ ನೋಡಿದಷ್ಟು ಸರ್ಕಾರಿ ಇವರು ಭ್ರಷ್ಟರಿದ್ದಾರೆ, ಖಾಸಗಿ ಅವರು ಒಳ್ಳೆಯ ಸೇವೆ ಕೊಡ್ತಾರೆ, ಮನೆಗೆ ಬಂದು ಇದು ಮಾಡ್ತಾರೆ ಅಂತ ನಾವು ಹೇಳುವಷ್ಟು ಸರಳವಾಗಿಲ್ಲ. ಇಡೀ ಸಿಸ್ಟಮ್ ಅನ್ನು ಅವರು ಕಂಟ್ರೋಲ್ಗೆ ತಗೊಳ್ಳುವಂತ ಒಂದು ಪ್ರಕ್ರಿಯೆ ಇದೆ. ನಾಳೆ ಪೂರ್ಣವಾಗಿ ಅವರ ಕೈಗೆ ಹೋಗುತ್ತೆ. ಇಲ್ಲಿ ಇದು ಕೂಡ ವಿಮಾನ ನಿಲ್ದಾಣ ಈಗೇನು 156 ರೂಪಾಯಿ ಎಷ್ಟೋ 120 ರೂಪಾಯಿನೋ ಅವರು ಒಂದು ಇದು ನಮ್ಮ ಇವರ ಮೇಲೆ ಪ್ಯಾಸೆಂಜರ್ ಮೇಲೆ ಹಾಕಿದ್ದಾರೆ, ಒಬ್ರು ಮೇಲೆ, ಗೊತ್ತಾಯ್ತಲ್ಲ. ನಾಳೆ ರೇಟ್ ಫಿಕ್ಸ್ ಮಾಡೋದು ಅವರೇ. ಪಾರ್ಕಿಂಗ್ ಎಷ್ಟು ರೇಟ್ ಇರಬೇಕು, ರೆಸ್ಟೋರೆಂಟ್ ಅಲ್ಲಿ ಎಷ್ಟು ರೇಟ್ ಇರಬೇಕು, ಮತ್ತೆ ವಿಮಾನ ಲ್ಯಾಂಡ್ ಆಗ್ಲಿಕ್ಕೆ ಎಷ್ಟರಲ್ಲಿ ಬಾಡಿಗೆ ಫಿಕ್ಸ್ ಮಾಡ್ಬೇಕು, ಕೆಲವೊಂದು ಅವರೇ ಮಾಡ್ತಾರೆ. ನಾಳೆ ಪೂರ್ಣವಾಗಿ ಮಂಗಳೂರು ಇಡೀ ಇಂಡಿಯಾದ ಎಲ್ಲಾ ಏರ್ಪೋರ್ಟ್ಗಳು ಅವರ ತೆಕ್ಕೆಗೆ ಹೋದ್ಮೇಲೆ ನೀವೇನ್ ಮಾತಾಡ್ತೀರಿ? ಈಗ ಇಲ್ಲಿ ಜಾಸ್ತಿ ಇದೆ ಅಂತ ನೀವು ಕಣ್ಣೂರು ಏರ್ಪೋರ್ಟ್ ಅನ್ನ ಬಳಸಬಹುದು, ಬೇರೆ ಬೇರೆ ಇಂಟರ್ನ್ಯಾಷನಲ್ ಫ್ಲೈಗಳೆಲ್ಲ. ನಾಳೆ ಎಲ್ಲವೂ ಅವರ ಕಂಟ್ರೋಲ್ಗೆ ಹೋದಾಗ ಏನಾಗತ್ತೆ ಅನ್ನುವಂಥದ್ದು ಅಪಾಯಗಳ ಬಗ್ಗೆ ನಮ್ಗೆ ದೂರಾಲೋಚನೆ ಇರಬೇಕು. ನಾವೀಗ ಈ ಹೆಸರು ಬದಲಾವಣೆ ಮಾಡೋದ್ರ ಬಗ್ಗೆ ಯಾವ ತಕರಾರು ಇಲ್ಲ. ತಕ್ಷಣ ಅದಾನಿ ಹೆಸರನ್ನ ತೆಗೆದುಹಾಕಿ ಅಲ್ಲಿ ಮುಂಚಿನ ರೀತಿ ಮೈಂಟೆನೆನ್ಸ್ ಪೇ ಬೇಕಾದ್ರೆ ಅವ್ರು ಹಾಕೊಳ್ಳಿ, ಅವ್ರ ನಿಯಮ ಪ್ರಕಾರ ಅವರಿಗೆ ಹಾಕಿದೆ ಹಾಕೊಳ್ಳಿ. ಅದರ ಬಗ್ಗೆ ನಮ್ಮ ಸಂಸದರು ತಕ್ಷಣ ಏನಾದ್ರೂ ಕ್ರಮ ಕೈಗೊಳ್ಬೇಕು. ಮತ್ತೆ ಇವರು ಹೇಳಿದ ಒಂದು ವಾದಕ್ಕೆ ನನ್ನ ಪೂರ್ಣ ಬಹುಮತ ಇದೆ, ಸಂಪೂರ್ಣ ಸಹಮತ ಇದೆ. ಏನು ರಾಜಕೀಯ ಇದಕ್ಕೆ ಪ್ರಭಾವಕ್ಕೊಳಗಾಗಿ ಈಗ ವಿರೋಧಗಳಿಲ್ಲ. ಒಂದು ವೇಳೆ ಈಗ ಬಿಜೆಪಿ ಸರ್ಕಾರ ಅಲ್ಲದೆ ಇದ್ದಿದ್ರೆ, ನಳಿನ್ ಕುಮಾರ್ ಕಟೀಲ್ ಅವರು MP ಅಲ್ಲದೆ ಇದ್ದಿದ್ರೆ ಬೀದಿಯಲ್ಲಿ ದಂಗೆ ಮಾಡ್ತಾ ಇದ್ರು. ನಿಮ್ಗೂ ಅವಕಾಶ ಇದೆ ಈಗ ಮಾಡ್ಲಿಕ್ಕೆ. ಯಾರ್ಯಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಸಮೂಹ ಯಾರ ಹಿಡಿತದಲ್ಲಿ ಇದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಈಗ ನೀವು ಮಾತಾಡಿದ್ರೆ ನೀವು ಟಾರ್ಗೆಟ್ ದಿಲ್ರಾಜ್ ಅಲ್ವಾ ಅವರೇ, ಅಷ್ಟು ಸರಳ ಇಲ್ಲ. ಒಂದು ಈಗ ಅದಾನಿ ನಮ್ಮ ರಾಜಕೀಯ ನಿಲುವು ಮಾಡ್ತೀವಿ. ಓಕೆ, ಯಾರ ಪರವಿದೆ ಜನರ ಬಗ್ಗೆ ತಾವು ಹೇಳಿದ್ರಿ. ಅಟ್ ದ ಸೇಮ್ ಟೈಮ್ ಬಟ್ ತಾವು ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ತಾವು ಹೇಳಿದ್ರಿ, ಈಗ ಅರ್ಥಪೂರ್ಣವಾಗಿ ಹೇಳಿದ್ರಿ. ಈ ತಮ್ಮ ವಿಚಾರಗಳು ಜನರನ್ನ ಮುಟ್ಟಲ್ವಾ, ಜನರನ್ನ ತಲುಪಲ್ವಾ, ಜನರು ಇದಕ್ಕೆ ಆಕರ್ಷಿತರಾಗಲ್ವಾ? ಈ ಒಂದು ಸತ್ಯವನ್ನ ತಾವು ಹೇಳಿದ್ರಿ. ಈಗ ನಾವು ಮಾತಾಡ್ತಾ ಇದೀವಿ, ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಮಾತಾಡಿದ್ವಿ, ಈಗ ಈ ಖಾಸಗೀಕರಣದ ವಿರುದ್ಧ ಇದನ್ನೆಲ್ಲವನ್ನು ಕೂಡ ಮುನೀರ್ ಮಾತಾಡೋದನ್ನು ಬೆಂಬಲಿಸ್ತಾರೆ. ಆದ್ರೆ ಮುನೀರ್ ಜೊತೆ ನಿಂತ್ಕೊಳ್ಳಿಕ್ಕೆ ಅಷ್ಟು ಸುಲಭ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಯಾಕೆ ಸಾಧ್ಯನೇ ಇಲ್ಲ. ಯಾಕೆ? ಈಗಿರುವಂತಹ ರಾಜಕೀಯ ವಾತಾವರಣದಲ್ಲಿ ಅವರ ವಿರುದ್ಧ ಯಾರೇ ನಿಂತರೂ ಕೂಡ ಅವ್ರ ಟಾರ್ಗೆಟ್. ಗೊತ್ತಾಯ್ತಲ್ಲ. ನೀವು ಒಂದು ಹಳ್ಳಿಯಲ್ಲಿ, ಒಂದು ಗ್ರಾಮದಲ್ಲಿ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದೆ. ಪ್ರಜಾಪ್ರಭುತ್ವದ ನಂಬಿಕೆ ಇರೋದಕ್ಕೆ ಈ ಮಾತನ್ನ ಆಡ್ತಾ ಇದ್ದೀನಿ ನಾನು. ಡೆಮೋಕ್ರಸಿಯಲ್ಲಿ ನಂಬಿಕೆ ಇರೋದ್ರಿಂದ ಈ ಮಾತನ್ನ ಆಡ್ತಾ ಇದ್ದೀನಿ. ಈಗಿರುವಂತಹ ವಾತಾವರಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಮತ್ತು ಅವರ ವಿಚಾರಗಳನ್ನ ಎದುರು ಹಾಕೊಂಡು ಮುಂದೆ ಹೋಗ್ಲಿಕ್ಕೆ ಯಾರು ಕೂಡ ತಯಾರಿಲ್ಲ. ಎಲ್ಲರೂ ಕೂಡ ಅಸಮಾಧಾನವನ್ನು ಅದುಮಿಟ್ಕೊಳ್ತಾರೆ, ಅಥವಾ ತಮ್ಮ ರಾಜಕೀಯ ಚಿಂತನೆಗಳ ಕಾರಣಕ್ಕಾಗಿ ಅದನ್ನ ತಮಗೆ ಇಷ್ಟ ಉಂಟೋ ಇಲ್ವೋ ಅದನ್ನು ಬೆಂಬಲಿಸ್ತಾರೆ. ಈಗ ನೋಡಿ, ನಾನು ಹೇಳಿದ್ನಲ್ಲ, ಒಂದು ವೇಳೆ ಕಳೆದುಕೊಂಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ರಾಜಕೀಯ ಪ್ರಭಾವ, ರಾಜಕೀಯ ಚಿಂತನೆಯ ಕೈಗೊಂಬೆಗಳಾಗಿ ನಾವು ನಮ್ಮ ತಮ್ಮತನವನ್ನು ಕಳ್ಕೊಂಡಿದೀವಿ. ಇಲ್ಲ ನಾವು ಇಷ್ಟು ಸುಲಭದಲ್ಲಿ ಬಿಡ್ತಾ ಇದ್ವಾ? ನಿತಿನ್ ಅವರೇ, ಈಗ ಜನರಿನ ವಿಷಯ ಒಂದ್ ಕಡೆ ಇದ್ರೆ ಈ ವಿರೋಧ ಪಕ್ಷಗಳು ಏನ್ ಮಾಡ್ತಾ ಇದೆ ಅಂತ ನನ್ನ ಪ್ರಶ್ನೆ. ಈಗ ಅವರಿಗೇನು ಹೆದರಿಕೆ ಇಲ್ಲಲ್ಲ, ಅವ್ರು ಹಾಕಿದ್ದಾರೆ, ಲೇಬಲ್ ಹಾಕೊಂಡಿದ್ದಾರೆ, ನಾನು ಕಾಂಗ್ರೆಸ್, ನಾನು ಕಮ್ಯುನಿಸ್ಟ್ ಎಲ್ಲ ಹಾಕೊಂಡಿದ್ದಾರೆ, ಬರ್ಲಿ ಬೀದಿಗೆ ಬರ್ಲಿ ಅಲ್ವ ಅವರು, ಅವರೆಲ್ಲಿದ್ದಾರೆ? ಒಂದು ನಿಮ್ಮ ಈಗ ಬೋರ್ಡ್ ವಿಷಯದಲ್ಲಿ ಮಾತಾಡಬಹುದು. ನೀವು ಹೇಳಿದ ವಿರೋಧ ಪಕ್ಷಗಳು ಕೆಲವರು ಬೋರ್ಡ್ ಅಲ್ಲಿ ಅದಾನಿ ಹೆಸರು ಇರೋದ್ರ ಬಗ್ಗೆ ಮಾತಾಡಬಹುದು, ಅಥವಾ ಅದಾನಿ ಹೆಸರು ಇರ್ಲಿ, ಅದ್ರ ಜೊತೆ ನಮ್ಮ ಜಿಲ್ಲೆಯವರ ಹೆಸರು ಹಾಕ್ಲಿ ಅಂತ ಹೇಳ್ಬಹುದು. ಆದ್ರೆ ಅದಾನಿಯನ್ನ ವಿರೋಧ ಮಾಡ್ಲಿಕ್ಕೆ ಅವರು ರೆಡಿ ಇಲ್ಲ. ಅದಾನಿಯನ್ನು ವಿರೋಧ ಮಾಡ್ಲಿಕ್ಕೆ ವಿರೋಧ ಪಕ್ಷಗಳು ಕೂಡ ರೆಡಿ ಇಲ್ಲ. ಅದೊಂದು ಪ್ರಶ್ನೆ ಇದೆ, ಗೊತ್ತಾಯ್ತಲ್ಲ. ಅದೆಲ್ಲವೂ ಕೂಡ ದೊಡ್ಡ ಚರ್ಚೆ. ಈ ಸಮಯ ಸಾಲಿಲ್ಲ. ಜನರು ಯಾರ ಸಮಯದ ಅಭಾವ ಇದೆ. ಎಸ್ ಸರ್, ಕೊನೆಯದಾಗಿ ದಿಲ್ರಾಜ್ ಆಳ್ವ ಅವರು. ಇಲ್ಲ, ನನ್ನ ಮೊದಲಿಂದ ವಾದ ಇಷ್ಟೇ. ಈಗ ಎಲ್ಲವೂ ಈ ಪ್ರಕ್ರಿಯೆಗಳೆಲ್ಲ ಮುಗ್ದಾಗಿದೆ. ಇನ್ನು ಇರೋದಿಷ್ಟೇ, ನಮ್ಮ ತುಳುನಾಡಿನ ಜನತೆ ಹೆಸರಿಗೋಸ್ಕರ ಮಂಗಳೂರು ಅಥವಾ ತುಳುನಾಡು ಈ ಎರಡು ಹೆಸರಲ್ಲಿ ಬರಲೇಬೇಕು. ಆ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಹೋರಾಟ ಮಾಡಬೇಕಾಗ್ತದೆ. ಹೋರಾಟ ಅಥವಾ ಮನವಿ ರೂಪದಲ್ಲಿ ಆದ್ರೂ ಕೂಡ ಅದಾನಿ ಅವರಿಗೆ, ಈಗ ಏನು ನಾವು ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕಾಗಿಲ್ಲ, ಅದಾನಿಯೇ ನಮ್ಗೀಗ ಅಲ್ಲಿದ್ದಾರೆ, ಅಲ್ಲಿ ಹೋಗಿ ಅಲ್ಲ CEO ಅಥವಾ ಅವರೇ ಓನರ್ ಅಥವಾ ಅಲ್ಲಿ ಯಾರನ್ನು ಭೇಟಿಯಾಗಿ ಇಮಿಡಿಯೇಟ್ ಆಗಿ ಲೋಕಲ್ ಸೆಂಟಿಮೆಂಟ್ ಗೆ ನೀವು ಗೌರವ ಕೊಡ್ಬೇಕಂತ ಹೇಳಿ ಇಮಿಡಿಯೇಟ್ ಆಗಿ ಮಾಡುವಂತ ಒಂದು ಕೆಲಸ ತುಳುನಾಡಿನ ಜನತೆ ಮುಖಾಂತರ ಆಗ್ಬೇಕಾಗಿದೆ. ಓಕೆ, ರೈಟ್. ಎಸ್, ಇದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಹೆಮ್ಮೆಯ ನಿಲ್ದಾಣ ಏನಿದೆ, ಅದಾನೀಕರಣ ಆಗಿದೆ ಅನ್ನುವಂಥದ್ದು, ಅದಾನಿ ಏರ್ಪೋರ್ಟ್ ಅನ್ನುವಂಥದ್ದು. ಇನ್ನು ನವ ಮಂಗಳೂರು ಬಂದರು ಮಂಡಳಿ ಕೂಡ ಇದೇ ಪ್ರಕ್ರಿಯೆಯಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು. ಒಟ್ಟಿನಲ್ಲಿ ಅದಾನೀಕರಣ ಆಗ್ತಾ ಇದೆ, ಖಾಸಗೀಕರಣ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಒಂದು ಹೊಸ ನಿಲುವು ಏನಿದೆ, ಸೊ ಇದಕ್ಕೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದೆ ಅನ್ನುವಂಥದ್ದು. ಅದೇ ರೀತಿ
ಬಂದಂತಹ ಇಬ್ರು ಗಣ್ಯ ವ್ಯಕ್ತಿಗಳು ಕೂಡ ವೆಲ್ ಎಕ್ಸ್ಪ್ಲೈನ್ಡ್ ಅನ್ನೋದು ನನ್ನ ಮಾತು, ಬೋತ್ ಆಫ್ ಯು. ಅಂಡ್ ಥ್ಯಾಂಕ್ ಯು ಸರ್. ಮುನೀರ್ ಕಾಟಿಪಳ್ಳ, ಡಿವೈಎಫ್ಐ ರಾಜ್ಯಾಧ್ಯಕ್ಷರು, ಅಂಡ್ ಅದೇ ರೀತಿ ದಿಲ್ರಾಜ್ ಆಳ್ವರು, ಸಾಮಾಜಿಕ ಕಾರ್ಯಕರ್ತರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಒಟ್ನಲ್ಲಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೀಗ ಅದಾನಿ ಏರ್ಪೋರ್ಟ್ ಆಗಿದೆ. ಆದ್ರೂ ಕೂಡ ನಮ್ಮ ಕಣ್ಣ ಮುಂದೆ ಹೊಸದಾಗಿರುವ ಒಂದು ಭಾವನಾತ್ಮಕವಾಗಿರುವಂತಹ ವಿಚಾರಗಳು ಬರುತ್ತೆ. ನಮ್ಮ ತುಳುನಾಡು ಅಥವಾ ನಮ್ಮ ಕರಾವಳಿ ಭಾಗ ಅಥವಾ ನಮ್ಮ ಮಂಗಳೂರು ಅಂತ ಹೆಮ್ಮೆ ಇದ್ರೆ ಹೆಸರು ಬದಲಾವಣೆ ಮಾಡಬಹುದು ಅನ್ನುವಂಥದ್ದು. ತುಳುನಾಡು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಬೇಕು ಅನ್ನುವಂಥದ್ದು ಗಣ್ಯ ವ್ಯಕ್ತಿಗಳ ಮಾತುಗಳು. ಇದು ಸದ್ಯದ ಪರಿಸ್ಥಿತಿ. ಒಟ್ಟಿನಲ್ಲಿ ಖಾಸಗೀಕರಣ ಆಗ್ತಾ ಇದೆ. ಗುಣಮಟ್ಟ ಮತ್ತು ದಕ್ಷತೆಯನ್ನ ಹೆಚ್ಚಿಸಲು ಈ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗಿದೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಮಾತು. ಒಟ್ಟಿನಲ್ಲಿ ಮುಂದೆ ಏನಾಗುತ್ತೆ, ಏನ್ ಕತೆ ಆಗುತ್ತೆ, ಅಂಡ್ ಉದ್ಯೋಗದ ವಿಚಾರದ ಬಗ್ಗೆಯೂ ಕೂಡ ಬರುತ್ತೆ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ಈ ಒಂದು ವಿಚಾರದ ಬಗ್ಗೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7.